ಹೇಳ್ತೀರಾ, ಸ್ಮಶಾನ ಭೂಮಿ ಪಂಚಾಯಿತಿಗೆ ಸಂಬಂಧಪಟ್ಟಿದ್ದು. ಸ್ಮಶಾನ ಭೂಮಿ ನಿಂದೆ. ಹೌದು. ಸ್ಮಶಾನ ಭೂಮಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಗಲಾಟೆ ಆಗ್ಬೋದಷ್ಟೇ, ಅಡೆತಡೆ ಯಾವುದೂ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಹೈಕೋರ್ಟಲ್ಲಿ ಪಾರ್ಟಿಯ ಮಾಡಿರೋದು. ಇಲ್ಲಿ ಆ ಜಾಗ ಓನರ್ ಇದ್ದಾರಲ್ವ, ಜಾಗ ಓನರು ಮಂಜೂರಾತಿ ಆಗಿರೋರು, ಬಟ್ ಹೈಕೋರ್ಟಲ್ಲಿ ಪಾರ್ಟಿ ಹೋಗಿರೋರು ಪ್ರಾರ್ಥನಾ ಬಂದಿರೋರು. ಈಗ ಮತ್ತೆ ಅವ್ರ ಜಾಗ ಓನರು ಪಂಚಾಯತಿಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಈ ಜಾಗ ನಂದೇ, ಪ್ರಾರ್ಥನಾ ಮನೆಗೆ ಸಂಬಂಧ ಇಲ್ಲ ಅಂತ ಕೊಟ್ಟು ಅವ್ರ ಹೆಸರೆಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ರಶೀದಿಯಲ್ಲಿ. ಕರೆಕ್ಟ್ ಅಲ್ವಾ? ಈಗಿದ್ದಾಗ ಅವ್ರ ಸಂಬಂಧ ಯಾವುದೇ ಸ್ಟೇ ಇಲ್ಲ. ನಿಮ್ಮ ಸ್ಮಶಾನ ಜಾಗದಲ್ಲಿ ಕಟ್ಟಕ್ಕೆ ಯಾವುದೇ ಅಡಚಣೆ ಇಲ್ಲ ಸರ್. ಕಳೆದ ಸಮಯದಲ್ಲಿ ನಾವು ಪಂಚಾಯತಿಗೆ ತಹಸೀಲ್ದಾರರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಹಾಕಲಿಕ್ಕೆ ನಾವು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದೆವು. ನಿರ್ಣಯ ಮಾಡಿದ ಮುಖಾಂತರ PDO ಅವರಿಗೆ ನಾವು ಸಾಮಾನ್ಯ ಸಭೆಯಲ್ಲಿ ಹೇಳಿದೆವು. ಇದು ತಮಗೆ ಆ ಲೆಟರನ್ನು PDO ಅವರು ಕಳಿಸಿದ್ದಾರೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಕಳಿಸಿದ್ದಾರೆ? ಹೌದು. ತಾವುಗಳು ತಮ್ಮ ಸೈನ್ ಹಾಕಿ ಕಳಿಸಿದ್ದೀರಾ? ಯಾರ್ದು? ಅಂದ್ರೆ ಅಲ್ಲ, PDOಗೆ ಕಳಿಸಲಿಕ್ಕೆ ಅಧಿಕಾರ ಇಲ್ವಾ ಸರ್? ನೋಡಿ ಸರ್, ನನ್ನ 2 ವರ್ಷ ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದೆ, ಇವಾಗ ಸದಸ್ಯ ಆಗಿದ್ದೇನೆ. ಆವತ್ತಿನಿಂದ ಇವತ್ತಿನವರೆಗೆ ಕಂಡು ಬರುವುದು ಇವರು ಯಾರು ಮೊಟಕೀತ ಶಕ್ತಿಗಳಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಕಂಡು ಬರ್ತಾ ಇದೆ. ಅಂದ್ರೆ ನೋಡಿ ಸರ್, ಒಂದ್ ನಿಮಿಷ ಅವರ ಪರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ನೀವು PDO ಅಲ್ವಾ? ನಿಮಗಿಂತ ಹೈಯರ್ ಆಫೀಸರ್ ಇದ್ದಾರಲ್ಲ, ನೀವ್ ಯಾಕೆ ಮಾತಾಡ್ತೀರಿ? ಪ್ರತಿಯೊಂದು ಪಂಚಾಯತಿ ವಿಷಯದಲ್ಲೂ ಪಂಚಾಯತಿನ ಪರವಾಗಿ ಕೆಲಸ ಮಾಡುವುದಿಲ್ಲ. ಅವರು ಯಾವುದಾದ್ರೂ ಒಂದು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಒಂದು ಇದು ದೂರ ಪರವಾನಗಿ ಕೊಡಬೇಕಾದ್ರೂ ಸಹ ಅಲ್ಲ ಹೇಳಿದ್ದು ನಾವು. ಪ್ರತಿಯೊಂದಕ್ಕೂ ಅವರದ್ದು ಅಡಚಣೆ ಇದೆ. ಅಂದ್ರೆ 1 ತಿಂಗಳು ಬೇಕಾಗಿರುವಂತ ನಮಗೆ ಈ ಲೆಟರ್ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ. ಒಂದ್ ನಿಮಿಷ. ಈಗ ತಹಶೀಲ್ದಾರ್ ಇದ್ದಾರೆ, EO ಇದ್ದಾರೆ. ಈಗ ಸ್ಮಶಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೊತೆಗ ಅದು ತಹಶೀಲ್ದಾರ್ ಅವರು ಕ್ಲಾರಿಟಿ ಮಾಡಿದ್ದಾರೆ. ಪ್ರಸನ್ನರೇ ಕೇಳಿ, ತಹಶೀಲ್ದಾರ್ ಕ್ಲಾರಿಟಿ ಮಾಡಿದ್ದಾರೆ, ಅದು ಸ್ಮಶಾನಕ್ಕೆ ಸಂಬಂಧಪಟ್ಟ ಭೂಮಿ. ಅದರಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಯಾವುದೇ ತೊಡಕುಗಳಿಲ್ಲ ಎನ್ನುವಂಥದ್ದನ್ನು ತಹಶೀಲ್ದಾರ್ ಈಗ ಕ್ಲಾರಿಟಿ ಮಾಡಿದ್ದಾರೆ. ಅದರಲ್ಲಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ತೊಡಕು ಉಂಟಾ? ಯಾರ್ದಾದ್ರು? ಯಾವುದೇ ತೊಡಕಿಲ್ಲ. ಇಲ್ಲಲ್ಲ. ಮತ್ತೆ ಈಗ ಸಮಸ್ಯೆ ಏನಿರೋದು? ಒಂದ್ ನಿಮಿಷ ಒಂದೇ ನೀವು ಇವರೇ ಈಗ ತಹಶೀಲ್ದಾರ್ ಅವರು ಕ್ಲಾರಿಟಿ ಮಾಡಿದ್ದಾರೆ. ಏನು? ಅದು ಜಾಗ ಪಂಚಾಯತಿಗೆ ಸಂಬಂಧಪಟ್ಟಿರುವ, ಇದು ಸ್ಮಶಾನಕ್ಕೆ ಸಂಬಂಧಪಟ್ಟಿರುವ ಜಾಗ. ಮೊನ್ನೆ ಸ್ಮಶಾನದಲ್ಲಿ ದಫನ ಮಾಡ್ಲಿಕ್ಕೆ ಯಾಕೆ ಬಿಡ್ಲಿಲ್ಲ? ಯಾರು ತೊಂದರೆ ಕೊಟ್ಟದ್ದು? ಇದು ಅಂದ್ರೆ ಆ ಮೊಟಕೀತ ಶಕ್ತಿಗಳು ಪಂಚಾಯತಿಯಲ್ಲಿ ಗಲಾಟೆ ಮಾಡಿದ್ರು. PDO ನನಗೆ ಫೋನ್ ಮಾಡಿ, ನೀವೆಲ್ಲ ಮಾಡಿದಲ್ಲ, ನೀವು ಬಂದು ಸರಿ ಮಾಡಿ ಅಂತ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದ್ರೆ, ನೀವು ತಹಸೀಲ್ದಾರ್ ಏನು ಹೇಳಿದ್ದಾರೆ ಅದನ್ನು ನೀವು ಮಾಡಿ ಅಂತ ನಾನು PDO ಅವರಿಗೆ ಹೇಳಿದ್ದೇನೆ. ತಹಸೀಲ್ದಾರ್ ಏನು ಹೇಳಿದ್ದಾರೆ ಅದನ್ನು ಮಾಡಿ ಅಂತ. ಈಗ ಕೇಸಲ್ಲಿ ಏನಿದೆ ಅಂದ್ರೆ, ಅದು ಏನು ಈ ಚರ್ಚಿನವರು ಯಾವುದು ಇಂಡಿಯನ್ ಪೆಂಟಕೋಸ್ಟಲ್ ಚರ್ಚ್ ಆಫ್ ಗಾಡ್ ಅವರು ಅರ್ಜಿಯನ್ನು ಹಾಕಿದ್ದಾರೆ. ಕರ್ನಾಟಕ ಗವರ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಡೆಪ್ಯೂಟಿ ಕಮಿಷನರ್, EO, ತಹಶೀಲ್ದಾರ್, PDO ಎಲ್ಲ ಇದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರೆಸ್ಪಾಂಡೆಂಟ್ಸ್ ಅಂದರೆ ಯಾರು ಪ್ರತಿವಾದಿಗಳಿದ್ದಾರೆ ಅವರು ಈ ಸರ್ವೆ ನಂಬರ್ 146 P2 ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸವನ್ನು ಮಾಡಬಾರ್ದಂತ ಈಗ ಸ್ಟೇಟಸ್ ನಾವು ನಮ್ಮ ಲಾಯರ್ ಬಂದಿದೆ. ನಮ್ಮ AGP ಹೇಳಿ ಇದನ್ನು ಎಕ್ಸ್ಪೆಕ್ಟೇಟ್ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಡಿಲೇ ಆಗಿರೋದ್ರಿಂದ ನಮ್ಮ ಷರತ್ತು ಇಲಾಖಾ ಲಾಯರ್
ಇಲಾಖೆ ಲಾಯರ್ ಮೂಲಕ ಇದರಲ್ಲಿ ಏನಂದರೆ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಇದೆ. ಅದು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಇರೋದ್ರಿಂದ ನೆಕ್ಸ್ಟ್ ಆದರೆ ಹಿಯರಿಂಗೇ ಆಗಿಲ್ಲ. ಸೊ ಅದನ್ನು ನಾವೀಗ ಯಾರು ನಮ್ಮ ಗೌರ್ಮೆಂಟ್ ಲಾಯರ್ ಹೇಳ್ತೀವಿ ಅದನ್ನು ಸ್ಪೀಡಪ್ ಮಾಡಬೇಕಾಗುತ್ತೆ. ಬೇಕಾದರೆ ಇವರು ಇಂಪ್ಲೀಡ್ ಆಗ್ಬೋದು. ನಾವು ಗ್ರಾಮ ಪಂಚಾಯತ್ ಅವರು ಇನ್ನೊಂದಲ್ಲ, ನಮ್ಮ ಬಾಡಿ ಕೂಡ ಇಂಪ್ಲೀಡ್ ಆಗ್ಬೋದು. ಅದರಲ್ಲಿ ಅಂದರೆ ಅವ್ರು ಕೂಡ ಒಂದು ಪಾರ್ಟಿ ಆಗ್ಬೋದು. ಪಾರ್ಟಿಯಾಗಿ ನಮಗೆ ತೊಂದರೆ ಆಗ್ತಾ ಇದೆ. ನಾವು ನಮ್ಮ ಗೌರ್ಮೆಂಟ್ ಲಾಯರ್ ಅಲ್ಲ, ಪ್ರೈವೇಟ್ ಕರೆಕ್ಟ್. ನೀವು ಯಾಕೆ ಅದರಲ್ಲಿ ಇಂಪ್ಲೀಡ್ ಆಗಲಿಲ್ಲ ಪಂಚಾಯತ್? ಎಲ್ಲ ಸರ್ಕಾರದವರಿಗೆ ಎಲ್ಲರಿಗೆ ಸೇರಿ ಒಬ್ಬರೇ ಲಾಯರ್ ಇವರು ಈಗ ಈ ಏನು ಕೋರ್ಟಲ್ಲಿ ಕೇಸ್ ಇದೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ತಾಲೂಕ್ ಪಂಚಾಯತ್ನವರು ಮತ್ತು ಪಂಚಾಯತ್ನಿಂದ ಅದಕ್ಕೆ ಅಡ್ವೊಕೇಟರ್ ಮಾತಾಡಿ, ನಿಮ್ಮ ಗೌರ್ಮೆಂಟ್ ಅಡ್ವೊಕೇಟರ್ ಮಾತಾಡಿ. ಯಾಕಂದ್ರೆ ಅಲ್ಲಿ ಕೊಟ್ಟಿರೋದು ಅವರು ಬೋಗಸ್ ಇದೆ, ಸುಳ್ಳು ಕೊಟ್ಟಿರೋದು, ಸುಳ್ಳು ಮಾಹಿತಿ ಕೊಟ್ಟಿರುವುದರಿಂದ ಅದು ಸ್ಟೇ ಅಂತ ಮಾಡಿದ್ದಾರೆ ಅವರು. ಅದು ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ತಹಶೀಲ್ದಾರ್ ನೀವು ಪೂರಕ ದಾಖಲೆಗಳನ್ನು ಕೊಟ್ಟು ತಕ್ಷಣಕ್ಕೆ ಅದನ್ನು ಆ ಆರ್ಡರನ್ನು ವೆಕೇಟ್ ಮಾಡುವಂಥ ವ್ಯವಸ್ಥೆಗಳನ್ನು ಇಲಾಖೆಯಿಂದ ಮಾಡಿದೆ. ಸರ್, ನಾನಿದು ಸ್ಮಶಾನದ ಕುರಿತು ಹೇಳಕ್ಕೆ ಇಚ್ಛೆ ಪಡುವನಾಗಿದೆ. ನನ್ನ ಹೆಸರು ರಂಜಿತ್ ಅಂತ. ನಾನು ಅದೇ ಚರ್ಚ್ ಮೆಂಬರ್ ಆಗಿದ್ದೀನಿ. ನಾವು 1995ರಿಂದ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದಿರುವ ಜಾಗ ಈ ಕಡೆ ಇತ್ತು. ಆಮೇಲೆ 2006ರಿಂದ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಬಿಲ್ಡಿಂಗ್ ಕಟ್ಕೊಂಡು ನಿಡ್ಲೆ ಗ್ರಾಮ ಪಂಚಾಯತಿ ಇರುವಾಗ ಪರ್ಮಿಷನ್ ತಗೊಂಡು ನಕ್ಷೆ ಎಲ್ಲ ಇದೆ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ 2006ರಲ್ಲಿ ಪರ್ಮಿಷನ್ ಸಿಗಿದೆ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ನಿಡ್ಲೆ ಗ್ರಾಮ ಪಂಚಾಯತ್ ಇರುವಾಗ. ಅದೇ ರೀತಿ 2008ರಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ ಸಮಯದಲ್ಲಿ ದುಷ್ಕರ್ಮಿಗಳು ಬಂದು ಅಟ್ಯಾಕ್ ಮಾಡಿ ತುಂಬ ಕೇಸೆಲ್ಲ ಆಗಿದೆ. FIR ಕಾಪಿ ಇದೆ. ಇಲ್ಲಿನ ಕೆಲವು ದುಷ್ಕರ್ಮಿಗಳು ಬಂದು ಅಲ್ಲಿ ಜನರನ್ನು ಕಡಿದು ತುಂಬ ತೊಂದರೆ ಕೊಟ್ಟಿದ್ದಾರೆ. ಅದು ಟೋಟಲಿ ಕೇಸ್ ಇತ್ತು. ಅದೇ ರೀತಿಯಾಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರು, ಅದೇ ರೀತಿಯಾಗಿ ಇವಾಗಿನ ಮುಖ್ಯಮಂತ್ರಿಗಳು ಈ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಹೇಳ್ತೀನಿ ಸರ್, ಹೇಳ್ತೀನಿ. ಅದೇ ರೀತಿಯಾಗಿ ಅವತ್ತಿಂದ ನಮಗೆ ತೊಂದರೆನೇ ಕೊಡ್ತಾ ಇದ್ದಾರೆ. ನಾವು ಎಲ್ಲೂ ಕಂಪ್ಲೇಂಟ್ ಮಾಡಿ ನಮಗೆ ಅಲ್ಲಿ ತುಂಬ ತೊಂದರೆ ಕೊಡ್ತಾರೆ. ನಾನು ಹೇಳ್ತೀನಿ ಸರ್. ಆಮೇಲೆ ನಾವು ಜಾಗ ತಗೊಂಡ್ಮೇಲೆ ಬಿಲ್ಡಿಂಗ್ ಕಟ್ಟಿ ಪ್ರೇಯರ್ ಮಾಡೋ ಟೈಮಲ್ಲಿ ಇವಾಗಲೂ ಅಷ್ಟೇ ನಿಮ್ಮ ಹೆಸರಿನಲ್ಲಿ, ಮಾನ್ಯ ಶಾಸಕರ ಹೆಸರಿನಲ್ಲಿ ಇವಾಗಲೂ ಅಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಜಿ ಅಧ್ಯಕ್ಷರು ಪ್ರಸನ್ನ ಇವರೇ, ನಾವು ಅವರಿಗೆ ತುಂಬ ಸಾರಿ ರಿಕ್ವೆಸ್ಟ್ ಮಾಡಿದ್ದೀವಿ ಅಲ್ಲಿ ಸ್ಮಶಾನ ಕಟ್ಟಬೇಡಿ, ಅದು ನಮಗೆ ತೊಂದರೆಯಾಗಿ ನಮ್ಗೆ ಕೊಟ್ಟಿರೋದು ಸ್ಮಶಾನಕ್ಕೆ ಸೇರಿ ಕೊಟ್ಟಿರುವಂಥ ಜಾಗ ನಮ್ಗೆ ಗೊತ್ತಿದ್ದಿಲ್ಲ ತಗೊಳ್ಳುವಾಗ. ಸರ್, ಸ್ಮಶಾನದ ಕಾಯ್ದಿರಿಸಿದ ಜಾಗದಲ್ಲಿ ನೀವು ಸ್ಮಶಾನ ಕಟ್ಟಬೇಡಿ ಅಂತ ನೀವೇ? ಸರ್, ನಾನು ಹೇಳ್ತಾ ಇರೋದು ನಮ್ಮ ಚರ್ಚ್ ಮುಂದೆ ಬಾಗಿ ಅಲ್ಲಿ 1 ಎಕರೆ ಜಾಗ ಇದೆ ಸರ್, ಅದ್ರ ಮುಂದೆ ಕಟ್ಟಬೇಡಿ ಅಂತ ಮಾತ್ರ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಒಂದು ನಿಮಿಷ ಕೇಳಿ. ಚರ್ಚಿಯಲ್ಲಿ, ದೇವಸ್ಥಾನದಲ್ಲಿ, ಮಸೀದಿ ಇದೆ, ಅದ್ರ ಪಕ್ಕಕ್ಕೆ ಸ್ಮಶಾನಕ್ಕೆ ಅಂತ ಕಾಯ್ದಿರಿಸಿದ್ರೆ ಸ್ಮಶಾನ ಆಗಬೇಕಲ್ಲಿ ಸರ್. 1 ಎಕರೆ ಜಾಗ ಇದ್ರು ಒಂದು ಕಟ್ಟಿ, ನಾವು ಬೇಡ ಅಂತ ಹೇಳಲಿಲ್ಲ, ಅಭ್ಯಂತರ ಎಲ್ಲೂ ನಾವು ಹೇಳಿಲ್ಲ ಸರ್. ಒಂದು ನಿಮಿಷ ಪ್ರಸಂದ್ರೆ. ಈಗ ನೋಡಿ, ಲೀಗಲಿ ಆಗಿ ಅಲ್ಲಿ ಸ್ಮಶಾನಕ್ಕೆ RTC ಆಗಿದೆ ಅಲ್ವಾ? ಲೀಗಲಿ ಆಗಿ ಸ್ಮಶಾನಕ್ಕೆ RTC ಆಗಿರುವಂಥದ್ದು 96 ಅಲ್ಲಿ, ಅದು 96 ಅಲ್ಲಿ RTC ಆಗಿದೆ. 96 ಅಲ್ಲಿ RTC ಆದ ನಂತರ ನೀವು ಕಟ್ಟಬಾರ್ದು ಅಂತ ಹೇಳಲಿಕ್ಕೆ ನಿಮಗೆ ರೈಟೇ ಇಲ್ಲ ಅಂತ. ಸತ್ಯವಾಗ್ಲೂ ನಾವು ಯಾರು ಎಲ್ಲೂ ಕೆಟ್ಟಿಲ್ಲ. ನಾವು ಏನಂತ ಹೇಳ್ತಾರೆ, ನೀವು ಸ್ಮಶಾನ ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ನಾವು ಹೇಳ್ತಾ ಇರೋದು ಸ್ಮಶಾನ ಕಟ್ಟಿ ಆ 1 ಎಕರೆ ಜಾಗದಲ್ಲಿ ಸ್ವಲ್ಪ ಕೆಳಗಡೆ ಕಟ್ಟಿ. ನಮಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಹೋಗೋ ರೋಡ್ನಲ್ಲಿ ತೊಂದರೆ ಆಗ್ತಾ ಇದೆ. ಮಕ್ಕಳು ಬರುವವರು, ಅಲ್ಲಿ ನಡ್ಕೊಂಡು ಹೋಗುವವರು ಜಾಸ್ತಿ ಜನ ಇರ್ತಾರೆ. ಅವರಿಗೆ ಇವರು ಉದ್ದೇಶಪೂರ್ವಕವಾಗಿಯೇ ಸರ್
ಅಲ್ಲ ಈಗ ಪ್ರಾರ್ಥನೆ ಯಾರಿಗೆ ಬೇಕಾದ್ರೂ ಈಗ- ಮಾಡಬಹುದಾಗಿದೆ ಗೊತ್ತಿದೆ ಸರ್. ಈಗ ಲೀಗಲಿ ಆಗಿ ತಹಶೀಲ್ದಾರ್ರೆ ಸ್ಮಶಾನಕ್ಕೆ RTC ಆಗಿದೆ, ಹೌದಾ? ಲೀಗಲಿ ಆಗಿ ಸ್ಮಶಾನಕ್ಕೆ RTC ಆಗಿದೆ. ಯಾವುದೇ ಕಾರಣಕ್ಕೂ ಸ್ಮಶಾನಕ್ಕೂ ನಿಮಗೂ ಸಂಬಂಧ ಇಲ್ಲ. ನಿಮ್ಮದು ಏನು ಕೇಸ್ ಇದೆ ಅದು ನಿಮ್ಮ ಪರವಾಗಿ ಇರೋದು, ನೀವು ಅದನ್ನು ಮಾಡ್ಕೊಳ್ಳೋದು. ಸ್ಮಶಾನಕ್ಕೂ ನಿಮ್ಮ ಚರ್ಚಿಗೂ ಅದಕ್ಕೆ ಸಂಬಂಧಪಟ್ಟಂತೆ ಸರ್, ವ್ಯವಸ್ಥೆ ಇಲ್ಲ. ಚರ್ಚಿನ ಹೆಬ್ಬಾಗಿಲ ಒಂದು ನಿಮಿಷ ಹೇಳ್ತೀನಿ. ಸರ್ಕಾರಿ ಜಾಗದಲ್ಲಿ ಪಂಚಾಯತ್ ಮತ್ತು ತಾಲೂಕು ಆಡಳಿತದಿಂದ ಅದನ್ನು ಸ್ಮಶಾನ ಅಂತ ಹೇಳಿ RTC ಮಾಡಿರುವಂಥದ್ದು. ಮತ್ತೆ ಅದರಲ್ಲಿ ಅಭಿವೃದ್ಧಿ ಮಾಡಿದಾರಲ್ಲ ಅಭಿವೃದ್ಧಿ ಸಹ ಸ್ಮಶಾನದಲ್ಲಿ ಅಭಿವೃದ್ಧಿ ಆಗಿದೆ. ಸೊ ಅದರಿಂದಾಗಿ ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಅದರ ನೀವು ಅದರ ವಿರುದ್ಧವಾಗಿ ನಾವು ಮಾತಾಡುವಾಗ ಪ್ರಾರ್ಥನೆ ಮಾಡುವಂತ ಒಂದು ಜಾಗದ ಮುಂದೆ ಪ್ರಾರ್ಥನಾ ಮಂದಿರದ ಮುಂದೆ ಒಂದು ಸ್ಮಶಾನ ಕಟ್ಟುವ ಅದು ಸ್ವಲ್ಪ ನಮಗೂ ಸ್ವಲ್ಪ ಭಯದ ವಾತಾವರಣ ಇದೆ ಸರ್ ನಮಗೂ. ಸ್ಮಶಾನ ಅಂತ ಹೇಳಿದ್ರೆ ಭಯ ಅಲ್ಲ. ಒಂದು ನಿಮಿಷ ಹೇಳ್ಕೊಳ್ಳಿ. ಸ್ಮಶಾನ ಅಂತ ಹೇಳಿದ್ರೆ ಭಯ, ನಿಮಗೆ ಭಯ ಇರ್ಬೋದು. ಹಿಂದೂ ಸಮಾಜದಲ್ಲಿ ಸ್ಮಶಾನ ಅಂತ ಹೇಳಿದ್ರೆ ಅದು ಮುಕ್ತಿಧಾಮ ಅಂತ ಹೇಳೋದು. ಅದು ದೇವಸ್ಥಾನ ಹೇಗೂ ಒಂದು ಹಿಂದೂ ಸಮಾಜಕ್ಕೆ ಒಂದು ಸ್ಮಶಾನವು ಅಷ್ಟೇ ಶ್ರದ್ಧೆಯ ಭಾಗದು. ನಿಮಗೆ ಭಯ ಇರ್ಬೋದು, ಆದರೆ ಹಿಂದೂ ಸಮಾಜಕ್ಕೆ ಭಯ ಇಲ್ಲ ಅದು. ಮತ್ತೆ ಯಾರಿಗೂ, ಉದಾಹರಣೆಗೆ ಒಂದು ಸ್ಮಶಾನ ಇರ್ಬೋದು ಅಥವಾ ಸ್ಮಶಾನ ಅದು ದೇವಸ್ಥಾನದ ಪಕ್ಕದಲ್ಲೂ ಇರ್ಬೋದು, ಚರ್ಚಿ ಪಕ್ಕದಲ್ಲಿ ಇರ್ಬೋದು, ಮಸೀದಿ ಪಕ್ಕದಲ್ಲಿ ಇರ್ಬೋದು. ಅದು ಸರ್ಕಾರಿ ವ್ಯವಸ್ಥೆ ಅದು. ಅದನ್ನು ನೀವು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಈ ಊರಿನ ಅವರ ಜೊತೆ ಸಂಬಂಧ ಇಟ್ಟುಕೊಂಡು ನೀವು ಮಾತುಕತೆ ಮಾಡಿ ಏನು ಬೇಕಾದ್ರೂ ನೀವು ತೀರ್ಮಾನ ಮಾಡುವುದು. ಅದರ ಇಲಾಖೆ ವ್ಯವಸ್ಥೆಯಿಂದ ಅದನ್ನು ಹೇಗೆ ಇಲಾಖೆ ರಿಸರ್ವ್ ಆಗಿದೆ ಆ ರಿಸರ್ವ್ ಆದ ಪ್ರಕಾರನೇ ಹೋಗ್ಬೋದಲ್ಲ. ಇಲ್ಲ, ಉದಾಹರಣೆಗೆ ಸರ್, ನಮ್ಮ ಚರ್ಚ್ ಇದೆ, ಇದು ಕೆಥೋಲಿಕ್ ಚರ್ಚ್ ಇದೆ, ಅದರ ಪಕ್ಕದಲ್ಲಿ ಸ್ಮಶಾನ ಇದೆ. ಮುಸ್ಲಿಂ ಪಳ್ಳಿ ಇದೆ, ಅದರ ಪಕ್ಕದಲ್ಲಿ ಸ್ಮಶಾನ ಇದೆ. ಇದು ಸಹ ಅದೇ ರೀತಿ. ಮತ್ತೆ ಈ ಕಟ್ಟಡಕ್ಕೂ ಮತ್ತು ಈ ಕಟ್ಟಡ ಇವ್ರದಂತ ಹೇಳಿಕ್ಕೆ ಇವರ ಕೈಯಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಮೇಲ್ನೋಟಕ್ಕೆ. ಮತ್ತೊಂದು ಎರಡನೇದು, ಇವರೊಂದು ಸೇವಿಯರ್ ಲಾಯರ್ ಅಲ್ಲಿ ಒಂದು ಇದು ಕಳಿಸಿದ್ದಾರೆ ಪಂಚಾಯಿತಿಗೆ. ಅಲ್ಲಿ ಒಂದು ರಸ್ತೆ ಆಗಿ ಹೋಗ್ತದೆ ಸಮಾಜದಲ್ಲಿ. ಅಲ್ಲಿ ನಿರಂತರ ಗರ್ಭಿಣಿಗಳು ಹೋಗೋದು, ಶಾಲೆ ಮಕ್ಕಳು ನಿರಂತರ ಹೋಗೋದು, ಬೀಡಿ ಕಾರ್ಮಿಕರು ಅಲ್ಲಿ 3 ಮನೆ ಇರುವುದು. ಅದು ಕೂಡ ಸ್ಮಶಾನದ ಜಾಗ ನಿರಂತರ ಅಂದ್ರೆ ಎಲ್ಲಿವರೆಗೆ ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರು. ನಿರಂತರ ಗರ್ಭಿಣಿ ಅಂದ್ರೆ ಆಶಾ ಕಾರ್ಯಕರ್ತೆಯವರು ಎಷ್ಟು ನಿರಂತರವಾಗಿ ಗರ್ಭಿಣಿಯವರು ಹೋಗ್ತಾರಂತ, ಎಷ್ಟು ಇದು ಶಾಲೆ ಮಕ್ಕಳು ಹೋಗ್ತಾರಂತ ಒಂದು ಅದು ಸಹ ವಿಡಿಯೋ ಹತ್ರ ನಾನು ಅಧ್ಯಕ್ಷನಾಗಿದ್ದರೆ ಅದೊಂದು ಕ್ಲೀನ್ ಪಿಕ್ಚರ್ ತೆಗೀರಿ. ಎಷ್ಟು ಗರ್ಭಿಣಿಯವರು ಹೋಗ್ತಾರೆ, ಎಷ್ಟು ಶಾಲೆ ಮಕ್ಕಳು ಹೋಗ್ತಾರೆ, ಎಷ್ಟು ವಾಹನ ಹೋಗ್ತದೆ, ಎಷ್ಟು ಕಾರ್ಮಿಕರು ಹೋಗ್ತಾರೆ. ಒಂದು ಇದು ಮಾಡಿ ಒಂದು ಐಡೆಂಟಿಫೈ ಮಾಡಿ ನಾವೊಂದು ರೆಡಿ ಮಾಡಿ ಇಟ್ಕೊಳ್ಳುವ ಅಂತ ಮೇಲಿನ ಅಂದ್ರೆ ಯಾವುದಾದ್ರೂ ದಿವಸಕ್ಕೆ ಬೇಕು. ಅದು ಸಹ ಗ್ರಾಮ ಪಂಚಾಯತಿಯಿಂದ PDO ಅವರು ಮಾಡಲಿಲ್ಲ. ಅಂದ್ರೆ ಇದೆಲ್ಲ ಒಂಥರ ಅಧಿಕಾರಿಗಳ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಮಶಾನದ ಭೂಮಿ ಇದೆ, ಸ್ಮಶಾನದ ಭೂಮಿಗೆ ಕೋರ್ಟಿಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಮತ್ತು ಇಒ ಅವರು ತಕ್ಷಣ ಅದಕ್ಕೆ ಹೈಕೋರ್ಟಿಗೆ ನಮ್ದು ಏನಿದೆ ಕಂಟೆನ್ಷನ್ ಅದನ್ನು ಹಾಕಿ ಇಮಿಡಿಯೇಟ್ ಕ್ಲಿಯರ್ ಮಾಡಿಸಿಕೊಡ್ಬೇಕು. ಮತ್ತೆ ಸ್ಮಶಾನದ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ನಿಮಿಷ ಯಾರು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಲ್ಲಿಗೆ ಅಂತ್ಯಕ್ರಿಯೆಗೆ ಅಂತ ಬಂದಾಗ ಏನು ಸಮಸ್ಯೆ ಆದರೂ ಇಒರೇ ತಕ್ಷಣ ಅದು ಪೊಲೀಸ್ ಇಲಾಖೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಯಾರು ಗಲಾಟೆಗೆ ಬರದ ರೀತಿಯಲ್ಲಿ ಮಾಡಬೇಕು. ನಮಗೆ 91 ಸೆನ್ಸ್ ಜಾಗ ಅಲರ್ಟ್ ಆಗಿದೆ, ಈಗ 76 ಸೆನ್ಸ್ ಇರುವುದು. ಇನ್ನು ಈಗ ಇವರ ಒಬ್ಜೆಕ್ಷನ್ ಇದ್ದ ಕಾರಣ 99 ಸೆನ್ಸ್ ಭೂಮಿ ಸಹ ನಮಗೆ ಬೇಕು ಸ್ಮಶಾನಕ್ಕೆ. 96 ಕೂಡ ಸ್ಮಶಾನಕ್ಕೆ ಬೇಕು. 91 ಸೆನ್ಸ್ ಈಗ 76 ಸೆನ್ಸ್ ಇರುವ ಆಗ ಅವರ ಆ ಕಟ್ಟಡ ಸಾಧನೆ ಬರ್ತದೆ. ಈಗ ಒಂದು ಕೆಲಸ ಮಾಡಿ ತಹಶೀಲ್ದಾರ್, ನಾವು ಒಂದು ಕೆಲಸ ಮಾಡಿ, ಅದಕ್ಕೆ ನಿಮ್ಮ ತಾಲೂಕು ಸರ್ವೆ ಇಟ್ಕೊಂಡು ಇಮಿಡಿಯೇಟ್ ನಿಮ್ಮ ಸರ್ವೆ ಇಟ್ಕೊಂಡು ಸರ್ವೆ ಮಾಡಿ ಅದನ್ನು ಗಡಿಗುರುತಿ ಮಾಡಿಸಿ. ಈ ಸಭೆಯ ಮೂಲಕನೇ ಅದನ್ನು ಗಡಿಗುರುತಿ ಮಾಡಿಸಿ ಎಕ್ಸಾಕ್ಟ್ ಎಲ್ಲಿ ಬರ್ತದೆ ಅನ್ನೋದನ್ನು ಗಡಿಗುರುತು ನೀವು ಮತ್ತೆ ಇವರ ಸಮ್ಮುಖದಲ್ಲಿ ಅದನ್ನು ಮಾಡಿ. ಯಾಕಂದ್ರೆ ಮತ್ತೆ ಅವರು ಬಂದ್ರು ಇವರು ಬಂದ್ರು ಮತ್ತೆ ಸಮಸ್ಯೆ ಮಾಡೋದು ಬೇಡ. ನಿಮ್ಮ ಇಬ್ಬರ ಸಮ್ಮುಖದಲ್ಲಿ ಅದರ ಗಡಿಗುರುತು ಮಾಡಿಸಿ ಅದನ್ನು ಕೋರ್ಟಿಗೆ ಏನು ಸಬ್ಮಿಷನ್ ಮಾಡಬೇಕು ಆ ಕೋರ್ಟಿಗೆ ಸಬ್ಮಿಷನ್ ಮಾಡುವಂತ ವ್ಯವಸ್ಥೆ ಮಾಡಿ. ಮತ್ತೆ ಇನ್ನೊಂದು, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಮಾತ್ರ ಈಗ ನೆಕ್ಸ್ಟ್ ಇಯರಿಂಗ್ ವರೆಗೆ ಸ್ಟೇ ಕೊಟ್ಟಿರೋದು. ನೆಕ್ಸ್ಟ್ ಇಯರಿಂಗ್ ವರೆಗೆ ಪೂರ್ಣಕ್ಕಲ್ಲ ಒಂದು. ಆದ್ರಿಂದ ನೀವೀಗ ತಕ್ಷಣ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕಲ್ಲ. ಆದ್ರೆ ಇದು ಶವ ಸಂಸ್ಕಾರ ಮಾಡ್ಲಿಕ್ಕೆ ಏನು ಸಮಸ್ಯೆಗಳು ಅಲ್ಲ, ಅಲ್ಲಿ ಎಷ್ಟು ಜಾಗ ಇದೆ ಅದೆಲ್ಲ ಜಾಗ ನಮಗೆ ಬೇಕು. ನಾನು ಅದನ್ನೇ ಹೇಳಿದೀಗ
ಈಗ ಅದನ್ನು ಹೇಳಿದ್ದು ತಹಶೀಲ್ದಾರ್ ಮತ್ತು ಇ ಅವರ ಸಮ್ಮುಖದಲ್ಲಿ ಗಡುವಿರುತ್ತು ಮಾಡಿ. ಜಿಲ್ಲಾ ಪಂಚಾಯತ್ ಹೇಳುತ್ತದೆ ಸರ್. ಜಿಲ್ಲಾ ಪಂಚಾಯತ್ ನಮ್ಮ ಜಿಲ್ಲಾ ಪಂಚಾಯತ್ ರಸ್ತೆಯ ಎಲ್ಲ ಬಂಡೆ ಬಂದು ಹೋಗಕ್ಕೆ ಆಗ್ತಾ ಇಲ್ಲ. ನಾವು ಅವ್ರ ಹತ್ರ ಹೇಳಿದ್ರೆ ಪಂಚಾಯತ್ ಮಾಡಿಸಿ ಅಂತ ಹೇಳ್ತಾರೆ. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅವರು. ಮೇಂಟೆನೆನ್ಸ್ ಗ್ರಾಂಟ್ ಬಂದಿದೆ. ಪಂಚಾಯತ್ ಎರಡು ರಸ್ತೆ ಇದೆ, ಎಲ್ಲ ರಸ್ತೆಗಳಾಗಿ ಯಾವುದಾಗ ಅವರು ಕೆಲಸ ಮಾಡಿಸಿದ್ರು. ಜಿಲ್ಲಾ ಪಂಚಾಯತ್ ರಸ್ತೆಗೆ ಮೇಂಟೆನೆನ್ಸ್ ಗ್ರಾಂಟ್ ಬಂದಿದೆಯಾ ಹೇಳಿ. 2-3 ಸಲ ಹೀಗೆ ಆಯ್ತು ನೋಡಿ. ಯಾವುದೇ ಮೇಂಟೆನೆನ್ಸ್ ಗ್ರಾಂಟ್ಸ್ ಇಲ್ಲ ಈಗ. ಮತ್ತೆ ಅಂದ್ರೆ ಈ 2 ವರ್ಷದಲ್ಲಿ ಜಿಲ್ಲಾ ಪಂಚಾಯತಿಗೆ ಸರ್ಕಾರ ಮೇಂಟೆನೆನ್ಸ್ ಗ್ರಾಂಟ್ ಕೊಡದ ಕಾರಣಕ್ಕೋಸ್ಕರ ಅಲ್ಲ, ಇದ್ದವರು ಯಾವುದೇ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇಲಾಖೆ ಇದೆ. ಇದನ್ನು ಪಂಚಾಯತ್ ಹೇಗೆ ಮಾಡಿಸಿದ್ರು? ನಮ್ದೇ ರಸ್ತೆ ತುಂಬಾ ಇದೆ. ಅಲ್ಲ ಸರಿ, ನೀವು ಹೇಳಿ ಸರಿ ಇದೆ, ನಾನು ಒಪ್ಪಿಕೊಳ್ತೇನೆ. ಪಂಚಾಯತಿಯಿಂದ ಮಾಡಿಸ್ಲಿಕ್ಕೆ ಅಷ್ಟು ಅನುದಾನಗಳು ಇಲ್ಲ. ಆದರೆ ಸರ್ಕಾರ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, BWD ಇರ್ಬೋದು. BWDಗೂ ಕಳೆದ ವರ್ಷ 340 ಕಿಲೋಮೀಟರ್ ರಸ್ತೆ ಇರುವುದು ನಮ್ಮ ತಾಲೂಕಿನಲ್ಲಿ. 340 ಒಟ್ಟು ಅಷ್ಟು PWD ರಸ್ತೆ 300 PWD ರೋಡ್ಸ್. ಅದು MDR ಸ್ಟೇಟ್ ಹೈವೇ ಸೇರಿ ಅದೇ ಹೇಳಿದೆ ನಾನು. 360-370 ಕಿಲೋಮೀಟರ್ ವರೆಗೆ BWD ರಸ್ತೆ ಇದೆ ನಮ್ಮ ತಾಲೂಕಿನಲ್ಲಿ. ಕಳೆದ ವರ್ಷ ಒಂದು ಸಲ ಮೇಂಟೆನೆನ್ಸ್ ಗ್ರಾಂಟ್ ಅಂತ ಹೇಳಿ 90 ಲಕ್ಷ ಕೊಟ್ಟಿದ್ದಾರೆ BWD. ಹೇಗೆ ಮಾಡುದು? ಈ ವರ್ಷ ಇಲ್ಲ. RDPR ಅಲ್ಲಿ ಮೇಂಟೆನೆನ್ಸ್ ಗ್ರಾಂಟ್ ಇಷ್ಟುವರೆಗೆ 1 ರೂಪಾಯಿ ಕೊಡಲಿಲ್ಲ ಸರ್ಕಾರ. ಅದರಿಂದಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಸಹ ಮಾಡಿದ್ದೇನೆ, ಮನವಿ ಮಾಡಿದ್ದೇನೆ. ಮೇಂಟೆನೆನ್ಸ್ಗೆ ಗ್ರಾಂಟ್ ಕೊಡಿ ಅನ್ನುವಂಥದ್ದನ್ನು ಸಹ ನಾನು ಕೇಳಿದ್ದೇನೆ. ಅದರಿಂದಾಗಿ ಮೇಂಟೆನೆನ್ಸ್ ಬಂದರೆ ನಿಮ್ಮ ಜಂಗಲ್ ಕಟ್ಟಿಂಗು ಮತ್ತೆ ಇದನ್ನು 100% RDPR ಅವರು ಮಾಡ್ತಾರೆ. ಸರ್, ಇದು ಅಕ್ರಮ ಸಕ್ರಮದಲ್ಲಿ ಫ್ಲೋಟಿಂಗ್ ಅಂತೇಳಿ ಮಾಡಿದರು. ಅದೇ ರೀತಿ ನಮ್ಮ ವರ್ಗ ಜಾಗವನ್ನು ಸಹ ಫ್ಲೋಟಿಂಗ್ ಮಾಡ್ಕೊಳ್ತಾರೆ. ಈಗ ಕೆಲವರು ಮಾಡ್ಕೊಳ್ತಾ ಇದ್ದಾರೆ. ಈಗ ನಾವು ಕೇಳ್ತಿರೋದು ಅದರಲ್ಲಿ ಕೆಲವು ಅಕ್ರಮ ಸಕ್ರಮದಲ್ಲಿ ರಸ್ತೆ, ನೀರು ಎಲ್ಲ ತೋರಿಸಿರ್ತಾರೆ. ಹೌದು. ಈಗ ನಾವು ಕೇಳ್ತಿರೋದು ಅಕ್ರಮ ಸಕ್ರಮದಲ್ಲಿ ಹಾದು ಹೋಗುವ ಪಂಚಾಯತಿನ ರಸ್ತೆಗಳು, ಅದು ಎಲ್ಲಿಂದ ಎಲ್ಲಿ ತನಕ ಅಥವಾ ಅದರ ವಿಸ್ತೀರ್ಣ, ಅದರ ಬಗ್ಗೆ ನಮಗೆ ಈಗ ಪಂಚಾಯತಿಯಲ್ಲಿ ಕೇಳಿದರೆ ಮಾಹಿತಿ ಇಲ್ಲ. ಈಗ ನಮ್ಮ ರಸ್ತೆ ಪ್ರತಿ ಗ್ರಾಮದಲ್ಲಿ ಇರೋ ಗಲಾಟೆ ಏನಂತ ಹೇಳಿದ್ರೆ, ಇದು ನನ್ನ ಜಾಗ, ಇದು ನನ್ನ ಜಾಗ, ಆ ಕಡೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡುದಿಲ್ಲ, ಈ ಕಡೆ ಬಿಡುದಿಲ್ಲ, ಅಥವಾ ಅದರ ಕೊನೆಯಲ್ಲಿ ಸ್ಟಾರ್ಟಿಂಗ್ ಎಲ್ಲಿ ಅಂತ ಇರುವುದಿಲ್ಲ. ಅದಕ್ಕೆ ನಮಗೆ ವಿನಂತಿ ಏನಂತ ಹೇಳಿದ್ರೆ, ಪಂಚಾಯಿತಿಯಲ್ಲಿ ನೋಂದಣಿ ಆಗಿರುವ ರಸ್ತೆಗಳು ಅದು ಅಕ್ರಮ ಸಕ್ರಮದಲ್ಲಿ ಹಾದು ಹೋಗಿರ್ತದೆ. ಅದಕ್ಕೆ ನಮಗೆ ಎಲ್ಲಿಂದ ಎಲ್ಲಿ ತನಕ ಅಂತ ಗುರುತು ಮಾಡಬೇಕು, ಅಥವಾ ಇಷ್ಟು ಆಗಲ್ಲ ಅಂತ ಒಂದು ಗುರುತು ಮಾಡಿಕೊಡ್ಬೇಕು ಅಂತ ನಾವು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿಸಿ ನಿಮಗೆ ಕಳಿಸಿದ್ದಾರೆ. ಅದಕ್ಕೆ ಯಾವುದೇ ಉತ್ತರ ಸಿಗಲಿಲ್ಲ ನಮಗೆ. ನಾವು ಕಟ್ ಮಾಡಿಕೊಡ್ತೀವಿ. ಗುರುತು ಮಾಡೋದಕ್ಕೆ ಯಾವ ರಸ್ತೆ ಎಲ್ಲಿಂದ ಹೋಗುತ್ತೆ, ಎಷ್ಟು ಮೀಟರ್ ಅಂತ ಪಂಚಾಯತಿಯಿಂದ ಕೊಡಬೇಕು. ಅಷ್ಟು ಆ ರಸ್ತೆನ ಯಾವ ಸರ್ವೆ ನಂಬರ್ ಹೋಗುತ್ತೆ ಅಂತ ಕೊಟ್ಟರೆ ನಾವು ಮಾಡ್ತೀವಿ. ಅದೇ ಅದು ನಾವು ನೀವು ಎಲ್ಲ ಮಾಡ್ಕೊಡಿ ಅಂದ್ರೆ ನಾವು ಯಾವ ಸರ್ವೆ ನಂಬರ್ ಹೋಗಕ್ಕಾಗಲ್ಲ. ರಸ್ತೆಗಳು ಎಲ್ಲಿಂದ ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಯಾವ ಸರ್ವೆ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಸರ್ವೆ ಮಾಡ್ತೀವಿ. ಪಟ್ಟ ಜಾಗದಲ್ಲಿ ಇರುವುದನ್ನು ನಾವು ಇಲ್ಲ ಪಟ್ಟ ಜಾಗದಲ್ಲ, ನಾವು ಅಕ್ರಮ ಸಕ್ರಮ ಮತ್ತು ಫಾರೆಸ್ಟ್ ಇಲಾಖೆ ಮಧ್ಯೆ ಹಾದು ಹೋಗೋ ರಸ್ತೆ ಮಾತ್ರ. ಈಗ ಪೋಡಿ ಟೈಮಲ್ಲಿ ನಾವು ಒಂದು ಲೆಟರ್ ಮಾಡಿ ನಮ್ಮ ಏರಿಯಾದಲ್ಲಿ ಕೊಟ್ಟಿದ್ವಿ. ಯಾವುದೇ ಆಗಲಿ ರಸ್ತೆ ಚಿಕ್ಕದಿರಲಿ ದೊಡ್ಡದಿರಲಿ ಪಂಚಾಯತ್ ಇರಲಿ ಕಟ್ ಮಾಡಲೇಬೇಕಂತ ನಿರ್ದೇಶನ ಕೊಟ್ಟಿದ್ವಿ. ಯಾಕಂದ್ರೆ ರಸ್ತೆ ಪ್ರಕಾರ ಜಾಸ್ತಿ ಇರೋದು ಅದು ಮಾಡಿದ್ರೆ ಅಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ಇನ್ಫಾರ್ಮೇಶನ್ ಇರಲಿ ಬಿಟ್ಟು ಕಟ್ಟಾಗುತ್ತೆ. ಅದರಿಂದ ಅದನ್ನ ಮಾಡ್ತಾ ಇದ್ದಾರೆ. ಈಗ ಪೋಡಿ ಮಾಡ್ಬೇಕಾದ್ರೆ ಕಟ್ ಮಾಡ್ತಾರಲ್ಲ, ಏನು ತೊಂದರೆ ಆಗುತ್ತೆ. ಈಗ ಸದ್ಯಕ್ಕೆ ಕೆಲವು ಫ್ಲೋಟಿಂಗ್ ಆಗದ ರಸ್ತೆಗಳಿವೆ, ಅದರಲ್ಲಿ ಭಾರಿ ತೊಂದರೆ ಇದೆ. ಮತ್ತೆ ಅಗಲದ ವಿಷಯದಲ್ಲಿ ತೊಂದರೆ ಇದೆ. ಕೆಲವರು ಈಗ 10 ಫೀಟ್ 12 ಫೀಟ್ 14, ಅದರಲ್ಲಿ ಗೌರ್ಮೆಂಟ್ ರೂಲಲ್ಲಿ ಇರೋದು 20 ಲಿಂಕ್ಸ್. ಮಂಜೂರಾತಿ ಟೈಮಲ್ಲಿ ಇರುತ್ತೆ, ಕಾಲ್ದಾರಿ ಬೇರೆ ಬಂಡಿದಾರಿ ಬೇರೆ ಆ ಥರ ಇರುತ್ತೆ. ಆ ಟೈಮಲ್ಲಿ ಏನಿದೆ ಇವಾಗ ಏನಿದೆ ಅನ್ನೋದು ಇವತ್ತಿನ ಆ ಟೈಮಲ್ಲಿ ನಮಗೆ ಚಿಕ್ಕದಾಗಿ ಏನು 8 ಅಡಿ ಇದ್ರು ಇವಾಗ ಜಾಸ್ತಿ ಪಂಚಾಯತಿಗೆ ಅಷ್ಟೇ ಕಟ್ ಮಾಡ್ತೀವಿ. ಅದೇನು ತೊಂದರೆ ಇಲ್ಲ. ಅದಕ್ಕೆ ನಮ್ಮ ರಸ್ತೆ ಪ್ರಾಬ್ಲಮ್ ಅಲ್ಲಿ ಇದೆ. ಒಂದು ಪಂಚಾಯತಿ ಅವರಿಗೆ ಬಟ್
ಸಪ್ರೇಟ್ ಆಗಿ ನಿಮ್ಮ ಗ್ರಾಮಕ್ಕೆ ಪ್ರತಿಯೊಂದು ರಸ್ತೆಗೂ ಬೇಕು ಅಂದರೆ ನಮ್ಮ ತಾಲೂಕು ಸರ್ವೇನಲ್ಲಿ ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ನೀವು ಸರಿಯಾದ ಮಾಹಿತಿ ಇಲ್ಲಿಂದ ಇಲ್ಲಿವರೆಗೆ ನಮ್ಮ ರಸ್ತೆ ಹೋಗುತ್ತೆ. ಅದು ಬರೀ ಮಾಹಿತಿ ಸಿಗುತ್ತೆ ಪ್ಲಾಟಿಂಗ್ ಅಲ್ಲ, ಪ್ಲಾಟಿಂಗ್ ಟೇಬಲ್ ಈಗ ಗ್ರಾಮ ಪಂಚಾಯತಿಂದ ಯಾವುದೇ ರಸ್ತೆ ನೀವು ಸರ್ವೆ ಮಾಡ್ಬೇಕಂದ್ರೆ ಟೈನೇಜ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅದು ಇಷ್ಟನ್ನು ಅಲ್ವಾ, ಅದರಲ್ಲಿ ಆ ರಸ್ತೆಯನ್ನು ನೀವು ಸರ್ವೆ ಮಾಡಿ ಕೊಡ್ಬೇಕಂತ ಹೇಳಿ ಕೊಟ್ಟರೆ ಸ್ವಲ್ಪ ರೇಡಿಯಸ್ ಪ್ರೊಸೆಸ್ ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದರೂ ಅವ್ರು ಮಾಡ್ತಾರೆ. ಅದಲ್ಲದೆ ನೀವು ಸುಮ್ಮನೆ ಎಲ್ಲ ಮಾಡಬೇಕಲ್ಲ, ಇಶ್ಯೂ ಇರುವಂಥದ್ದು ಮಾತ್ರ ಅಲ್ವಾ. ನಮ್ಮಲ್ಲಿಂದ ಆಲ್ರೆಡಿ ಕೊಟ್ಟು 5 ವರ್ಷ ಹತ್ರ ಆಯಿತು. ಪ್ರಸನ್ನದ ಅಧ್ಯಕ್ಷ ಆಗಿದ್ದಾಗ ನಾವು ಕೊಟ್ಟಿದ್ದೇವೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮ ಪಂಚಾಯತ್ ರಸ್ತೆ ಹಾಗೆ ನೋಡಿ ನಾವು ಮಾಡಿ ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಒಂದು ಯಾವುದು ತುಂಬಾ ಇಂಪಾರ್ಟೆನ್ಸ್ ಇದೆ. ಎಲ್ಲ ಕಡೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಾಮಗಾರಿ ಮಾಡುವಾಗ ಎಲ್ಲಾ ಕಡೆಯಲ್ಲೂ ಸಮಸ್ಯೆ, ಅಲ್ಲಿ ಮುಟ್ಟೊಡ್ತಿ ಮೂಳು ಮುಟ್ಟೊಡ್ತಿ ಅಂತ ಹೇಳ್ಕೊಂಡು ಎಲ್ಲಿ ಸಹ ಕೆಲಸ ಮಾಡ್ಲಿಕ್ಕೆ ಸಮರ್ಪಕವಾಗಿ ಕೆಲಸ ಮಾಡಿದ್ರು. ಅದಕ್ಕೆ ನಾವು ಡಿಸಿಯಲ್ಲಿ ಬರ್ತಿಕೊಂಡೇವೆ. ಆಯ್ತು. ಈಗ ಸರ್ ಒಂದು ಈಗ ಏನಂದ್ರೆ ಈಗ ಕೋಡಿ ಅಭಿಯಾನ ಪ್ಲಾಟಿಂಗ್ ನಡೀತಾ ಇದೆ ಅಲ್ಲ, ಅದರಲ್ಲಿ ಈಗ ತಹಶೀಲ್ದಾರ್ ಹೇಳಿದ್ರಲ್ಲ, ಪ್ಲಾಟಿಂಗ್ ಮಾಡುವಾಗ ಯಾವ್ದು ಎಕ್ಸಿಸ್ಟಿಂಗ್ ರೋಡ್ ಇದೆ ಅದನ್ನು ಕಟ್ ಮಾಡಿಯೇ ಮಾಡ್ತಾರಂತೆ. ಸೊ ಆಗ ನಮ್ಮ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ. ಬಾಕಿ ಅಕ್ರಮ ಸಕ್ರಮದಲ್ಲಿ ಅವ್ರು 12 ಫೀಟ್ ಏನೋ ರೋಡ್ ಅಲ್ವಾ ಅದು. ಇವಾಗಿನ ಟೈಮಿಗೆ ಆ ಥರ ಇದೆ. ನಿತ್ಯ ತುಂಬ ಕೆಲವು ದಾರಿ ಅಂತ ಮೆನ್ಷನ್ ಮಾಡಿದ್ರು, ಅಷ್ಟು ಬಿಡ್ಬೇಕಂತ ಇದೆ. ಸೊ ಅದರಲ್ಲಿ ಸ್ವಲ್ಪ ಇವರಿಗೆ ರೈಟ್ ಇರುತ್ತೆ. ಬಾಕಿ ಪಕ್ಕಾ ಪಟ್ಟ ಜಾಗ ಆದರೆ ಸ್ವಲ್ಪ ಇಶ್ಯೂ ಬರುತ್ತೆ ಅಲ್ಲಿ. ಅದನ್ನು ಕೂಡ ಅಂದ್ರೆ ಈಗ ಅಲ್ವಾ ಪ್ಲಾಟಿಂಗ್ ಇಲ್ಲ ಪಂಚಾಯತಿನ ಆ ಥರದ್ದು ಯಾವುದು ರೋಡ್ಗಳು ಅವಶ್ಯಕತೆ ಇದೆ ಅದನ್ನು 2-3 ಬರೆದು ಇಒ ಅವರಿಗೆ ಮತ್ತು ತಹಶೀಲ್ದಾರಿಗೆ ಕೊಡಿ, ಅದನ್ನು ಇಮಿಡಿಯೇಟ್ ಮಾಡಿ ಕೊಡ್ತಾರೆ. ಸರ್, ಇದು ಪ್ಲಾಟಿಂಗ್ ಪ್ರಕ್ರಿಯೆ ಯಾವ ಹಂತದಲ್ಲಿ ಇದೆ ಅಂತೇಳಿ ಕೆಲವರದ್ದು ಆಯಿತು, ಕೆಲವರನ್ನು ಮೊನ್ನೆ ಮಂಗಳೂರಿಗೆ ಕಳಿಸಿ ಆರ್ಜಿಸಿಕೊಟ್ಟರು. ಅಂದರೆ ಕೆಲವರು ತುಂಬ ಜನರು ಬಾಕಿ ಇದೆ ಗ್ರಾಮದಲ್ಲಿ ಪ್ಲಾಟಿಂಗ್, ಅಕ್ರಮ ಸಕ್ರಮ ಮಂಜೂರಾತಿಯ ಪ್ಲಾಟಿಂಗ್ 75% ನಮ್ಮ ಇಯರ್ ಪ್ಲಾಟಿಂಗಿಗೆ ಹಾಕಿದ್ದಾರೆ. ಈ ಪ್ಲಾಟಿಂಗ್ ಆಗೋದಿಲ್ಲ ಮತ್ತೆ ಇನ್ನೊಂದು ನಮ್ಮಲ್ಲಿ ಮಾಡ್ತಾ ಇದೀವಿ ಪ್ಲಾಟಿಂಗ್. ನಾವು ಆಲ್ರೆಡಿ ಪುಷ್ ಮಾಡಿದ್ರೆ 2000 ಸರ್ವೆ ನಂಬರ್ ಮೇಲೆ ಪುಷ್ ಮಾಡಿದ್ದೀವಿ ಸರ್ವೆ. ಬಟ್ ಆ ಸರ್ವೆ 2000 ಒಟ್ಟಿಗೆ ಮಾಡೋದಕ್ಕಾಗಲ್ಲ. ಆಗಿರೋದೇ 3 ತಿಂಗಳು. 3 ತಿಂಗಳಲ್ಲಿ 2000 ಸರ್ವೆ ನಂಬರ್ ಅದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ಬರು ಫಸ್ಟ್ ಆಗ್ಬೋದು, ಒಬ್ಬರು ಆಮೇಲೆ ಆಗ್ತದೆ. ಬಟ್ ಆಗ್ತಾ ಇದೆ ಬಟ್ ಅರ್ಜೆಂಟ್ ಇರೋದು ನಾವೇ ಆನ್ಲೈನಲ್ಲಿ ಪುಷ್ ಮಾಡ್ತೀವಿ. ನಮಗೆ 2000 ಅರ್ಜಿ ಇರೋದ್ರಿಂದ ನೀವು ಈಗಿನ ಪ್ರೊಸೆಸ್ ಏನು ಅಂತ ಹೇಳಿ ಹತ್ತಿರ ಇಟ್ಕೊಳ್ಳಿ. ಈಗ ಎಲ್ಲ ಆನ್ಲೈನಲ್ಲಿ ಆಗ್ತಾ ಇದೆ. ನಮ್ಮದೇನು ಇರಲ್ಲ, ಎಲ್ಲ ನಮ್ಗೆ 2000 ಈಗ ಅರ್ಜಿಗಳು ಬಂದಿದ್ದಾವೆ, ಅದನ್ನ ಪುಷ್ ಮಾಡ್ತಾ ಇದ್ದೀವಿ. ಬಟ್ ನಮಗೆ 2000 ಅರ್ಜಿಗಳಲ್ಲಿ ನಿಮ್ಗೆ ಯಾವ್ದು ಅರ್ಜೆಂಟ್ ಇದೆ ಅನ್ನೋದು ಗೊತ್ತಾಗಲ್ಲ. ನೀವೇನಾದರೂ ಪಟ್ಟಿ ಕೊಟ್ಟರೆ ಅದನ್ನೇ ಫಸ್ಟ್ ಪುಷ್ ಮಾಡ್ತೀವಿ ಆನ್ಲೈನ್. ಅದೇ ಅಲ್ಲ, ನಾವು ಆಗ ಏನು ಆಂದೋಲನ ಥರ ಮಾಡಿದ್ವಿ. ಯಾರಿಗೆ ಮಾಡಿದ್ವಿ ಅಂದರೆ ಅದೇನು ಉದ್ದೇಶಪೂರ್ವಕ ಇರಲಿಲ್ಲ, ಅಷ್ಟು ಮಾಡಬೇಕಿತ್ತು, ಟಾರ್ಗೆಟ್ ಕೊಟ್ಟಿದ್ರು ಮಾಡಿದ್ವಿ. ಬಟ್ ಈಗಲೂ ಮಾಡ್ತಾ ಇದ್ವಿ. ನಮ್ಮಲ್ಲಿ ಆನ್ಲೈನಲ್ಲಿ ಮಾಡ್ತಾ ಇದ್ವಿ, ಮೊದಲು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ವಿ. ಈಗ ಈ ಹೊಸ ಸರ್ಕಾರ ಬಂದ ನಂತರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವೆಯನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಅರ್ಜಿ ಹಾಕಿದವರದ್ದು ಮತ್ತು ಅರ್ಜಿ ಹಾಕದವರದ್ದು ಎಲ್ಲ ಸರ್ವೆ ನಂಬರ್ಗಳ ಸರ್ವೆಯನ್ನು ಮಾಡಬೇಕೆನ್ನುವಂಥದ್ದು ಆರ್ಡರ್ ಮಾಡಿದ್ದಾರೆ. ಸೊ ಎಲ್ಲವೂ ಸಹ ಆನ್ಲೈನಲ್ಲಿ ಇವರಿಗೆ ಸರ್ವೇಯರಿಗೆ ಅಲಾಟ್ಮೆಂಟ್ಗಳಾಗ್ತದೆ. ಸರ್ವೇಯರ್ಗೆ ಆಗಿರುವ ಜಾಗವನ್ನು ಮಾತ್ರ ಸರ್ವೆ ಮಾಡಲಿಕ್ಕೆ ಅವರು ಬರ್ತಾರೆ. ಎಲ್ಲಿ ಅಗತ್ಯ ಇದೆ ಅನ್ನುವಂಥದ್ದು ಇದ್ದವರು ಅರ್ಜಿ ಕೊಟ್ಟರೆ, ADLR ಅವರಿಗೆ ಅರ್ಜಿ ಕೊಟ್ಟರೆ ಅದನ್ನು ಕಂಪ್ಯೂಟರ್ನಲ್ಲಿ ಅವರು ರ್ಯಾಂಡಮ್ ಆಗಿ ಅರ್ಜಿ ಅಲಾಟ್ಮೆಂಟ್ ಮಾಡೋದ್ರ ಬದಲು ಅದನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಅವರು ಹೇಳ್ತಾ ಇರೋದು. ಆ ಥರದ್ದು ಇದ್ರೆ ಅವರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಅವರು ಹೇಳುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ, ಸರ್ಕಾರ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರದ್ದು ಸಹ ಸರ್ವೆ ಮಾಡಿ 1 to 5 ಮಾಡಬೇಕನ್ನುವಂಥ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕೊಟ್ಟಿರೋದು
ಈಗಾಗಲೇ ಅರ್ಜಿ ಕೊಟ್ಟಿರೋದು LND ಸರ್ವೆ ನಂಬರ್ಸ್ 1600 ಇದೆ, ಪ್ಲಸ್ ನಮ್ಮ ಇದು RRT ಸರ್ವೆ ನಂಬರ್ಸ್ ಅದು 1500 ಇದೆ. ಸೊ ಎಲ್ಲ ನೀವು 3 ತಿಂಗಳಲ್ಲಿ 4000 ಮುಗಿಸ್ತೀವಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಮುಂಚೆಗಿಂತ ಫಾಸ್ಟಾಗಿ ನಡೀತಾ ಇದ್ರೆ ನಿಮಗೂ ಅರ್ಥ ಇದೆ. ಬಟ್ ಅವ್ರದ್ದು ಆಯ್ತು ಇವ್ರದ್ದು ಆಗಿಲ್ಲ ಅನ್ನೋದು ಬೇಡ, ಆಗ್ತಾ ಇದೆ ಮಾಡ್ತಾರೆ. ತುಂಬ ಎಮರ್ಜೆನ್ಸಿ ಇದ್ರೆ ಬಂದು ನನ್ನದನ್ನೇ ಬಂದು ಭೇಟಿ ಮಾಡಿ ಅವ್ರಿಗೆ ಹಾಕ್ಸ್ಕೊಡ್ತೀವಿ. ಯಾಕೆಂದ್ರೆ ಒಳ್ಳೆ ಫಂಕ್ಷನ್ ಹೈಯೆಸ್ಟ್ ಆಗಿರೋದು ಟಿಕ್ಲೆಟ್ ಗಲಾಂಜಾವರ್ದು ಮತ್ತು ನಮ್ದು 2 ವರ್ಷ ಆಗಿದೆ ಸರ್. ನಮಗೆ ಅದು ಭಜನೆ ಮಂದಿರಕ್ಕೆ ಒಂದು ರೆಕಾರ್ಡ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಬಂದು ನಾವು ಹೇಳ್ತೇವೆ. ಇಷ್ಟರವರೆಗೆ ಯಾರು ಅದನ್ನು ಮೊನ್ನೆ ಬಂದರು, ಮಧ್ಯಾಹ್ನ ಊಟ ಮಾಡಿ ವಾಪಸ್ ಹೋದ್ರು. ನಾಳೆ ಬರ್ತೇನೆ ಅಂತ ಹೇಳಿದ್ರು, ಮತ್ತೆ ಬರಲೇ ಇಲ್ಲ. ಮೊನ್ನೆ ಒಂದು 2 ವಾರ ಕಳೆಯಿತು, ಬಂದಿದ್ರು ಮಧ್ಯಾಹ್ನ ಊಟ ಮಾಡಿ ಹೋದ್ರು, ಮತ್ತೆ ಬರೋದಿಲ್ಲ. ಅವ್ರನ್ನೇ ಕೇಳಬೇಕಾಗುತ್ತೆ ಅಲ್ಲ ಸರ್, ಯಾರು ಸರ್ವೆ ಬರ್ತೇನೆ ಅಲ್ಲಲ್ಲ, ಅದು ತಾಲೂಕ್ ಸರ್ವೆ ಇದೆ, ಮಲ್ಲುಗೆ ಅಲಾಟ್ ಮಾಡಲ್ಲ. ಇದು ತಾಲೂಕ್ ಸರ್ವೆ ಇದೆ. ಯಾರು ಸಂತೋಷ್ ಬಂದಿದ್ದ? ಅದು ತಾಲೂಕ್ ಸರ್ವೆ ಇರಲ್ಲ. ಅವರು ಬರಲಿಲ್ಲ. ಅದನ್ನ ಇಮಿಡಿಯೇಟ್ ಅದೇನಂತ ಪರ್ಟಿಕ್ಯುಲರ್ ನೀವೇ ಅವ್ರ ಹೆಸರು ಬರ್ಕೊಂಡು ಇಮಿಡಿಯೇಟ್ ನಾಳೆ ಅಟೆಂಡ್ ಮಾಡಬೇಕು. ಇನ್ನು ಪುದರ್ಗಿದ್ದರ್ ಬರ್ಕೊಂಡ್ಬೇಕಾಗ್ತದೆ. ಸರಿ, ಅಕ್ಕ ಸತ್ತ ನಮ್ದು ಏನು ಅರ್ಜಿ ಕೊಟ್ಟು 4 ವರ್ಷ ಅಕ್ಕ ಸತ್ತ ಮಾಡುವ ಅರ್ಜಿ ಕೊಟ್ಟು ಆಯ್ತು. ಕಣ್ವರ್ಸ ನಂಗೆ ಅರ್ಜಿ ಕೊಡ್ತೆ ಒಟ್ಟದು ರಸೀದಿ ಕೊಡೋಣ ಇನ್ನು ಮಟ್ಟ ಅವತ್ತಂದು ಅಂಗಡಿ ಮತ್ತೆ ಅಂಗಡಿಗೆ ಪರ್ಮಿಷನ್ಗೆ ಏನಾಗ PDO ಪರ್ಮಿಷನ್ ಕೊಡ್ತೆ. ಫೆಬ್ರವರಿ ಕಳೆದ ತಿಂಗಳು 1,000 ಆಗ್ತವಲ್ಲೇ. ಅಕ್ರಮ ಸಕ್ರಮಗೆ ಸಂಬಂಧಪಟ್ಟದ್ದು ಗುಲ್ಲೆ ಮೈ ನಿಂಗೆಲ್ಲ ಮುಂದೆ ತೋಜ ಅಂತಾಗ್ಲಿ ಪಾಪ ಎಂಕಲ ತೋಜ ಚೂರು ಸೈಡ್ ಗುಂದಿ ಎಲ್ಲ ಅಕ್ರಮ ಸಕ್ರಮಗೆ ಸಂಬಂಧಪಟ್ಟದ್ದು ಕಣ ಗುಲ್ಲೆ ಮಾತೇರ್ನೆಲ್ಲ ಗಮನಾಗಿ ಕನಪನ ಚಿತ್ರದ ಕೆಲಸ ಮಾಡ್ತಾರೆ. ತಾಲೂಕು ಸುಮಾರು 37,000 ಅರ್ಜಿ ಅಕ್ರಮ ಸಕ್ರಮ ಅರ್ಜಿದಾರನ ಕುಲ್ಲೆ 37,000 ಅರ್ಜಿ ಇದೆ. ನಮ್ಮ 2 ವರ್ಷದ ಪಿರಾವು ಮುಟ್ಟ ಒಂಜಿ ಅಕ್ರಮ ಸಕ್ರಮದ ಅರ್ಜಿದ ಸಮಿತಿಗೆ ಬರ್ತದೆ. ಅರ್ಜಿ ಸಮಿತಿ ಅಕ್ರಮ ಸಕ್ರಮ ಸಮಿತಿ ಅಲಾಟ್ಮೆಂಟ್ ಹಾಕುವ ಚಿತ್ತ ಈ ಮಂಜೂರಾತಿ ಮಲ್ಪನ ಚಿತ್ತ ಪ್ರಕ್ರಿಯೆ ಇದೆ. ಈ ಸರ್ಕಾರ ಹೊಸ ಸರ್ಕಾರ ಬಂದಿರುವಾಗ ಕಂದಾಯ ಸಚಿವರು ಅಕ್ರಮ ಸಕ್ರಮದ ಅರ್ಜಿ ವಿಲೇವಾರಿ ಮಾಡ್ತಾರೆ. ಒಂದು ಹೊಸ ಆ್ಯಪ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಹೊಸ ಆ್ಯಪ್ ದ ಪ್ರಕಾರ ವಿಎ ಬರ್ತದೆ ಇರ್ನ ಜಾಗಡ್ ಉಂಟದು ನಿಖಲ ಜಾಗಡ್ ಉಂಟದು ಐದು GPS ಮಲ್ಪೋಡು. GPS ಮಲ್ಪನಾಗ 25 ವರ್ಷದ ದುಂಬು ಐದು ಕೃಷಿ ಉಂಡ ಅಂತ ಮಲ್ಪನವ್ರು GPS ಬರ್ಕೊಂಡು 25 ವರ್ಷದ ದುಂಬು ಕೃಷಿ ಇಜ್ಜಿಂದ ಅಂಡ ಆಟೋಮೆಟಿಕ್ಲಿ ಇರ್ನ ನಿಖಲ ಅರ್ಜಿ ಅಪ್ಲೋಡ್ ಆಪುಜಿ ರಿಜೆಕ್ಟ್ ಹಾಕೊಂಡು ಐದಕ್ಕೆ 2014 ದುಂಬು 2002 ದುಂಬು 18 ವರ್ಷ ವಯಸ್ಸಾದ ಕೊಡು ಅರ್ಜಿದಾರ ಅವು ವಯಸ್ಸಾದಿದ್ದಿಂದ ಆ ಅಕ್ರಮ ಸಕ್ರಮದ ಅರ್ಜಿ ತಿರಸ್ಕಾರ ಹಾಕುವ ವ್ಯವಸ್ಥೆಯಲ್ಲಿ ಹಾಕೊಂಡು ಈ ಒಂಜಿ ಪ್ರಕ್ರಿಯೆನೇ ಹೊಸ ಸರ್ಕಾರ ಬರ್ತದೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇಂಟ್ರೊಡ್ಯೂಸ್ ಮಂತ್ರ ಹೇಳಿದಾದ್ರೆ ಮಸ್ತ್ ಜನಕ್ಕೆ ಅಕ್ರಮ ಸಕ್ರಮದ ಮಂಜೂರಾತಿ ಮಲ್ಪರೆ ಭಾರಿ ಭಂಗ ಒಂದುಂಟು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆದ, ಉಡುಪಿ ಜಿಲ್ಲೆದ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗುದ ಮಾತ MLA ನಕಲು ಕೃಷ್ಣ ಬೈರೇಗೌಡರು ನಿಮ್ಮ ತಿಕ್ಕದೆ ಈ ಪ್ರಕ್ರಿಯೆಯ ಮೂಲಕ ಇಲ್ಲಿ ಅಕ್ರಮ ಸಕ್ರಮದ ಮಂಜೂರಾತಿ ಮಲ್ಪರೆ ಕಷ್ಟಪಡೋದು ಬಂದ್ಬಿಟ್ಟೇನೆ ಅದನ್ನ ಎದುರು 2-3 ಸರ್ತಿ ಅಂತ ಅಕ್ರಮ ಸಕ್ರಮದ ಅರ್ಜಿನೇ ವಿಲೇವಾರಿ ಮಲ್ಪರೆ ಭಾರಿ ಭಂಗ ಹಾಕೊಂಡು ಇದ್ದಾನೆ. ನಮ್ಮ ತಾಲೂಕು ಕರಿನ 2 ವರ್ಷಡು ಸುಮಾರು 8 ಸರ್ತಿ ಸಿಟ್ಟಿಂಗ್ ಮಂತ್ಬಿಟ್ಟಲ್ಲ ಆ್ಯಪ್ ಅಪ್ಲೋಡ್ ಆವಂತ ಹೇಳಿದ್ರೆ ಇನಿ ಏರಿಯಾಗಳ ಅಕ್ರಮ ಸಕ್ರಮ ಕುರಿಯರ ಅವನ ಚಿತ್ತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿನ್ನೆ ಸರ್ಕಾರದ ಗಮನ ಗಣ ಇದೆ ಸಚಿವರ ಹೇಗಿದಲ್ಲ ಸ್ಪಂದನೆ ಕೊರತ್ ನಂಚಿನ ಕಾರಣಕ್ಕೋಸ್ಕರ ಮಂಜೂರಾತಿ ಮಲ್ಪರೆ ಭಾರಿ ಭಂಗ ಹೊಂದ್ಬಿಟ್ಟು ಒಂಜಿ ಇಂದು ಪ್ರಕ್ರಿಯೆ ನನಗೆ ಅಂತ ಕೇಳಿದ ಇನಿ 37,000 ಅರ್ಜಿಲೇಡೆ ಹೆಚ್ಚಿನ ಅರ್ಜಿಲಿಪ್ಪು ಕುಮ್ಕಿಗೆ ಮಂಜೂರಾತಿ ಕೊರಿಯರ ಆಪುಜಿ ದಯನ್ ಮಟ್ಟ ಕುಮ್ಕಿದ ತುಂಬ 53 ಅದಲ್ಲ ಒಮ್ಮೆ ಕುಮ್ಕಿ ಎತ್ಕೊಳ್ತಾರೆ 53 ಅರ್ಜಿ ಬಂದಾಗ ಕುಮ್ಕಿಗಿಲ್ಲ ಮಂಜೂರಾತಿ ಕೊರ್ಪುನಂಚಿನ ಒಂದು ಪ್ರಕ್ರಿಯೆ ಆದಿದ ಕಾಲಘಟ್ಟ ಹಿಡಿತಿನ 5 ಪಿರ ಸುಪ್ರೀಂ ಕೋರ್ಟ್ಗೆ ಪೋಯಿ ನಡೆದಾಗ ಅವು ಪಿರ
ಬಂದ ಅಂಚ ರೀತಿ ಅಕ್ರಮ ಸಕ್ರಮ ಮಾಡಿ ಕುಮ್ಕಿ ಮಂಜೂರಾತಿ ಮಲ್ಪರೆ ಆ ಒಂದಿಜ್ಜಿ ಅಂಚದೆ ಆ್ಯಪ್ ಕೂಡ ಅಪ್ಲೋಡ್ ಮಲ್ಪನಾಗಲ್ಲ ಅವು ಕುಮ್ಕಿಯಿಂದ ಬರ್ತದ ನಂಡ ಅಡೆಗೆ ರಿಜೆಕ್ಟ್ ಆಗುದುಂಡು. ಆ ಕಾರಣಕ್ಕೋಸ್ಕರ ಸರ್ಕಾರದ ನಿಯಮಾವಳಿ ಬಾರಿ ಬಿಗಿ ಮಂದು ನೀಡಿದಾದ್ರೆ ಅಕ್ರಮ ಸಕ್ರಮದ ಮಂಜೂರಾತಿ ಮಲ್ಪರೆ ಭಂಗ ಒಂದು ಪಲ್ಪನೆಲ್ಲ ನಿಖಲ ಗಮನ ಕರೋದಿಲ್ಲ. 6ನೇ ಇಮಿಡಿಯೇಟ್ ವಿಯವರ್ ಈಗ ಮೊದಲಿಗೆ ನನ್ನ ಬೂಚಗೌಡ್ರನ್ನೆಲ್ಲ ಇಮಿಡಿಯೇಟ್ ನಾಳೆ ಹೋಗಿ ಮತ್ತೆ ಬೊಕ್ಕ ನಿಖಿಲ ಒಂಜಿ ಕಡೆಂಜ ಗ್ರಾಮಸ್ಥರೆಲ್ಲ ವಿನಂತಿ ನಿಖಿಲೆ ಗೊತ್ತುಂಡವು ಕುಮ್ಕಿಯ ನಿಖಿಲ ಅಕ್ರಮ ಸಕ್ರಮದ ಅರ್ಜಿದಾರ ನಿಖಿಲೆ ಗೊತ್ತುಂಡವು ಕುಮ್ಕಿಯ ಸರ್ಕಾರಿ ಅಂತ ನಿಖಿಲೆ ಗೊತ್ತುಂಡು. ಸರ್ಕಾರಿ ನಿಪುಣಗಳು ತಕ್ಷಣಕ್ಕೆ ವಿಎ ಸಂಪರ್ಕ ಮಾಡ್ಲಿ ಆ ವಿಎ ಬರ್ತದೆ ನಿಖಿಲ ಇಮಿಡಿಯೇಟ್ ಅಕ್ರಮ ಸಕ್ರಮದ ಅರ್ಜಿಗೆ ಅಪ್ಲೋಡ್ ಮಲ್ಪನಂಚಿತ ಪ್ರಕ್ರಿಯೆ ಮಾಡ್ತದೆ ಸಿಟ್ಟಿಂಗ್ ಮಲ್ಪನಂಚಿತ ವ್ಯವಸ್ಥೆ ಏನಾದ್ರು ಮಲ್ಪೇವೆ. ಹೂ ಕನ್ವರ್ಷನ್ ಕೊಡ್ತು ನೀರು ಸರ್ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಮೋನಿರವರು ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಕಲಂಜ ಗ್ರಾಮದಲ್ಲಿ ಜನಸ್ಪಂದನ ಸಭೆ ಅಂತ ಮಾಡಿದರೆ ಅದು ನಮ್ಮ ಕಲಂಜ ಗ್ರಾಮದ ಇತಿಹಾಸ ಆಗಿದೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಅಧಿಕಾರಿ ವರ್ಗದವರಿಗೆ. ನನ್ನ ಪ್ರಶ್ನೆ ಇರುವಂಥದ್ದು ಅರಣ್ಯ ಇಲಾಖೆಯವರಿಗೆ ಮಾತ್ರ. ಯಾಕಂತ ಹೇಳಿದರೆ ನಾವು ಒಂದು ಕೇಸ್ ಆಗಿದೆ ಲೋಲಕ್ಷಣವರ ಪ್ರಕರಣದಲ್ಲಿ ನಮ್ಮಲ್ಲಿ 16 ಜನರ ಮೇಲೆ ಕೇಸ್ ಆಗಿದೆ. ಅದರಲ್ಲಿ 11 ಜನರ ಮೇಲೆ ಒಂದು ಕೇಸ್ ಇತ್ತು. ಮತ್ತೆ ಸೆಲೆಕ್ಟ್ ಮಾಡಿ ಹೆಚ್ಚು ಯಾರ್ಯಾರು ಪ್ರಮುಖರಿದೆ ಅವರ ಮೇಲೆ ಚಾರ್ಜ್ ಶೀಟಲ್ಲಿ ಹಾಕಿ ಕೇಸ್ ಮಾಡಿದ್ದಾರೆ. ಸತತವಾಗಿ 11 ಬಾರಿ ನಾವು ಕೋರ್ಟಿಗೆ ಹೋಗಿದ್ದೇವೆ. ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಯಾರು ಬರಲಿಲ್ಲ. ಯಾವ ಕಾರಣಕ್ಕಾಗಿ ಉತ್ತರ ಕೊಡಬೇಕು. ನಮಗೆ 16 ಜನ ಹೋಗ್ತೇವೆ, ಒಂದು 15 ಜನ ಒಂದು ಸಾರಿ ನಾವು ಕೋರ್ಟಿಗೆ ಹೋಗ್ತೇವೆ. ಒಂದು ದಿವಸದ ಎಲ್ಲರ ಒಂದು ಇನ್ಕಮ್ ನೋಡಿದರೆ ಒಂದು 20,000 ಲಾಸ್ ಆಗ್ತದೆ ಒಂದು ಸರಿ ಹೋಗುವಾಗ. ನಿಮ್ಮ ಅಧಿಕಾರಿ ವರ್ಗದವರು ಬರುವುದಿಲ್ಲ. ಯಾವ ಕಾರಣಕ್ಕೆ ಬರುವುದಿಲ್ಲ? ಕೇಸ್ ಹಾಕಿದವರು ನೀವಲ್ವಾ? ಉತ್ತರ ಕೊಡಬೇಕು ನಮಗೆ. ಸರ್, ಇದು ಕೇಸು FOC ವಿಚಾರ ಆಗಿರೋದ್ರಿಂದ ಇದರ ಪಬ್ಲಿಕಲ್ಲಿ ಮಾತಾಡಲಿಕ್ಕಾಗೋದಿಲ್ಲ. ಕೋರ್ಟ್ ವಿಚಾರ ಆಗಿರೋದ್ರಿಂದ ಕೋರ್ಟಲ್ಲಿ ಅಂತ ಉತ್ತರ ಸಿಗುತ್ತೆ. ಹಾಗಾಗಿ ಇದರ ಪಬ್ಲಿಕಲ್ಲಿ ವಿಚಾರ ಮಾತಾಡಲಿಕ್ಕಾಗಲ್ಲ. ಹೌದು, ನೀವು ಅಧಿಕಾರಿ ವರ್ಗದವರು ಇದ್ದೀರಲ್ಲ, ನೀವು ಈಗ ಅವ್ರು ಬರಬೇಕಲ್ಲ. ಅವರು ಯಾರೇ ನೀವಿದ್ರ ಇಲ್ಲ. ಈಗ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ SF ಅವರು ಇದ್ದಾರೆ. ಸುಮಾರು ಎಷ್ಟು 9 ಸಲ 11 ಸಲ ಪಾರ್ಟಿ ಅಟೆಂಡ್ ಆದ್ರೂ ಇಲಾಖೆ ಅಧಿಕಾರಿಗಳು ಅಟೆಂಡ್ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ನಿಮ್ಮಲ್ಲೇ ಮಾತಾಡುವಂಥದ್ದು. ಅಲ್ಲಿ ಜಡ್ಜ್ ಮಾತಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮ 5 ಬಾರಿ ಬರಲಿಲ್ಲ. ಅದರಿಂದಾಗಿ SF ಅವರೇ ಕೇಸ್ ಮಾಡಿದವರು ಇವಾಗ ಯಾರು ಸ್ಟಾಪ್ ಇಲ್ಲ. ಅಲ್ಲ, ಒಂದು ನಿಮಿಷ. ಅದಕ್ಕೆ ತಕ್ಷಣಕ್ಕೆ ಈ ಮೀಟಿಂಗ್ನ ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ನೀವೊಂದು ಇಮಿಡಿಯೇಟ್ ಲೆಟರ್ ಮಾಡಬೇಕು. ಯಾರ್ಯಾರು ಆ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರಿಗಳು ಯಾರಿದ್ದಾರೆ ಕೋರ್ಟಿಗೆ ಹಾಜರಾಗಿ ಎಲ್ಲ ಆ ಪ್ರಕರಣವನ್ನು ಇತ್ಯರ್ಥಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಅವರಿಗೆ ಎಲ್ಲರಿಗೂ ಲೆಟರ್ ಮಾಡಿ. ಸರ್, ಈ ಕೋರ್ಟ್ ವಿಚಾರ ಏನಾಗುತ್ತಂದ್ರೆ ಅವ್ರಿಗೆ ಯಾರು ಅಪಾಯಿಂಟ್ ಮಾಡಿರ್ತಾರೆ, ಯಾರು ಮಾತಾಡ್ಲಿರ್ತಾರೆ ಅವ್ರಿಗೆ ನೇರವಾಗಿ ಕಮ್ಯುನಿಕೇಟ್ ಆಗುತ್ತೆ ಹೊರತು ನಮ್ಮ ಆಫೀಸ್ಗೆ ಕಮ್ಯುನಿಕೇಟ್ ಆಗಲ್ಲ. ಹಾಗಾಗಿ ನಾನು ಪಬ್ಲಿಕಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ. ಅಲ್ಲ, ಅದಕ್ಕೆ ಯಾರ್ಯಾರ್ದು ಇದೆ ಅಂತ ಹೇಳುವಂಥದ್ದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ನೀವು FIR ಕಾಪಿ ತಗೊಳ್ಳಿ. ಅದರಿಂದ ಅವರಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ರೀತಿ ಇನ್ನೊಂದು ಪಾರ್ಟಿ ಯಾರು FIR ನಲ್ಲಿ ಒಳಗಾಗಿರೋರಿದ್ದಾರೆ ಅವರ ಬೇಡಿಕೆ ಅಂತ ನೀವು ಯಾರು ಇಷ್ಟು ದಿನ ಭಾಗವಹಿಸಿ ಕೋರ್ಟ್ಗೆ ಅಟೆಂಡ್ ಆಗಲಿಲ್ಲ, ತಕ್ಷಣಕ್ಕೆ ಅಟೆಂಡ್ ಆಗಬೇಕೇನೋ ಅದಕ್ಕೆ ಒಂದು ಲೆಟರನ್ನು ಅವ್ರಿಗೆ ಮಾಡಿದ್ರು. ಮತ್ತೊಂದು, ಈಗ ಕಾಡು ಪ್ರಾಣಿಗಳ ಕೃಷಿಕರಿಗೆ ತುಂಬ ರೀತಿಯ ತೊಂದರೆ ಮಾಡ್ತಿದೆ ಶಾಸಕರೇ. ಕಾಡು ಪ್ರಾಣಿಗಳು ಈಗ ಮಂಗಗಳು ಬಂದು ತೆಂಗಿನಕಾಯಿಗೆ 100 ರೂಪಾಯಿ ಗಡಿ ದಾಟಿದೆ. ಆದರೆ ತೆಂಗಿನಕಾಯಿ ನಾವು ಅಂಗಡಿಯಿಂದ ರೈತರು ತೆಗೆಯುವಂಥ ಪರಿಸ್ಥಿತಿ ಬಂದಿದೆ. ನಾವು ಫೋನ್ ಮಾಡಿದ್ರೆ ನಿಮ್ಮ ಇಲಾಖೆಯವರಿಗೆ ಹೇಳಿದರೆ ಅವರು ಬರೋದಿಲ್ಲ. ನಿಮ್ಮ ಆ ಕಾಡಿನ ಆನೆಗಳು ನಮ್ಮ ಜಾಗಕ್ಕೆ ಬರ್ತದೆ. ನಾವು ನಿಮ್ಮ ಜಾಗಕ್ಕೆ ಹೋಗಬಾರ್ದು ಅಷ್ಟೇ. ನಿಮ್ಮದು ರೂಲ್ಸ್ ಇದೆ. ಆದರೆ ನಿಮ್ಮ ಅಲ್ಲಿ ಸಾಕುವಂಥ ಕಾಡು ಪ್ರಾಣಿಗಳು ನಮ್ಮ ಜಾಗಕ್ಕೆ ಬಂದು ನಮ್ಮ ಕೃಷಿಯನ್ನು ನಾಶ ಮಾಡಿದರೆ ನಾವು ಯಾರಲ್ಲಿ ಇರಬೇಕು? ನಾವು ಭೂತಕೋಲಕ್ಕೆ ಒಂದು ಹಂದಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಹೋದ್ರೆ ಯಾರು ಒಂದು ವಾಟ್ಸಪ್ಪಲ್ಲಿ ಹಾಕಿದ್ರು ಅಂತ ಹೇಳಿದರೆ ಮರು ದಿವಸಕ್ಕೆ ಬರ್ತಾರೆ. ನೀವು ಖಾಲಿ ಅಂತ ಇಟ್ಕೊಂಡು ಹೋಗ್ತಿದ್ದೀರ ಅಂತ ಬರ್ತಾರೆ ಮನೆಗೆ. ನಿಮ್ಮ ಕಾಡು ಪ್ರಾಣಿಗಳು ನಮ್ಮ ಜಾಗಕ್ಕೆ ಬಂದರೆ 100 ಬಾರಿ ಕಂಪ್ಲೇಂಟ್ ಕೊಟ್ಟರು ನೀವು ಬರೋದಿಲ್ಲ. ನೀವು ಅದು ಒಂದದು. ಮತ್ತೊಂದು, ಇಡೀ ಕಾಡಲ್ಲಿ ಬೆತ್ತದ ಗಿಡ ನೆಟ್ಟಿದ್ದೀರಿ ನೀವು. ಬೆತ್ತ ಅಂದರೆ ಅದು ಅದರ ಮುಳ್ಳಿರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಕಾಡು ಪ್ರಾಣಿಗಳಿಗೆ ಕಾಡಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕಾಡಲ್ಲಿ ರೌಂಡ್ ಬರ್ಲಿಕ್ಕೆ ಆಗೋದಿಲ್ಲ. ಈ ಬೆತ್ತ ಗಿಡ ನಟ್ಟು ಬೆತ್ತದ ಗಿಡ ನಟ್ಟು
ಆ ಕಾಡು ಪ್ರಾಣಿಗಳಿಗೆ ಕಾಡಿನೊಳಗೆ ಸಂಚಾರ ಮಾಡಲಿಕ್ಕೆ ಆಗುದಿಲ್ಲ. ಅದು ರಸ್ತೆಯ ಮೂಲಕ ಸೀದವಾಗಿ ನಮ್ಮ ಗ್ರಾಮಗಳಲ್ಲಿ ಬರ್ತಾ ಇದೆ. ನೀವು ಅಂಥ ಗಿಡಗಳನ್ನು ನಟ್ಟು ಏನು ಪ್ರಯೋಜನ? ಬೆಟ್ಟದ ಗಿಡ ನಟ್ಟು ಒಂದು 11 ಕಿಲೋಮೀಟರ್ ಮಂಗಲ ತಿಂದು ಮುಗಿಸ್ತದೆ ಅಥವಾ ಕಾಡು ಪ್ರಾಣಿಗಳಾಗ್ತದೆ. ನೀವು ಆ ಬೆಟ್ಟ ನಟ್ಟು ಆ ಕಾಡು ಪ್ರಾಣಿಗಳು ನಮ್ಮ ಕೃಷಿ ಬಂದು ನಮ್ಮ ಕೃಷಿ ನಿಲ್ತದಲ್ಲ, ಇದಕ್ಕೆ ನೀವು ರೆಸ್ಪಾನ್ಸ್ ಕೊಡಬೇಕು. ಮತ್ತು ಒಂದು ಕೊಕ್ಕರದಲ್ಲಿ ಒಂದು ತೊಂದರೆ ಮಾಡಿದ ಜೀವ ಹೋಯಿತು. ನಮ್ಮ ಗ್ರಾಮದಲ್ಲಿ ಆ ರೀತಿ ಪರಿಸ್ಥಿತಿ ಆದರೆ ಮುಂದಿನ ದಿವಸಗಳಲ್ಲಿ ನಾವು ಭಾರಿ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಿಮ್ಮ ಇಲಾಖೆಯ ವಿರುದ್ಧ. ಯಾಕಂತ ಹೇಳಿದ್ರೆ ನಮ್ಮ ಪಾಪದ 30 ಸೆಂಟಲ್ಲಿ ಮನೆ ಕಟ್ಟುವಾಗ ನೀವು ತುಂಬ ತೊಂದರೆ ಕೊಟ್ಟಿದ್ದಾರೆ ನಿಮ್ಮ ಇಲಾಖೆಯವರು. ಅದಕ್ಕಾಗಿ ನಿಮ್ಮ ಕಾಡು ಪ್ರಾಣಿ ಬಂದು ನಮ್ಮ ಗ್ರಾಮದಲ್ಲಿ ಯಾರು ಕೃಷಿಕರಿಗೆ ತೊಂದರೆ ಮಾಡಿದರೆ ನಾವು ಸುಮ್ಮನೆ ಇರುವಂಥ ವ್ಯಕ್ತಿಗಳಲ್ಲ. ಯಾಕಂತ ಹೇಳಿದರೆ 30 ಸೆಂಟಲ್ಲಿ ಮನೆ ಕಟ್ಟುವಾಗ ನಿಮ್ಮ ಸೈನ್ಯ ಬಂದಿದ್ದೀರಿ, ತುಂಬ ಇದು ಮಾಡಿದ್ರಿ, ತೊಂದರೆ ಮಾಡಿ ನಮ್ಮ ಗ್ರಾಮಸ್ಥರಿಗೆ. ಆದ ನಂತರ ತುಂಬ ಮನೆಗಳಾಯಿತು, 330 ಕೃಷಿ ಆಯಿತು, ಮತ್ತೆ ನಿಮ್ಮ ಯಾರು ಬಂದು ನೋಡಲಿಲ್ಲ, ಏನು ಮಾಡಲಿಲ್ಲ. ಇದಕ್ಕೆ ನೀವು ಉತ್ತರ ಕೊಡಬೇಕು ಮುಂದಿನ ದಿವಸಗಳಲ್ಲಿ. ಈ ಆನೆ ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಹಾವಳಿಗಳ ಬಗ್ಗೆ ಇಲಾಖೆ ಯಾವ ಮಟ್ಟದ ಸ್ಪಂದನೆ ನೀಡ್ತದೆ ಅನ್ನೋದ್ರ ಬಗ್ಗೆ ಸರ್ ತಮಗೆ ಸಂಪೂರ್ಣ ಗಮನ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೂ ಸಾರ್ವಜನಿಕರು ಕೂಡ ನಾನು ಅದನ್ನೇ ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಳೆದ ವಾರದಲ್ಲಿ ನಮ್ಮ ಇದು ಕೌಕರಡಿ ಭಾಗದಲ್ಲಿ ಒಂದು ಡೆತ್ ಆಯಿತು. ಅದಕ್ಕೆ ಇಲಾಖೆ ಯಾವ ಮಟ್ಟದ ಸಿದ್ಧತೆಗಳು ಮಾಡಬೇಕು, ಯಾವ ರೀತಿಯ ಕಾರ್ಯಾಚರಣೆ ನಡೆಯಿತು, ಯಾವ ರೀತಿಯ ಸ್ಪಂದನೆ ನೀಡಿತು ಅಂದರೆ ಎಲ್ಲರಿಗೂ ಸಾಧಾರಣ ಗೊತ್ತಿದೆ ಅಂತ ಅನ್ಕೋತೀನಿ. ಅದೇ ವಿಚಾರದಲ್ಲಿ ನಾನು ಬರೀ ಆವಾಗಲ್ಲ, ನನ್ನ ಉಪ್ಪಿನಂಗಡಿ ವಲಯದ ಯಾವುದೇ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳಿಂದ ಆಗ್ತಕ್ಕಂಥ ಹಾನಿಗಳಿಗೆ ಆಗ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ನಾವು ಜವಾಬ್ದಾರಾಗಿರ್ತೀವಿ. ನೀವು ಯಾವುದೇ ಕ್ಷಣದಲ್ಲಿ ಕರೆದರೂ ನಾವು ರಾತ್ರಿ 12 ಗಂಟೆ ಆಗಲಿ ಬೆಳಗ್ಗೆ 3 ಗಂಟೆ ಆಗಲಿ ನಾವು ಆ ಸ್ಥಳಕ್ಕೆ ಬರ್ತಕ್ಕಂಥ ಸಾಧ್ಯ ನಮ್ಮದು. ಅದನ್ನು ನಾವು ಚಾಚು ತಪ್ಪದೆ ಅದನ್ನು ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಆ ವಿಚಾರದಲ್ಲಿ ನಾನು ಯಾವುದೇ ಡಿವಿಷನ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಮಂಗಗಳ ಬಗ್ಗೆ ಎರಡು ಮೂರು ವಿಚಾರಗಳಿದೆ. ಒಂದು ಕೆಲವು ಸಾಕೊಂಡು ಕೆಲವು ತಗೊಂಡು ಬಿಡ್ತಾರೆ, ಕೆಲವೊಂದು ಇವರೇ ಸಾಕ್ತಾರೆ. ಅದಕ್ಕೆ ಯಾರು ಹೊಣೆ? ಇಲ್ಲಿ ಯಾರು ಮಂಗ ಸಾಕೋರಿಲ್ಲ, ಸಾಕಿ ತಗೊಂಡು ಈ ಕಡೆ ಬಿಡ್ತಾರೆ ಸರ್. ಸರ್ ನಿಮ್ಮಲ್ಲಿ ಸಾಕಿದವರು ತಗೊಂಡು ಬಂದು ಇಲ್ಲಿ ಬಿಡ್ತಾರೆ ಅಂತ ಹೇಳುದು. ಇಲ್ಲಿ ಯಾರು ಸಾಕೋದಿಲ್ಲ. ಈಗ ಒಂದು ರೇಷನ್, ಈಗ ಒಂದು ರಾಜೇಶ್ವರು ಹೇಳಿರ್ತಕ್ಕಂಥದ್ದು ಒಂದು ಕೂದಡಿ, ಒಂದು ಆನೆಯ ದಾಳಿ ಆಗುವಂಥದ್ದು ಕೃಷಿಕರಿಗೆ ಹಾನಿಯಾಗುವಂಥದ್ದು, ಕೃಷಿ ಹಾನಿಯಾಗುವಂಥದ್ದು. ನಾನು ಕಳೆದ ಸಲದ ಅಧಿವೇಶನದ ಸಂದರ್ಭದಲ್ಲಿ ಕೃಷಿಕರ ಭಾವನೆಯನ್ನು ವ್ಯಕ್ತಪಡಿಸಿದ್ದೆ. ನೀವೆಲ್ಲರೂ ಕೇಳಿರ್ಬೋದು, ನೋಡಿರ್ಬೋದು. ನನ್ನನ್ನು ಬೆಳ್ತಂಗಡಿಯವರು ತುಂಬಾ ಜನ ಟ್ರೋಲ್ ಮಾಡಿದ್ರು. ವೀರಪ್ಪನ ಫೋಟೋ ಹಾಕಿದ್ರು, ಇನ್ಯಾರ್ದೋ ಫೋಟೋ ಹಾಕಿ ಹರೀಶ್ ಮುಂಜೇರಿ ಆನೆ ಕೆರಿಯರ ಬಂದಿರ ಅಂತೇಳಿ ನನ್ನನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಟ್ರೋಲ್ ಮಾಡಿದವರು ಮೊನ್ನೆ ಕೊಕ್ಕಡದಲ್ಲಿ ಒಬ್ಬರು ತೀರ್ಕೊಂಡ ನಂತರ ಯಾರಿಗೂ ಸುದ್ದಿ ಇಲ್ಲ ಅವರು. ನಾನು ಹೇಳಿದ್ದು ನನ್ನ ಭಾವನೆ ಎಲ್ಲ ವಿಧಾನಸೌಧದ ಅಧಿವೇಶನದ ಒಳಗಡೆ ನಾನು ಹೇಳಿದ್ದು ನಿಮ್ಮ ಭಾವನೆಯನ್ನು ನಾನು ಅಲ್ಲಿ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಕಡೆಯಲ್ಲಿ ನೋಡಿದ್ದೇನೆ. ನನಗೆ ಮುಂಡಾಜೆಯಲ್ಲಿ ಒಂದು ಕಡೆ 5 ವರ್ಷದ ಅಡಿಕೆ ಗಿಡ, ಒಂದು 600 ಅಡಿಕೆ ಗಿಡ, ಮಾಧ್ಯಮದಲ್ಲೂ ಅದು ಪತ್ರಿಕೆಯಲ್ಲೂ ವರದಿಯಾಗಿದೆ. ಒಂದು 600 ಗಿಡವನ್ನು ಆನೆಗಳು 2-3 ಆನೆಗಳು ಬಂದು ಕಂಪ್ಲೀಟ್ ಹುಡಿ ಮಾಡಿ ಹಾಕಿ. ಅದರ ಯಜಮಾನ ಕೃಷಿಕನಿಗೆ ಏನು ಮನಸ್ಸಿಗೆ ಅನಿಸಿರ್ಬೋದು? ಆನೆಯಿಂದಾಗಿ 700 ಅಡಿಕೆ ಗಿಡ ನಾಶ ಆದಾಗ ಅವನ ಮನಸ್ಸಿಗೆ ಏನು ಅನಿಸಿರ್ಬೋದು? ಅವನ ಮನಸ್ಸಿಗೆ ಅನಿಸಿರೋ ಭಾವನೆಯನ್ನು ನಾನು ಅಧಿವೇಶನದ ಒಳಗಡೆ ಹೇಳಿದ್ರು. ಇವತ್ತು ನಾನು ಅವತ್ತಿನಿಂದ ಇವತ್ತಿನವರೆಗೂ ತಾಲೂಕಿನಲ್ಲಿ ಸುಮಾರು 17 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆನೆಗಳ ಕಾಟ ಇದೆ. ಇದನ್ನು ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ. ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ನಾನು ತಂದಿದ್ದೇನೆ. ಯಾಕಂತ ಹೇಳಿದ್ರೆ ತಕ್ಷಣ ಇದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಅಂತೇಳಿ. ಅದಕ್ಕೆ ನಾನು ಈಗಾಗಲೇ ಒಂದು ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕೃಷಿಕರ ಮತ್ತು ಒಂದಷ್ಟು ಇದರ ಬಗ್ಗೆ ತಜ್ಞರ ಒಂದು ಅಭಿಪ್ರಾಯ ಸಂಗ್ರಹದ ಒಂದು ಸಭೆಯನ್ನು ಮುಂದಿನ ವಾರದಲ್ಲಿ ಮಾಡಲಿಕ್ಕಿದ್ದೇನೆ. ಆ ಮೂಲಕ ಈ ಭಾಗದಲ್ಲಿ ಟ್ರೆಂಚ್ ಹಾಕಿ, ಆಮೇಲೆ ಕಬ್ಬಿಣದ ಹಳಿಯ, ರೈಲ್ವೆ ಹಳಿಯ ಫಿನಿಶಿಂಗ್ ಹಾಕ್ಲಿಕ್ಕೆ ಹೆಚ್ಚು ಅನುದಾನವನ್ನು ಸರ್ಕಾರ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಆಗ್ರಹ ಮತ್ತು ಹೋರಾಟವನ್ನು ನಾನೇ ನಿಮ್ಮ ಪರವಾಗಿ ನಾನು ಆ ಹೋರಾಟವನ್ನು ಕೈಗೆತ್ತಿಕೊಳ್ಳಿಕ್ಕಿದ್ದೇನೆ ಎನ್ನುವಂಥದ್ದನ್ನು ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ. ಆ ಮೂಲಕ ಅದರ ಜೊತೆಗೆ ಹಂದಿಯ ಕಾಟ, ನಾನು ಇದನ್ನು
ಈಶ್ವರ ಖಂಡ್ರೆ ಅವರಿಗೆ ಮೊನ್ನೆ ಗಮನಕ್ಕೆ ತಂದಿದ್ದೇನೆ. ಪಟ್ರಮೆಯಲ್ಲಿ ಒಂದು ಕೃಷಿಕರ ಸುಮಾರು 400 ಅಡಿಕೆ ಗಿಡವನ್ನು ಒಂದು 12 ಹಂದಿಗಳು ಬಂದು ನಾವು ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಹೇಗೆ ಕಟ್ ಮಾಡ್ತೇವೆ ಆ ರೀತಿ ಹಾಳು ಮಾಡಿತ್ತು. ಆ ವಿಡಿಯೋವನ್ನು ಅವರ ಪಾಪ ಕೃಷಿಕರು ತೆಗೆದಿದ್ರು ಹಗಲು ಹೊತ್ತಲ್ಲಿ. ಅದನ್ನು ನಾನು ಈಶ್ವರ್ ಖಂಡ್ರೆ ಅವರಿಗೆ ತೋರಿಸಿ ನಾನು ಹೇಳಿದೆ, ನೋಡಿ ಹಂದಿಗಳಿಂದಾಗಿ ಇಷ್ಟು ಕಾಟವನ್ನು ಅನುಭವಿಸಿದಂತ ಕೃಷಿಕರು ಬದುಕುವುದು ಹೇಗೆ? ಕೇರಳದಲ್ಲಿ ಹಂದಿಯನ್ನು ಹೊಡಿಲಿಕ್ಕೆ ಕೇರಳ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿ ಹಂದಿ ಹೊಡಿಲಿಕ್ಕೆ ಕರ್ನಾಟಕದಲ್ಲೂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇದು ಇಮ್ಮಿಡಿಯೇಟ್ ಅಳಿಯುವಂತಹ ಪ್ರಭೇದದ ಪ್ರಾಣಿಗಳಲ್ಲ ಇದು. ಆ ಕಾರಣಕ್ಕೋಸ್ಕರ ಹಂದಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈಶ್ವರ ಖಂಡ್ರೆ ಅವರಿಗೂ ನಾನು ಮನವಿಯನ್ನು ಮಾಡಿದ್ದೇನೆ. ಸರ್ಕಾರಕ್ಕೆ ನಿಮ್ಮ ಮೂಲಕ ನಾನು ಇವತ್ತು ಮಾಧ್ಯಮದ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಈ ರೀತಿಯ ಹಂದಿ, ವಿಶೇಷವಾಗಿ ಹಂದಿ ಒಂದೊಂದು ಅಟ್ಲೀಸ್ಟ್ ಒಂದೊಂದರಿಂದಾದರೂ ಕೃಷಿಕರು ಒಂದು ತೊಂದರೆಯಿಂದ ಅನುಭವಿಸುವುದನ್ನು ವಂಚಿತ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಹಂದಿ ಹೊಡೆಯುವುದನ್ನು ಸಹ ಹೊಡಿಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬೇಕೆನ್ನುವಂತ ಆಗ್ರಹವನ್ನು ಸಹ ಮಾಡ್ತೇನೆ. ಅದರ ಜೊತೆಗೆ ನವಿಲಿನ ಕಾಟ, ನೀವು ನವಿಲು ಯಾರು ಹೇಳಿಲ್ಲ, ಇಲ್ಲಿ ಯಾರು ಭತ್ತದ ಕೃಷಿಕರು ಇಲ್ವಾ ಅಂತ. ನಾನೀಗ ಬರ್ಬೇಕಾದ್ರೆ ನನ್ನೊಬ್ಬ ಸ್ನೇಹಿತ ಹೇಳಿದ, ಮನೆಯ ಅಂಗಳದಲ್ಲಿ ಹಿಂದೆ ಸಾಕು ಕೋಳಿಗಳಿತ್ತು, ನಾಟಿ ಕೋಳಿಗಳು. ಈ ನಾಟಿ ಕೋಳಿಗಳಿಗೆ ಬದಲಿಗೆ ಈಗ ಅಂಗಳದಲ್ಲಿ ನವಿಲುಗಳಿದೆ ಅಂತೇಳಿ. ಆದರೆ ಕಾಡಲ್ಲಿ ಇರಬೇಕಾದ ನವಿಲುಗಳು ಇವತ್ತು ಅಂಗಳದಲ್ಲಿ ಕುಣಿದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದಾಗಿ ತುಂಬಾ ಕೃಷಿಕರಿಗೆ ಸಿಕ್ಕಾಪಟ್ಟೆ, ಅದರಲ್ಲಿ ಈಗ ಭತ್ತದ ಕೃಷಿ ಮಾಡುವಾಗಿಲ್ಲ ಆ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ಇವತ್ತು ಬೆಳೆಯುವಾಗಿಲ್ಲ ನವಿಲಿಂದಾಗಿ. ಇದಕ್ಕೂ ಏನು ಅರಣ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾ? ಕೃಷಿಕರ ಪರವಾಗಿ ಇದನ್ನು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತ ಆಗ್ರಹವನ್ನು ಸಹ ನಾನು ನಿಮ್ಮೆಲ್ಲರ ಕೃಷಿಕರ ಪರವಾಗಿ ನಾನು ಮಾಡ್ತೇನೆ. ಅಲ್ಲ ಸರ್, ನಮ್ಮದು ಪ್ರಶ್ನೆ ಅಂದರೆ, ಕಳೆದ 2 ವರ್ಷದಿಂದ ಈ ಕಲಂಜೆ ಗ್ರಾಮದಲ್ಲಿ 309 ಅರಣ್ಯ ಅಂತ ಇದೆ. ಬಹಳ ಗದ್ದಲ ಆಗಿದೆ ಈ ಪ್ರದೇಶದಲ್ಲಿ. ಯಾಕೆಂದರೆ ಒಂದು ಬಡವ ಅಲ್ಲಿ ಮನೆ ಕಟ್ಟುವಾಗ ಅದು ನಮ್ಮದು ಅಂತ 309 ಅಂತ ಜಾಗ ಫಾರೆಸ್ಟ್ನವರು ಹೇಳ್ತಾರೆ. ನಂತರ ನೀವು ಅಲ್ಲಿ ಸ್ಥಳಕ್ಕೆ ಬಂದಿದ್ದೀರಿ, ಬಂದ ಮೇಲೆ ಯಥಾಸ್ಥಿತಿ ಇರಬೇಕು ಅಂತ ನೀವು ಹೇಳಿದ್ದೀರಿ. ಆಮೇಲೆ ಬೇರೆ ಬೇರೆ ವಿಚಾರದಲ್ಲಿ ಅಲ್ಲಿ ಗೊಂದಲ ಆಯಿತು. ಆಗ ಈಶ್ವರ ಖಂಡ್ರೆ ಹತ್ರ ನೀವು ಹೇಳಿದಿರಿ ಜಂಟಿ ಸರ್ವೆ ಮಾಡಬೇಕು, ಮತ್ತು ಈ ಜಾಗವನ್ನು ಜಂಟಿ ಸರ್ವೆ ಮಾಡಿದ ಮೇಲೆ ಆ ಬಡವನಿಗೆ ಮನೆ ನಿರ್ಮಾಣ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ಏನಾಗ್ತಾ ಇದೆ ಅಂದರೆ, ಜಂಟಿ ಸರ್ವೆ ಆಗಲಿಲ್ಲ. ಮೊನ್ನೆ ಇತ್ತೀಚೆಗೆ ಒಂದು 2-3 ದಿನ ಆಯಿತು, ಯಾರು ಫಾರೆಸ್ಟ್ನವರು GPS ಸರ್ವೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಕೇಳುವಾಗ ನಾನು ಸ್ವಂತಕ್ಕೆ GPS ಸರ್ವೆ ಮಾಡೋದು, ಸ್ವಂತಕ್ಕೆ GPS ಸರ್ವೆ ಮಾಡುವರು, ಅಧಿಕಾರಿಗಳ ಹತ್ರ ಹೇಳುವಾಗ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈ ಮತ್ತೊಂದು ಈಗ 309 ಕೂತ್ಕೊಂಡವರು ಗೊಂದಲದಲ್ಲಿದ್ದಾರೆ. ಯಾಕೆಂದರೆ ಕೆಲವರು ಹೇಳ್ತಾರೆ ಇನ್ನು RTC ಸಿಗಲಿಕ್ಕೆ ಮಾತ್ರ ಬಾಕಿ ಅಂತ. 309 ಸರ್ವೆ ನಂಬರ್ ಇದ್ದವರಿಗೆ RTC ಬರಲಿಕ್ಕೆ ಮಾತ್ರ ಬಾಕಿ. ಅದರ ಬಗ್ಗೆ ನೀವೊಂದು ಏನಾದರೂ ಮಾಹಿತಿ ಕೊಡಬೇಕು. ನೀವು ಸರ್ವೆ ಜಂಟಿ ಸರ್ವೆ ಮಾಡ್ತೇನೆ ಅಂತ ಹೇಳಿದರೆ, ಇಲ್ಲದ್ರೆ ಊರಿನವರು ಏನು RTC ಮಾತ್ರ ಇರುವುದಂತ ಬರಲಿಕ್ಕೆ ಇರುವುದಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮಾಹಿತಿ ಕೊಡಬೇಕು ಏನಂತ ಸ್ಪಷ್ಟತೆ. ಗಾರ್ಡ್ ಸರ್, ಅಲ್ಲಿ ಯಾವುದೇ ಅಧಿಕೃತ ಸರ್ವೆ ಮಾಡಲಿಲ್ಲ. ಅವರು ಫಾರೆಸ್ಟ್ ಇವಾಗ ರೀಸೆಂಟಾಗಿ ಒಬ್ಬರು ಚೇಂಜ್ ಆಗಿದ್ದಾರೆ. ಅವರ ಮಾಹಿತಿಗೋಸ್ಕರ, ಜ್ಞಾನಕ್ಕೋಸ್ಕರ ಅವರನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್. 309 ಸ್ವಲ್ಪ ಇದು ಜಾಸ್ತಿ ಮಾಡಿ. 309 ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಕಳೆಂಜದ ಗ್ರಾಮದಲ್ಲಿ ಆ 309 ಸರ್ವೆ ನಂಬರ್ನಲ್ಲಿ ಎಷ್ಟು ಮನೆಗಳಿದೆ ಒಟ್ಟು? ಅರೆಪೋರೆ 90 ಮನೆಗಳಿರ್ಬೋದು. 90 ಎಷ್ಟು ಹರೀಶಣ್ಣ? 200 ಇದೆ ಅಲ್ಲ, ಅದಕ್ಕೆ ಜಾಸ್ತಿ ಇರ್ಬೋದು. 309 ಸರ್ವೆ ನಂಬರಲ್ಲಿ ನಾನು ತಿಳಿದ ಮಟ್ಟಿಗೆ 200-250ಕ್ಕಿಂತ ಹೆಚ್ಚು ಮನೆಗಳಿದೆ. ಅದರಲ್ಲಿ 309 ಸರ್ವೆ ನಂಬರ್ ಇದ್ದು ನಮ್ಮ ಇಶ್ಯೂ ಪ್ರಾರಂಭ ಆಗಿರುವುದು ಲೋಲಾಕ್ಷರು ಮನೆಯ ನಿರ್ಮಾಣದ ಸಂದರ್ಭದಲ್ಲಿ.
ಆ ಸಂದರ್ಭದಿಂದ ಇವತ್ತಿನವರೆಗೆ ಅದರದ್ದೇನು ಪ್ರೋಸೆಸ್ ಆಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ತೇನೆ. ಅಂದರೆ ತುಂಬ ಜನ ನೀವು ಕಡೆಂಜ ಗ್ರಾಮದವರು ಇದ್ದೀರಿ ಇಲ್ಲಿ, ಒಂದಷ್ಟು ಜನ ಆ ಸರ್ವೆ ನಂಬರ್ನಲ್ಲಿ ಒಳಗೆ ಇರುವಂಥ ವಾಸಿಗಳು ಇರ್ಬೋದು. ನಾವು ಅವತ್ತು ಡೋಲಾಕ್ಷ ಅವರ ಮನೆಯನ್ನು ತೆಗೀಲಿಕ್ಕೆ ಫಾರೆಸ್ಟ್ ಇಲಾಖೆ ಬಂದಾಗ ಅವ್ರ ಹತ್ರ ಹೇಳಿರುವುದು ಒಂದೇ, ನೀವು ಜಂಟಿ ಸರ್ವೆ ಮಾಡಿ. ಜಂಟಿ ಸರ್ವೆ ಮಾಡಿದ ನಂತರ ಅವ್ರದ್ದು ಬಂದರೆ ಅರಣ್ಯ ಇಲಾಖೆ ಒಳಗಡೆ ಬಂದರೆ ನೀವು ತೆಗೀರಿ ಅಂತ ಹೇಳಿದ್ವಿ. ಬರಲಿಲ್ಲ ಅಂತ ಹೇಳಿದರೆ ನೀವು ಆ ರೀತಿ ಮಾಡೋದು ಈಗ ಆ ರೀತಿ ಮಾಡೋದು ತಪ್ಪಾಗ್ತದೆ ಅನ್ನೋಂಥದ್ದನ್ನು ನಾವು ಅವತ್ತು ಹೇಳಿದ್ವಿ. ಆಮೇಲೆ ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಏನೆಲ್ಲ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಮಾಡಿದ್ದು, ಆದರೆ ಕಟ್ಟಕಡೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಯಿತು. ನಾನು ಜಂಟಿ ಸರ್ವೆಗೆ ಯಾಕೆ ಕೇಳಿದ್ದು ಅಂತ ಹೇಳಿದ್ರೆ, ನಿಮಗೆ ಒಂದು ಎಲ್ಲರ ಗಮನಕ್ಕಿರಲಿ. ನೋಡಿ, ರೆಕ್ಕೆದಲ್ಲಿ ಸರ್ವೆ ನಂಬರ್ 79, ಸರ್ವೆ ನಂಬರ್ 79 ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ರಾಜೇಂದ್ರ ಅವರು DC ಇದ್ದಾಗ ಒಂದು ಸಭೆ ಮಾಡಿ ಒಂದು ನಿರ್ಣಯ ಮಾಡಿದ್ರು. ರೆಕ್ಕೆದ ಸರ್ವೆ ನಂಬರ್ 79 ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಕಂದಾಯ ಇಲಾಖೆ, DDLR ಅವರು ಮತ್ತೆ ಫಾರೆಸ್ಟ್ DF ಅವರು 3 ಇಲಾಖೆ ಇದ್ದು ಒಂದು ಮೀಟಿಂಗ್ ಮಾಡಿ ಜಂಟಿ ಸರ್ವೆ ಮಾಡಿ ನಿರ್ಣಯ ಮಾಡಿದ್ರು. ರೆಕ್ಕೆದ ಸರ್ವೆ ನಂಬರ್ 79 ಸರ್ವೆ ಮಾಡಲಿಕ್ಕೆ ಆದೇಶ ಆಯಿತು. 79 ಸರ್ವೆ ನಂಬರ್ ಅಲ್ಲಿ RTC ಯಲ್ಲಿ ಎಷ್ಟು ಎಕರೆ ಜಾಗ ಇತ್ತು ಅಂತ ಕೇಳಿದ್ರೆ 700 ಎಕರೆ ಜಾಗವನ್ನು RTC ಯಲ್ಲಿ ತೋರಿಸ್ತಾ ಇತ್ತು. ನಾವು ಹೇಳಿರುವುದು 700 ಎಕರೆ ಅಲ್ಲ, ಅದರಲ್ಲಿ ಜಾಸ್ತಿ ಜಾಗ ಇದೆ, ನೀವು ಒಮ್ಮೆ ಸರ್ವೆ ಮಾಡಿ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಜಂಟಿ ಸರ್ವೆ ಆಯಿತು. ಸರ್ವೆ ಆಗಬೇಕಾದ್ರೆ ನಮಗೆ 700 ಎಕರೆಯ ಬದಲಿಗೆ 1400 ಎಕರೆ ಅದರಲ್ಲಿ ಸಿಕ್ತು. ಅರಣ್ಯದಲ್ಲಿ RTC ಯಲ್ಲಿ ಇರುವುದೆಷ್ಟು 700 ಎಕರೆ, ಸಿಕ್ಕಿದ್ದೆಷ್ಟು 1400 ಎಕರೆ. ಆಗ ನಾವು ಏನು ಹೇಳಿದ್ವಿ ಅಂತ ಹೇಳಿದ್ರೆ, ನಿಮ್ಮ RTC ಯಲ್ಲಿರುವ 700 ಎಕರೆ ನಮಗೆ ಬೇಡ, ಜನವಸತಿ ಇರ್ತಕ್ಕಂಥ ಮನೆ ಕಟ್ಟಿಕೊಂಡಿರ್ತಕ್ಕಂಥ ಸುಮಾರು 140 ಮನೆಗಳಿಗೆ ಪ್ರತ್ಯೇಕವಾಗಿರುವಂಥ ನಕ್ಷೆ ಮಾಡಿ ಅದಕ್ಕೆ ನೀವು ಸರ್ಕಾರದಿಂದ ಬೇರೆ ಕಂದಾಯ ಇಲಾಖೆಯಿಂದ ಬೇರೆ ಹೊಸ ಸರ್ವೆ ನಂಬರ್ ಕೊಟ್ಟು ಅದನ್ನು ಸರ್ಕಾರಿ ಅಂತ ಮಾಡಿದ್ರೆ ಆ 140 ಜನರಿಗೆ ನಮಗೆ 94C ಯಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗ್ತದೆ, ಅಕ್ರಮ ಸಕ್ರಮವಾಗಿ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನಮ್ಮ ಡಿಮಾಂಡ್ ಇತ್ತು. ಆ ಕಾರಣಕ್ಕೋಸ್ಕರ ಸರ್ವೆ ಆಯಿತು, ಗಡಿ ಗುರುತಾಯಿತು, 700 ಎಕರೆ ಪ್ರತ್ಯೇಕ ನಕ್ಷೆ ಆಯಿತು. ಇನ್ನೂ 700 ಎಕರೆ ಪ್ರತ್ಯೇಕ ನಕ್ಷೆ ಆಗಿ ಕಂದಾಯ ಇಲಾಖೆ, DC ಅವರು, DF ಅವರು ಮತ್ತೆ DDLR ಅವರು ಸಿಗ್ನೇಚರ್ ಮಾಡಿ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಶಿವಮೊಗ್ಗದಲ್ಲಿ ವರ್ಕಿಂಗ್ ಪ್ಲಾನ್ ಅಂತ ಒಂದು ಟೀಮ್ ಇದೆ. ಶಿವಮೊಗ್ಗದ ವರ್ಕಿಂಗ್ ಟೀಮ್ಗೆ ಅದನ್ನು ಫಾರ್ವರ್ಡ್ ಮಾಡಿದ್ವಿ. ಶಿವಮೊಗ್ಗದ ವರ್ಕಿಂಗ್ ಟೀಮ್ನವರು ಮತ್ತೆ ಬಂದು ಇವರು ಮಾಡಿರುವ ಸರ್ವೆಯನ್ನು ಮತ್ತೆ ಸರ್ವೆ ಮಾಡಿ ಇದು ಗಡಿ ಗುರುತು ಸರಿ ಇದೆಯಾ ಹೈಪೋಥಿಕೇಶನ್ ಮಾಡಿಕೊಂಡು ಇದು ಮಾಡಿದ್ದು ಸರಿ ಇದೆ, 700 ಎಕರೆ ನಮ್ಮ ಜಾಗ ಪ್ರತ್ಯೇಕ ಇದೆ, ಇದು 700 ಎಕರೆ ನಮ್ಮದಲ್ಲ ಎನ್ನುವಂಥದ್ದನ್ನು ಒಪ್ಪಿಕೊಂಡು ಸಿಗ್ನೇಚರ್ ಮಾಡಿ ಫಾರೆಸ್ಟ್ ಇಲಾಖೆಯ ಪ್ರಿನ್ಸಿಪಲ್ PCCF ಲೆವೆಲ್ ವರೆಗೆ ಹೋಗಿ ಅಲ್ಲಿಂದ ಅದು ಸರ್ಕಾರಕ್ಕೆ ಹೋಗಿದೆ. ಸರ್ಕಾರದಲ್ಲಿ ಅದು ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸರ್ಕಾರದಲ್ಲಿ ಅದು ಪೆಂಡಿಂಗ್ ಇದೆ. ಸರ್ಕಾರ ಅದನ್ನು ಮಂಜೂರಾತಿ ಮಾಡಿದರೆ ಸರ್ಕಾರ ಅದನ್ನು ಕ್ಯಾಬಿನೆಟ್ಗೆ ಇಡಬೇಕು. ಅರಣ್ಯ ಇಲಾಖೆಯ ಮಂತ್ರಿಗಳದನ್ನು ಕ್ಯಾಬಿನೆಟ್ಗೆ ಇಡಬೇಕು. ಕ್ಯಾಬಿನೆಟ್ಗೆ ಇಟ್ಟರೆ ಆ 700 ಎಕರೆ ಕಂದಾಯ ಸರ್ಕಾರಿ ಅಂತೇಳಿ RTC ಆಗ್ತದೆ. ಒಂದು ಹೊಸ ಸರ್ವೆ ನಂಬರ್ ಕೊಟ್ಟು RTC ಆಗ್ತದೆ. ಆದರೆ ರೆಕ್ಕೆದ 140 ಜನರಿಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ 2 ವರ್ಷದಿಂದ ಈಶ್ವರ ಖಂಡ್ರೆ ಅವರ ಕಾಲು ಒಂದು ಹಿಡಿಯಲಿಲ್ಲ. ಹಲವು ಬಾರಿ ಹೋಗಿ ವಿನಂತಿ ಮಾಡಿದೆ, ದಯವಿಟ್ಟು ಎಲ್ಲ ಪ್ರೋಸೆಸ್ ಮಾಡಿ ತಂದು ನಿಮ್ಮ ಇಲಾಖೆಯಲ್ಲಿ ಇಟ್ಟಿದ್ದೇವೆ, ದಯವಿಟ್ಟು ಅದನ್ನು ಕ್ಯಾಬಿನೆಟ್ಗೆ ಇಟ್ಟು ನಮಗೆ ಅದನ್ನು ಮಂಜೂರಾತಿ ಮಾಡಿ ಕೊಡಿ ಅಂತ ಹೇಳಿದ್ರೆ ಇವತ್ತಿನವರೆಗೆ ಅದನ್ನು ಮಂಜೂರಾತಿ ಮಾಡಿ ಕೊಡಲಿಲ್ಲ. ಇದನ್ನು ಯಾಕೆ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿಗ ಜಂಟಿ ಸರ್ವೆ ಅಂತ ನಾವು ಹೇಳಿದ್ದೇವೆ. ಇಲ್ಲಿ ಜಂಟಿ ಸರ್ವೆ ಆಗಿ 8,000 ಎಕರೆ ಜಾಗ ಇದೆ RTC ಯಲ್ಲಿ, ಹೌದಾ? ಈ ಸರ್ವೆ ನಂಬರ್ ಅಲ್ಲಿ 309 ಸರ್ವೆ ನಂಬರ್ ಅಲ್ಲಿ 8,000 ಎಕರೆ RTC ಯಲ್ಲಿ ಬರ್ತದೆ. 8,000 ಎಕರೆಯಲ್ಲಿ ನನಗೆ ಬಲವಾಗಿ ನಂಬಿಕೆ ಇದೆ, ಕನಿಷ್ಠ 1,000 ಎಕರೆ ಆದ್ರೆ ಹೆಚ್ಚುವರಿ ಇದೆ ಇದರಲ್ಲಿ. ಯಾಕೆ ಹೆಚ್ಚುವರಿ ಇದೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಹಿಂದೆ ಅರಣ್ಯ ಇಲಾಖೆ ಗುಪ್ಪೆ ಮಾಡಿದ್ದು
ಚೈನ್ ಎಳೆದು ಗುಪ್ಪೆ ಹಾಕಿದ್ದಲ್ಲ. ಹಿಂದೆ ಕೂಗಳತೆ ಅಂತ ಹೇಳ್ತಾ ಇದ್ರು. ಕೂಗಲು ಬಾಡ್ದು ಸರ್ವೆ ಮಾಡ್ಕೊಂಡಂಚಿನ ಒಂದು ವ್ಯವಸ್ಥೆ ಇತ್ತು. ಐದು ಬೊಕ್ಕ ದುಂಬದ ಸರ್ವೆ ಇಂಚೆ ಇತ್ತು ಕೆಂಡ ಕಣ್ಣಳತೆ ಅಂತ ಬರಂತೇವೆ. ಮುನ್ಪಡ್ದ ಅಡೆಗೊಂಜಿ ಗುಪ್ಪೆ ಅಲ್ಪಡ್ದ ಅಡೆಗೊಂಜಿ ಗುಪ್ಪೆ ಅಂತ ಮಾಡಿದ್ರೆ ಕಣ್ಣಳತೆದ ಗುಪ್ಪೆಯಲ್ಲಿ ಕೂಗಳತೆದ ಗುಪ್ಪೆ ಸರ್ವೆ ಮಂತನಂಚಿನ ವ್ಯವಸ್ಥೆ. ಕೂಗಳತೆ ಮತ್ತು ಕಣ್ಣಳತೆಯಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಗುಪ್ಪೆಗಳು ಅರಣ್ಯ ಇಲಾಖೆ ಇರುವುದು. ಹೌದಾ? ಹೌದಲ್ಲ? ಅದನ್ನು ಈಗ ನಾವು ಸರ್ವೆ ಮಾಡಿದ್ರೆ 100% ನಮಗೆ ಅದರಲ್ಲಿ 1,000 ಎಕರೆ ಆದರೂ ಜಾಸ್ತಿ ಎಕ್ಸೆಸ್ ಲ್ಯಾಂಡ್ ಸಿಗ್ತದೆ. ಆ ಹೆಚ್ಚುವರಿ ಭೂಮಿಯನ್ನು ಎಲ್ಲಿ ಜನವಸತಿ ಇದೆ, 200-250 ಮನೆಗಳಿದೆ, ಆ ಭಾಗಕ್ಕೆ ನೀವು ಹೆಚ್ಚುವರಿ ಭೂಮಿಯನ್ನು ಬಿಟ್ಟು ಬಾಕಿದ್ದನ್ನು ನಿಮ್ಮದನ್ನು ನೀವು ಗುಪ್ಪೆ ಹಾಕಿಕೊಳ್ಳಿ, ನಕ್ಷೆ ಮಾಡಿಕೊಳ್ಳಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ರೀಸರ್ವೆ ಮಾಡಬೇಕು ಅಂತ ಹೇಳಿದ್ರು. ಆ ರೀಸರ್ವೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ನನಗೆ ನಾನು ಅವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಬಂದು ಒಬ್ಬ ನಿಮ್ಮ ಕೃಷಿಕನ ಮನೆ ತೆಗೆಯುವುದಕ್ಕೆ ನನ್ನ ಕರ್ತವ್ಯ ಇತ್ತು. ಅಲ್ಲಿ ಬಂದು ನಿಂತು ನಾನು ನಿಮ್ಮ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಫಾರೆಸ್ಟ್ ಇಲಾಖೆಯವರು FIR ಮಾಡಿದ್ರು. ನಾನು ಅದನ್ನು ವಿಧಾನಸೌಧ ಅಧಿವೇಶನದಲ್ಲಿ ನಾನು ನನ್ನ ಶಾಸಕತ್ವಕ್ಕೆ ಹಕ್ಕುಚ್ಯುತಿಯಾಗಿದೆ ಅಂತೇಳಿ ನಿಮ್ಮ ಪರವಾಗಿ ನಾನು ಹಕ್ಕುಚ್ಯುತಿಯಾಗಿದೆ ಅಂತ ನಾನು ಮಂಡನೆ ಮಾಡಿದ್ದೆ. ಆ ಹಕ್ಕುಚ್ಯುತಿ ಆದನ್ನು ಸ್ಪೀಕರ್ ಖಾದರ್ ಅವರು ಹಕ್ಕುಚ್ಯುತಿ ಕಮಿಟಿಗೆ ಅದನ್ನು ವರ್ಗಾವಣೆ ಮಾಡಿದರು. ಹಕ್ಕುಚ್ಯುತಿ ಕಮಿಟಿಯಲ್ಲಿ ನನ್ನನ್ನು ಕರೆದು ಏನಾಗಿದೆ ಅಂತ ಕೇಳಿದಾಗ ನಾನು ಹೇಳಿದೆ, ಈ ರೀತಿ ನೀವು ಈಗ ಏನು ಹೇಳಿದೆ ಅದನ್ನು ಹೇಳಿದಾಗ ಆಯ್ತು ಜಂಟಿ ಸರ್ವೆ ಮಾಡುವ ಅಂತ ಆದೇಶ ಮಾಡಿದ್ರು. ಹಕ್ಕುಚ್ಯುತಿ ಕಮಿಟಿಯಿಂದ ಜಂಟಿ ಸರ್ವೆಗೆ ಬಂದಿದೆ. ಸರ್ವೆ ಮಾಡಲಿಕ್ಕೆ ಕಳೆದ ಮೊನ್ನೆ ಮಳೆಗಾಲ ಪ್ರಾರಂಭ ಆಗುವವರೆಗೆ ಬಂದಿತ್ತು. ಬಂದಾಗ ನಾನೇ ಮಳೆ ಮುಗಿಲಿ ಅಂತ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ 8,000 ಎಕರೆ ಪ್ರಾರಂಭ ಆಗುವುದು ಎಲ್ಲಿಂದ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಿಂದ ಪ್ರಾರಂಭ ಆಗ್ತದೆ. ಆ ಕಡೆ ಚಿಕ್ಕಮಗಳೂರು, ಇದು ಮಡಿಕೇರಿ, ಇದು ಹಾಸನ, ಸಕಲೇಶ್ವರ, ಹಾಸನ ಜಿಲ್ಲೆಯ ಗಡಿಯಿಂದ ನಮ್ಮ 8,000 ಎಕರೆ ಸರ್ವೆಗೆ ಪ್ರಾರಂಭ ಆಗ್ತದೆ. ಹಾಸನ ಗಡಿಗೆ ಹೋಗಬೇಕಾದ್ರೆ ನಿಮ್ಗೆ ಗೊತ್ತುಂಟು ಪರಿಸ್ಥಿತಿ ಹೇಗುಂಟು ಆ ಕಾಡು ಅಂತ ಹೇಳಿ. ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ವ್ಯವಸ್ಥೆ. ಆ ಕಾರಣಕ್ಕೋಸ್ಕರ ನಾನು ಹೇಳಿದೆ, ನಾನು ಇದ್ದು ಸರ್ವೆ ಆಗಬೇಕು. ಅವರೊಂದು ಸರ್ವೆ ಮಾಡಿಕೊಂಡು ಬಂದರು ಅರಣ್ಯ ಇಲಾಖೆಯವರು. ನಾನು ಹೇಳಿದೆ ಅದನ್ನು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನು ಲೋಕಾಯೋಗ ಲೋಲಾಕ್ಷ ಅವರ ಮನೆಯನ್ನು ಅರಣ್ಯ ಇಲಾಖೆ ಒಳಗೆ ಸೇರಿಸಿಕೊಂಡು 1 ಎಕರೆಯೂ ಜಾಸ್ತಿ ಇಲ್ಲ ಅಂತ ಹೇಳಿ ತೋರಿಸಿಕೊಂಡು ಬಂದರು. ನಾನು ಹೇಳಿದೆ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ನಾನೇ ಖುದ್ದು ಸರ್ವೆ ಮಾಡಬೇಕು ಅಂತ ಹೇಳಿದೆ. ಆಯ್ತು ಅಂತ ಒಪ್ಪಿಕೊಂಡು ಮತ್ತೆ ರೀಸರ್ವೆಗೆ ಆದೇಶವನ್ನು ಹಕ್ಕುಚ್ಯುತಿ ಕಮಿಟಿಯವರು ಮಾಡಿದ್ದಾರೆ. ನಾನು ಮಳೆಗಾಲ ಮುಗಿದ ನಂತರ, ಯಾಕಂದ್ರೆ 800 ಎಕರೆ ಸರ್ವೆ ಮಾಡಬೇಕಾದ್ರೆ ಕನಿಷ್ಠ ಎಷ್ಟು 1-2 ತಿಂಗಳು ಬೇಕಾ? ಕನಿಷ್ಠ 3 ತಿಂಗಳು ಬೇಕು. 8,000 ಎಕರೆ ಸರ್ವೆ ಮಾಡಬೇಕಾದ್ರೆ ಕನಿಷ್ಠ 3 ತಿಂಗಳು ಬೇಕು. 3 ತಿಂಗಳಿಗೆ ನಾನೊಬ್ಬ MLA ಆಗಿ ಕಳಂಜದಲ್ಲಿ ಬಾಡಿಗೆ ಮನೆ ಮಾಡಿ ನಾನು ಇಲ್ಲೇ ಕೂತ್ಕೊಳ್ಬೇಕಾದಿತ್ತು. ಅದಕ್ಕೆ ನಾನೇನು ಹೇಳಿದ್ದೇನೆ, ನಾನು ನನ್ನ ಪರವಾಗಿ ನಾನೊಂದಷ್ಟು ರಿಟೈರ್ಡ್ RFOಗಳು ಇರ್ತಾರೆ, ರಿಟೈರ್ಡ್ RFOಗಳು ನಮ್ಮ ಪರವಾಗಿ ಯೋಚನೆ ಮಾಡುವವರು, ಅವರನ್ನು ನಾನು ಅವರಿಗೆ ಸಂಬಳ ಕೊಟ್ಟು ತರಿಸ್ತೇನೆ. ಒಂದಷ್ಟು ಪ್ರೈವೇಟ್ ಸರ್ವೇಯರ್ಗಳಿದ್ದಾರೆ, ಒಂದು 3-4 ಜನ ಪ್ರೈವೇಟ್ ಸರ್ವೇಯರ್ಗಳನ್ನು ಸಹ ಇಟ್ಟುಕೊಂಡು ಅವರನ್ನು ಇವರ ಜೊತೆ ಬಿಟ್ಟು, ನಿಮ್ಮ ಗ್ರಾಮದವರು ಸಹ 1-2 ಜನರನ್ನು ಅವರೊಟ್ಟಿಗೆ ಬಿಟ್ಟು ಸರ್ವೆ ಮಾಡಿಸ್ತೇನೆ ಎನ್ನುವಂಥದ್ದನ್ನು ಇಲಾಖೆಯವರಿಗೆ ನಾನು ಹೇಳಿದ್ದೇನೆ. ಅದರಿಂದಾಗಿ ಮಳೆ ಮುಗಿದ ನಂತರ ಬೇಸಿಗೆಯಲ್ಲಿ ಈ ಸರ್ವೆ ಪ್ರೋಸೆಸ್ಗಳನ್ನು ನಾವು ಮಾಡ್ತೇವೆ. ಆದರೆ ಇಲ್ಲಿ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ನೀವು ಇದನ್ನು ಹೇಳಬೇಕು. ನೀವು RTC ಮಾಡೋದು ಬಿಡಿ, ನಾವು ಇಲ್ಲಿ ನಾಳೆ ಹೆಚ್ಚುವರಿ ಬಂದಿರುವಂತ ಒಂದು 10 ಎಕರೆ ಜಾಗ ಬಂದ್ರು ಅದನ್ನು ಇವರ ಪ್ಲಾನಿಂಗ್ ಟೀಮಿನವರು ಹೈಪೋಥಿಕೇಶನ್ ಮಾಡಿ ಅರಣ್ಯ ಇಲಾಖೆಯಿಂದ ಸಚಿವರ ಬಳಿಗೆ ಹೋಗಿ ಅದನ್ನು ಕ್ಯಾಬಿನೆಟ್ ಇಟ್ಟು ಮಾಡಿಸುವಂತ ಪ್ರಕ್ರಿಯೆ ಆಗಬೇಕು. ನೀವು ರೆಡಿ ಇದ್ದದನ್ನೇ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ, ಮತ್ತೆ ಕಳೆದದನ್ನು ಮಾಡ್ತೀರಾ? ಅಲ್ಲಿ ರೆಡಿ ಉಂಟು, ರೆಕ್ಕೆದು ರೆಡಿ ಉಂಟು, ರೆಡಿ ಇದ್ದದನ್ನೇ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ ಸರ್ಕಾರ. ಮತ್ತೆ ಇದು ಕಳೆದದನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸುಮ್ಮನೆ ಯಾರೋ ಕಿವಿಗೆ ಹೂ ಇಡ್ಲಿಕ್ಕೆ ಬರಬೇಡಿ, ಯಾರು ಸಹ ರಾಜಕೀಯದಲ್ಲಿ ಮಾಡಬೇಡಿ. ಅದರಲ್ಲಿ ನನ್ನ ವಿರೋಧಿ ಪಕ್ಷದ ಒಬ್ಬ ಕಾರ್ಯಕರ್ತನ ಮನೆ ಇದ್ರು ನಾನು ಅದನ್ನು ನೋಡೋದಿಲ್ಲ. ಅವರಿಗೆ ನ್ಯಾಯಸಮ್ಮತವಾಗಿ ಅವರಿಗೆ ಕೊಡಬೇಕಾದಂತ ಹಕ್ಕುಪತ್ರವನ್ನು ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಯಾರು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ನಾನು ಕಳೆಂಜ ಜನರ ಪರವಾಗಿ ನಾನು ಹೇಳ್ತೇನೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಮಾಡಿ 700 ಎಕರೆಯನ್ನು ಐಡೆಂಟಿಫೈ ಮಾಡಿ 700 ಎಕರೆಯನ್ನು ಪ್ರತ್ಯೇಕ ಮಾಡಿರ್ತಕ್ಕಂಥ ರಾಜ್ಯದ ಒಂದೇ ಒಂದು ಉದಾಹರಣೆಯ ಫೈಲ್ ಇರೋದು ಅದು ರೆಕ್ಕೆದ ಫೈಲ್. ಅದು ನಾನು ಮಾಡಿಸಿದ್ದು. ಏನಾದ್ರು ಸರಿಯಾ? ಹೇಳಿ ಅವರ ಹತ್ರ ಒಂದೇ ಇರೋದು, ಯಾರು ಇಷ್ಟವರೆಗೆ ಮಾಡಿಸಿಲ್ಲ.
ನಾನು ಪ್ರಾಮಾಣಿಕವಾಗಿ ಜನರ ಪರವಾಗಿ ಈ ರೀತಿ ಯೋಚನೆ ಮಾಡಿಸಿದ್ದೇನೆ. ಇಲ್ಲಿರುವ ನಾನು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜ್ಯಕ್ಕೆ ಮಾತಾಡಿದಂತೆ ಯಾರು ಬೇಜಾರು ಮಾಡಬೇಡಿ. ಇಲ್ಲಿರುವ ಕಾಂಗ್ರೆಸ್ನ ಪ್ರಮುಖರಿಗೂ ನಾನು ಹೇಳ್ತೇನೆ, ನಿಮ್ಮ ಸಚಿವರಿಗೆ ವಿನಂತಿ ಮಾಡಿ ಆ ರೆಕ್ಕೆದ ಫೈಲ್ ಅನ್ನು ಕ್ಲಿಯರ್ ಮಾಡಿ ಕೊಡ್ಲಿ. ಆ ರೆಕ್ಕೆದ ಫೈಲ್ ಕ್ಲಿಯರ್ ಮಾಡಿ ಕೊಟ್ರೆ ನಮ್ಮ ಕಳಿಂಜ ಗ್ರಾಮದ 309 ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ 230 ಜನರಿಗೂ ಹಕ್ಕುಪತ್ರವನ್ನು ಕೊಡುವಂತಹ ವ್ಯವಸ್ಥೆಗಳು ನಿರ್ಮಾಣ ಆಗ್ತದೆ. ಅದರಿಂದಾಗಿ ನಾನು ಯಾವುದೇ ರೀತಿಯಲ್ಲಿ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗುದಿಲ್ಲ. ಮಳೆಗಾಲ ಪ್ರಾರಂಭ ಮುಗಿದ ತಕ್ಷಣ ಸರ್ವೆ ಪ್ರಕ್ರಿಯೆಯನ್ನು ಅರಣ್ಯ ಇಲಾಖೆಯ ಜೊತೆ ಸೇರಿಕೊಂಡು ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ನನ್ನ ಹೆಸರು ಜೋಮೆಟ್ ಅಂತೇಳಿ. ನಾನು ನನ್ನ ತಂದೆ ಸೇರಿ 1965ರಿಂದ 309 ಸರ್ವೆ ನಂಬರ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ ಸರ್. ನನ್ನ ಅಪ್ಪನವರು 1991ರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಸಲ್ಲಿಸಿದರು. 2011ರಲ್ಲಿ ತೀರಿ ಹೋದರು. 2011-12ರಿಂದ ನಾವು ಒಂದು ನಿಮಿಷ ಇಂಡಿವಿಜುವಲ್ ಮತ್ತೆ ಇಲ್ಲಿ ಬನ್ನಿ. ಅಲ್ಲ ಹಾಗೆ ಇದೇ ವಿಷಯ. ಅರ್ಜಿ ಸಲ್ಲಿಸಿ ಇವರು ಮರಣ ಹೊಂದಿದರು. 2014ರಲ್ಲಿ ಸುಮಾರು 50 ಮಂದಿದು ಸಿಟ್ಟಿಂಗಲ್ಲಿ ಮಂಜೂರಾಯಿತು ಸರ್. ಶಾಸಕ ಬಸವ ಬಂಗಾರಿ ಇರುವಾಗ ಯಾವುದು ಅಕ್ರಮ ಸಕ್ರಮದ ಅರ್ಜಿ ಯಾವುದು 309 ಸರ್. 14ರಲ್ಲಿ 50 ಮಂದಿದು ಒಂದೊಂದು ಟೈಮಲ್ಲಿ ಮಂಜೂರಾಯಿತು ಸರ್. ಮತ್ತು ಕಾರಣಾಂತರಗಳಿಂದ ಅದು ತುಂಬ ಕಾರಣ ಉಂಟು ಸರ್, ಅದು ಪೆಂಡಿಂಗ್ ಆಯಿತು. ಈಗ ರೆಕ್ಕೆದಲ್ಲಿ ನೀವು ಸರ್ವೆ ಮಾಡಿ ಮುಗಿಸಿದ್ದೀರಾ, ಫೈಲ್ ಬೆಂಗಳೂರು ತನಕ ಹೋಯಿತು. ಅಲ್ಲಿ ಸರ್ವೆ ನಂಬರ್ 69 ನೀವು ಹೇಳುವಾಗ 79 ಸರ್ 69. ಯಾಕಂದರೆ ಮನಸ್ಸಲ್ಲಿ ಉಂಟು ಸರ್, ನೀವು ಮಾಡಿದ್ದು ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲೇ ಮೊದಲು. ಆ ಟೈಮಲ್ಲಿ ಅಧಿಕಾರಿಗಳು ಹೇಳಿದರು ಯಾಕಂದರೆ ಅದಕ್ಕೂ ಮುಂಚೆ ವಿಜಯಕುಮಾರ್ ಒಟ್ಟು ನಾವೆಲ್ಲ ನಿಮ್ಮ ಆಫೀಸಿಗೆ ಬಂದಿದ್ದು ಸರ್. ಅವತ್ತೇ ಹೇಳಿದರು ನಿಮ್ಮದು ರೆಕ್ಕೆ ಆದಮೇಲೆ ಕಳಚದಷ್ಟೇ ಅಂತ. ಈಗ 50 ಮಂದಿಗೆ ಸಿಗಬೇಕಾದ್ರೆ 50 ಮಂದಿದಲ್ಲ ಎಲ್ಲರಿಗೂ ಸಿಗಬೇಕಾದ್ರೆ ನೀವು ಕೂಡಲೇ ಅದಕ್ಕೊಂದು ದಿನಾಂಕ ನಿಗದಿಪಡಿಸಬೇಕು. ಮಳೆ ಕಳೆದ ಮೇಲೆ ಅಂತಲ್ಲ ಸರ್, ಮಳೆ ಕಳೆದರೆ ಎಲೆಕ್ಷನ್ ಬಂದರೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಈಗಲೇ ಏನಾದರೂ ಒಂದು ಉಪಾಯ ಹೇಳಿಕೊಟ್ಟು ಸರ್ವೆ ಮುಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ಅಲ್ಲ, ನೀವು ಹೇಳಿದ್ದು ಸರಿ ಇದೆ. ಬಟ್ ಏನಂತ ಹೇಳಿದ್ರೆ ಮಳೆಗಿಂತ ಮುಂಚೆ ಕಾಡಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ನಾವು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಅದರೊಳಗೆ ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಆದ್ರೆ ಈ ಮಳೆಗಾಲದಲ್ಲಿ ನಾವು ಮಾಡಿಯೂ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಅದರಿಂದಾಗಿ ಹೇಗೂ ನಾವು ವೆಯ್ಟ್ ಮಾಡಿದ್ದೇವೆ. ನಾವು ಒಂದು 2-3 ತಿಂಗಳು ವೆಯ್ಟ್ ಮಾಡಿದ್ರೆ ಒಂದು ಆಗಸ್ಟ್ ಒಂದು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಮಳೆ ಕಡಿಮೆ ಆದ ತಕ್ಷಣ ಇಮಿಡಿಯೇಟ್ ಶುರು ಮಾಡಿ 1-2 ತಿಂಗಳು ಮುಗಿಲಿ. ನನಗೇನು ತೊಂದರೆ ಇಲ್ಲ. ನಾನು ನಾಳೆ ಬೇಕಾದ್ರೆ ಜನ ಕಳಿಸ್ತೇನೆ. ಆದರೆ ನಾಳೆ ಸಮಸ್ಯೆ ಆಗುದು ನಿಮಗೆ. ಅದರಲ್ಲಿ 1 ಎಕರೆಯೂ ಜಾಸ್ತಿ ಬರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಯಾರಿಗೂ ಇಲ್ಲ. ನಾನು ಹೇಳಿದ್ದು ನಿಮ್ಮ 250 ಜನ ಯಾರಿದ್ದಾರೆ, ನೀವು ಸಹ ಒಬ್ಬೊಬ್ರು ಒಂದೊಂದು ದಿನಕ್ಕೆ ನಾನು ನಾಡ್ದು ಅದಕ್ಕೆ ಅದು ಶುರು ಮಾಡಬೇಕಾದ್ರೆ ನಾನು ಬರ್ತೇನೆ. ಒಬ್ಬೊಬ್ರು ದಿನಕ್ಕೆ ಒಬ್ಬೊಬ್ರು ಅದರ ಸರ್ವೆಯಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ನಾಳೆ ಸರ್ವೆಯಲ್ಲಿ ನಮಗೆ ಒಂದು ಹೆಚ್ಚುವರಿ 100 ಎಕರೆನ 500 ಎಕರೆ ಬಂದ್ರೆ ಮಾತ್ರ 250 ಜನರಿಗೆ ಹಕ್ಕುಪತ್ರ ಆಗುದು. ಇಲ್ಲದ್ರೆ ಯಾರಿಗೂ ಆಗುದಿಲ್ಲ. ಹಾಗಾಗಿ ಇಲ್ಲಿ 250 ಜನರಿಗೂ ಜವಾಬ್ದಾರಿ ಇದೆ, ನನ್ನ ಒಬ್ಬ ಜವಾಬ್ದಾರಿ ಅಲ್ಲ. ನಾನೀಗ ನಿಮ್ಮ ಸೇಫ್ಟಿಯಿಂದ ಮಾಡಿ ಅಂತ ಹೇಳ್ಬೋದು. ನಾನು ಸುಮ್ಮನೆ ನೀವು ಮಾಡಿ ಅಂತ ಹೇಳ್ಬೋದು. ನಾನು ಖರ್ಚು ಮಾಡದೆ, ನಾನು ಪ್ರೈವೇಟ್ ಸರ್ವರ್ಗಳನ್ನು ಇಟ್ಟುಕೊಳ್ಳದೆ, ರಿಟೈರ್ಡ್ RFOಗಳನ್ನು ಇಟ್ಟುಕೊಳ್ಳದೆ ನೀವು ಮಾಡಿ ಅಂತ ಹೇಳ್ಬೋದು. ಅವರು ಮೊನ್ನೆ ಮಾಡಿದಾಗ ಎಲ್ಲ ಮಾಡಿ ತರ್ತಾರೆ. ಲೋಕಾಯ ಅಲ್ಲಿವರೆಗೂ ಫಾರೆಸ್ಟ್ ಅಂತ ಹೇಳಿ ತರ್ತಾರೆ. ಏನಾಯ್ತು? ನಿಮಗೆ ಯಾರಿಗೂ ಹಕ್ಕುಪತ್ರ ಇಲ್ಲ, ಅರಣ್ಯ ಇಲಾಖೆ ಅಂತ ಆಯ್ತು. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿದ್ದು, ನೀವು ಸಹ ನಾಡಿದ್ದು ಎಲ್ಲ ಅದರ ಒಳಗಿರುವ ಮನೆಯವರು ಸಹ ದಿವಸಕ್ಕೆ ಒಬ್ಬೊಬ್ಬರಾಗಿ ಅದರ ಜೊತೆಯಲ್ಲಿ ಸಹಕಾರ ಕೊಡಬೇಕು. ಎಲ್ಲ ಸರ್ವೆ ಮಾಡುವ, ನೀಟಾಗಿ ಸರ್ವೆ ಮಾಡುವ. ನಾನು ಹೇಳ್ತೇನೆ, ಧೈರ್ಯದಲ್ಲಿ ಹೇಳ್ತೇನೆ, ರೆಕ್ಕೆದ 69 ಸರ್ವೆ ನಂಬರ್ನ ಸರ್ವೆಯ ದೃಷ್ಟಿಯಿಂದ ನಾನು ಧೈರ್ಯದಲ್ಲಿ ಹೇಳ್ತೇನೆ, ಕನಿಷ್ಠ 1,000 ಆದ್ರೂ 500 ಎಕರೆ ಜಾಸ್ತಿ ಸಿಗ್ತದೆ. 100ಕ್ಕೆ 100 ಸಿಗ್ತದೆ. ಸಿಕ್ಕಿದ್ರೆ ನಮ್ಮ ಇಲ್ಲಿರುವ ಎಲ್ಲರಿಗೂ, ಮತ್ತೆ ನೀವು ಅವತ್ತು ಹೇಳಿದ್ರಲ್ಲ 30 ಜನರಿಗೆ ಅಕ್ರಮ ಸಕ್ರಮದಲ್ಲಿ ಸಿಟ್ಟಿಂಗ್ ಆಗಿದೆ ಅಂತ, 10 ಜನರಿಗೆ 60 ಜನರಿಗೆ ಸಿಟ್ಟಿಂಗ್ ಆಗಿ ಇವತ್ತಿನವರಿಗೆ ಯಾಕೆ ಆಗಲಿಲ್ಲ ಹೇಳಿ? ಅವತ್ತಿನ ಶಾಸಕರ ಬೆಳೆಗೆ ನಾವು ಹೆಸರು ಬೇಡ, ನಾವು ತುಂಬಾ ಸಾರಿ ಹೋಗಿದ್ದೆವು. ನೀವು ಮಾಡಿದ ಆ ಕೆಲಸ ಅವತ್ತು ಸ್ವಲ್ಪ ನಮಗೆ ಹೇಳಿದ ರಾಜಕೀಯ ಯಾರು ಅದಲ್ಲ ಹೇಳಿ. ನಾನು ಶಾಸಕರ ಬಗ್ಗೆ ಹೇಳಿದ್ದಲ್ಲ ಅವತ್ತು. ನಾನು ಹೇಳಿದ್ದು ಅವತ್ತಿನಿಂದ ಇವತ್ತಿನವರಿಗೆ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅದು ಅರಣ್ಯ ಇತ್ತು. 309 ಸರ್ವೆ RTCಯಲ್ಲಿ ಅರಣ್ಯ ಅಂತ ಬರ್ತಿರುವ ಕಾರಣಕ್ಕೋಸ್ಕರ ನಿಮಗೆ ಹಕ್ಕುಪತ್ರವನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಅಲ್ವಾ? ಈಗ ನಾವೊಂದು ಪ್ರೋಸೆಸ್ ಮಾಡ್ತಾ ಇದ್ದೇವಲ್ಲ, ಅದನ್ನು 100% ನಿಮ್ಮ ಪರವಾಗಿ ಮಾಡೋದು. ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಅದಕ್ಕೆ ಎಷ್ಟು ಖರ್ಚಾದರೂ ಹೇಳಿದ್ದೇನೆ. ಮೊನ್ನೆ ನಾನು ಹರಿಶಣ್ಣ ಪ್ರಸನ್ನ ಇವರೆಲ್ಲ ಬಂದಾಗ ಹೇಳಿದೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಿಮಗೂ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ನಿಮ್ಮೊಟ್ಟಿಗೆ ಇದ್ದೇನೆ.
ಹಲೋ ಸರ್, ನಮಸ್ತೆ. ನನ್ನ ಹೆಸರು ಅಕ್ಷತ್ ಅಂತ. ನನ್ನ ಸಮಸ್ಯೆ ಬಂದು ಗ್ರಾಮ ಪಂಚಾಯತಿಯಲ್ಲಿ ಬಗೆಹರಿಸಬೇಕು ಅಂತ ಇದ್ದದ್ದು. ಬಟ್ ಅದು ಎಷ್ಟೋ ಸಲ ನಾವು ಮನವಿ ಮಾಡಿದ್ವಿ. ಆ ಮನವಿಗೆ ಯಾರು ಸ್ಪಂದನೆ ಮಾಡಲಿಲ್ಲ. ಅದನ್ನು ಇವತ್ತಿನ ಹೇಳ್ಬೇಕಂತ ನನ್ನೊಂದು ಇಚ್ಛೆ. 2 ಸಮಸ್ಯೆ ಇದೆ ಸರ್. ಒಂದು ದಾರಿದೀಪದ ಸಮಸ್ಯೆ. ನಮ್ಮದು ಪಟ್ಟಣ ಬಂದ್ಬಿಟ್ಟು ಬರೆಗಾಯದ ಕರ್ಮಾಜೆ ಅಂತ ಕಲೆಂಜ ಗ್ರಾಮದ್ದು. 1000 ಸತಿ ನಾವು ಇಲ್ಲಿ ಮನವಿ ಮಾಡಿದ್ವಿ ಸರ್. ಒಂದೊಮ್ಮೆ ಅಧ್ಯಕ್ಷರ ಹತ್ರ ಹೇಳಿದ್ವಿ, ಮತ್ತೆ ಮೆಂಬರ್ಸ್ ಹತ್ರ ಹೇಳಿದ್ವಿ. ಮೊನ್ನೆ ಫೆಬ್ರವರಿ ಬಂದು PDO ಹತ್ರ ಹೇಳಿ ನಾವು ಒಂದು ಅರ್ಜಿ ಕೊಟ್ಟಿದ್ವಿ. ಅರ್ಜಿ ಕೊಟ್ಟಾಗ ಹೇಳಿದ್ವಿ ಸರ್, ಇನ್ನೊಂದು 10 ದಿನದಲ್ಲಿ ನಾನು ಒಂದು ನಿಮ್ಮ ದಾರಿದೀಪನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿದ್ರು. ಆದರೆ ಇಷ್ಟು ದಿನ ಆಯ್ತು ಸರ್, ಒಂದು ದಿನ ಸಹ ನಮ್ಮ ಕಡೆ ಬಂದವರು ಯಾವುದೇ ರೀತಿಯಂತ ದಾರಿದೀಪವನ ಸಮಸ್ಯೆನ ಬಗೆಹರಿಸಲಿಲ್ಲ. ಎಷ್ಟು ಆಗ್ಬೇಕು ಅಲ್ಲಿ ದಾರಿದೀಪ? ಸರ್, ದಾರಿದೀಪ ಇದೆ, ಅದು ಕೆಟ್ಟೋಗಿದೆ. ಒಂದಾ? ಅಲ್ಲಲ್ಲ ಸರ್, ಒಂದು 10-15 ಇದೆ. ಯಾಕೆ ಬಿಡಿ, ಅವ್ರು ಏನಾಗಿದೆ? ಒಂದ್ಸಲ ರಿಪೇರಿ ಮಾಡಿ ಹೋದ್ರು, 2ನೇ ಸಲ ನಾನು ತುಂಬಾ ಸಲ ಫೋನ್ ಸರ್ ಇಲ್ಲ ಸರ್, ಒಂದು ಸಲ ಸಮಸ್ಯೆ ಆಗಿದೆ, ಅದರಿಂದ ಅದನ್ನು ಯಾವತ್ತಿಂದ ಇಷ್ಟವರೆಗೆ ಅದನ್ನು ಬಗೆಹರಿಸಲಿಲ್ಲ ಸರ್. ನಾವು ಹೇಳಿದೆ, ನಾವು ಮನವಿ ಕೊಡ್ತೀವಿ ಸರ್. ಬಟ್ ಒಂದು ನಿಮಿಷ ಇವರೇ ಇಮಿಡಿಯೇಟ್ ಅದನ್ನು ನಾಳೆ ಒಳಗಡೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಬೇಕು. ಯಾರು ಕಾಂಟ್ರಾಕ್ಟರ್ ಅಂತ ನೋಡಿ ಇಮಿಡಿಯೇಟ್ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಬೇಕು. ನಾವು 1000 ಸತಿ ಹೇಳಿ ಸರ್, ನಮ್ಮ ಒಂದು ಗ್ರಾಮಕ್ಕೆ ಪಟ್ಟಣಕ್ಕೆ ಒಮ್ಮೆ ವಿಸಿಟ್ ಕೊಡಿ ಅಂತ ಹೇಳಿದ್ದೇವೆ. ಒಮ್ಮೆ ಅಧ್ಯಕ್ಷರಾದ್ರೂ ಒಮ್ಮೆ ವಿಸಿಟ್ ಕೊಡಿ, ಇಲ್ಲಾಂದ್ರೆ ಮೆಂಬರ್ಸ್ ಆದ್ರೂ ಒಮ್ಮೆ ವಿಸಿಟ್ ಕೊಟ್ಟು ನಮ್ಮ ಒಂದು ಸಮಸ್ಯೆಯನ್ನು ನೀವು ಕೇಳುವಂತ ಇದು ಮಾಡಿ ಅಂತ ಹೇಳಿದ್ರು. ಇಲ್ಲ, ಅದನ್ನ ಈಗ ನಾಳೆ ಈವರೆಗೆ ಹೇಳಿದ್ದೇನೆ ದಾರಿದೀಪದ್ದು ಇಮಿಡಿಯೇಟ್ ನಾಳೆ ಸಂಜೆ ಒಳಗೆ ಕಾಂಟ್ರಾಕ್ಟ್ ಕಳಿಸೋದನ್ನು ಸರಿಸ್ತಾರೆ ಸರ್. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ನಮ್ದು ಕಲೆಂಜ ಕ್ರಾಸ್ಗೆ ಇಲ್ಲಿ ಓಮಲದ್ದು ಒಂದು ಕಾಂಕ್ರೀಟ್ ಕಾರಣ ಒಂದು ಹಾಕಬೇಕಿತ್ತು. ಸಾಧಾರಣ ಒಂದು 5 ವರ್ಷ ಮುಂಚೆ ನಾವು ತುಂಬಾ ಸಲ ಒಂದು ಮನವಿ ಕೊಟ್ಟಿದ್ವಿ. ಆ ರೋಡ್ ಆಗ್ಬೇಕಿತ್ತು. ಯಾವುದಂತ ಹೇಳಿದ್ರೆ ಸರ್, ಬರಂಗಾಯ ಟು ಪಾಂಡಿನಾಗಿದೆ ಇವಾಗ. ಆ ರೋಡು ಫಸ್ಟ್ ಬಂದಿರೋದು ಕಲೆಂಜ ಓಮಲ ಕ್ರಾಸ್ ಹಾಕ್ಬೇಕಂತ ಇದ್ದದ್ದು. ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸರ್, ಅದನ್ನ ಕಜೆಯಿಂದ ಆ ಕಡೆ ದೊಡ್ಡ ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿ ಈ ಪಂಚಾಯತಿಗೆ ಒತ್ತಡ ಹಾಕಿ ಆ ರೋಡನ್ನ ಮಾಡಿಸಿದ್ದಾರೆ. ಬಟ್ ಇದು ಇವಾಗ ಪೆಂಡಿಂಗ್ ಆಗಿದೆ. ಪಾಸ್ ಆಗಿರುವಂತದ್ದು ಓಮಲ ರೋಡಿಗೆ, ಅದನ್ನ ಇಲ್ಲಿ ಮಾಡಲಿಲ್ಲ ಸರ್. ಯಾವಾಗ ಸರ್ ಅವಾಗ ಇಲ್ಲಿ ಕಜೆ ರೋಡ್ ಆಯ್ತಲ್ಲ ಸರ್, ಕಾಂಕ್ರೀಟ್ ಕಾರಣ. ಅದು ಆಕ್ಚುಲಿ ಇವಾಗ ಪೆಂಡಿಂಗ್ ಆಗಿದ್ದು ಓಮಲದಿಂದ ಕಲೆಂಜ ಕ್ರಾಸಿಗೆ ಒಂದು 600ರಿಂದ 700 ಮೀಟರ್ ಇದೆ. ಪ್ಲಸ್ ಇಲ್ಲಿ ಭಜನಾ ಮಂದಿರ ಅಂದ್ರೆ ಒಂದು 100-150 ಮೀಟರ್ ಆಗ್ಬೇಕಿತ್ತು. ಅದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸರ್, ಅದನ್ನ ಪೆಂಡಿಂಗ್ ಮಾಡಿ ಆಕ್ಚುಲಿ ನಾನು ಕಣ್ಣಾರೆ ಬಂದು ಕೇಳಿದ್ ನಾನು ನಿಡ್ಲೆ ಗ್ರಾಮದ ಒಬ್ಬರು ಹೇಳಿದ್ದಾರೆ, ಇಲ್ಲಿಂದ ಒತ್ತಡವನ್ನ ಸಿಕ್ಕಿರೋ ಕಾರಣ ಅದನ್ನ ಪೆಂಡಿಂಗ್ ಮಾಡಿ ನಾವು ಇದು ರೋಡ್ ಮಾಡಿರೋದಂತ ನನಗೆ ನಿಡ್ಲೆ ಗ್ರಾಮದ ಒಬ್ಬ ವ್ಯಕ್ತಿಯಿಂದ ನಾನು ಕೇಳಿಸುವಂತ ಸರ್. ಒಂದು ನಿಮಿಷ, ನೀವೊಂದು ಕೇಳಿರ್ಬೋದು, ಹಾಗೆ ಆಗುದಿಲ್ಲ. ಟೆಂಡರ್ ಅಲ್ಲಿ ಯಾವ್ದಾಗಿದೆ ಅದೇ ಆಗುದು. ಆಕ್ಚುಲಿ ಆ ಸಮಯದಲ್ಲಿ ಆಗ್ಬೇಕಿದ್ದದ್ದು ಈ ರೋಡ್ ಪ್ಲಸ್ ಟೆಂಡರ್ ಆದ ನಂತರ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಂಡರ್ ಯಾವುದಕ್ಕೆ ಆಗಿದೆ ಅದೇ ಆಗಿದೆ. ಆದ್ರೆ ನೀವು ಏನ್ ಹೇಳಿದಿರಿ ಅದನ್ನು ಮನವಿ ಕೊಡಿ. ಮುಂದೆ ಯಾವ್ದಾದ್ರೂ ಅನುದಾನಗಳು ಬಂದ್ರೆ ಖಂಡಿತವಾಗಿಯೂ ನಾನು ಅದಕ್ಕೆ ಮಾಡಿಸಿದ್ರೆ. ತುಂಬಾ ಸಲ ನಾವು ಮನವಿ ಕೊಟ್ಟಿದ್ವಿ ಸರ್, ಅದ್ರ ಬಗ್ಗೆ ಏನು ಇವರು ಕ್ರಮವನ್ನ ತಗೊಳ್ಳಿಲ್ಲ. ಒಂದು ನಿಮಿಷ ಅಣ್ಣ, ನೀವು ಒಂದು ನಿಮಿಷ ಇಟ್ಕೊಳ್ಳಿ. ಕಳೆಂಜ ಗ್ರಾಮಕ್ಕೆ ನನ್ನ ಅವಧಿಯಲ್ಲಿ ಕಳೆದ ಅವಧಿಯಲ್ಲಿ ಎಷ್ಟು ಅನುದಾನ ಅಂತ ಹೇಳಿ? ಕಳೆಂಜ ಗ್ರಾಮದ ಇತಿಹಾಸದಲ್ಲಿ ಅಷ್ಟು ಅನುದಾನ ನೋಡ್ಲಿಲ್ಲ. 32 ಕೋಟಿ ರೂಪಾಯಿ ಅನುದಾನ ನಾನು ಕಳೆದ 5 ವರ್ಷದಲ್ಲಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. 70 ವರ್ಷದಲ್ಲಿ ಯಾರು ಮಾಡದನ್ನು ಕಳೆದ 5 ವರ್ಷದಲ್ಲಿ ನಾನು ಮಾಡಿದ್ದೇನೆ. ಆದ್ರೆ ಇಲ್ಲಿ ಒಂದು ನಿಮಿಷ ಕೇಳೋಣ, ಮಾಡಿದ್ದೇನೆ. ಈಗ ನಾನು ನೀವು ಮನವಿ ಎಲ್ಲವನ್ನು ಕೊಡ್ಲಿಕ್ಕಾಗಲ್ಲ. ಹಿಂದೆ ಕಳೆಂಜ ಗ್ರಾಮ ಹೇಗಿತ್ತು, ಬರುವ ದಾರಿಗಳು ಹೇಗಿತ್ತು, ಈಗ ಹೇಗಾಗಿದೆ, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ. ನಾನು ಅಷ್ಟು ಪ್ರಾಮಾಣಿಕ ಪ್ರಯತ್ನ ಕಳೆದ ಅವಧಿಯಲ್ಲಿ ಮಾಡಿದ್ದೇನೆ. ಈ ಅವಧಿಯಲ್ಲಿ ಮಾಡ್ಲಿಕ್ಕೆ ಸರ್ಕಾರ ಫ್ರೀ ಅಂತ ಹೇಳಿ ಯಾವುದೇ ರಸ್ತೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. 2 ವರ್ಷದಲ್ಲಿ ಮಳೆ ಹಾನಿ ಅಂತ ಹೇಳಿ ಕೊಟ್ಟಿರುವ 10 ಕೋಟಿ ಬಿಟ್ಟರೆ ಬೇರೆ ಯಾವುದೇ ಅನುದಾನಗಳನ್ನು ಕೊಡುವುದಿಲ್ಲ. ಈ ತಾಲೂಕಿನಲ್ಲಿ 81 ಗ್ರಾಮ ಇದೆ, 241 ಬೂತ್ಗಳಿದೆ. ಗ್ರಾಮೀಣ ರಸ್ತೆಗಳು ತುಂಬಾ ಗ್ರಾಮೀಣ ರಸ್ತೆಗಳಿದೆ. ಸರ್ಕಾರಕ್ಕೆ ನಾನು ಸಹ ನಿಮ್ಮ ಪರವಾಗಿ ಮನವಿ ಮಾಡ್ತೇನೆ, ಈ ಎಲ್ಲದರ ಗ್ಯಾರಂಟಿಗಳ ಜೊತೆಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೂ ಅನುದಾನ ಕೊಡಬೇಕೆನ್ನುವಂತ ಆ ಮನವಿಯನ್ನು ನಾನು ಮಾಡ್ತೇನೆ. ಸರ್, ಇದೇ ಒಂದು ವಿಶ್ವಾಸದಲ್ಲಿ ನಾವು ಹೇಳಿರುವಂತದ್ದು. ಬಟ್ ಅದು ಏನಂತ ಸರ್, ಮಳೆಗಾಲದಲ್ಲಿ ಆ ರೋಡ್ಗೆ ಹೋಗ್ಲಿಕ್ಕೆ ಕೊಟ್ಟು ಬಿಡಿ, ನಾನು ನೆಕ್ಸ್ಟ್ ಯಾವ್ದರಲ್ಲಿ ಬಂದದನ್ನು ಪರಿಗಣಿಸಿ. ನಮ್ದು ವಾರ್ಡ್ ನಂಬರ್ 2 ಅಂತ ಬರುತ್ತೆ ಸರ್, ಈ ಕಡೆ 3 ಅಂತ ಬರುತ್ತೆ. ವಾರ್ಡ್ ನಂಬರ್ 2 ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಅದು ನಮ್ಗೆ ಅಲ್ಲ. ವಾರ್ಡ್ ಬೇಡ ನನಗೆ, ಗ್ರಾಮ ಆ ರೋಡಿನ ಹೆಸರು ಬರುತ್ತೆ ನನಗೆ. ಆದ್ರೆ ಸಮಸ್ಯೆ ಇರುವಾಗ ಇವರು ಹೀಗೆ ಹೇಳ್ತಾರೆ ಸರ್, ನಮ್ದಲ್ಲ ಅದು ವಾರ್ಡ್ ನಂಬರ್ 3ಗೆ ಬರುತ್ತೆ. ನೀವು ನನಗೆ ಕೊಡಿ ಕೇಳಿದ್ದೀನಿ. ಸರಿ ಸರ್.
ನಮಗೆ ಬರಲ್ಲ ಅಂದರೆ ಪಿ ಡಿ ಬೇಕಾದ್ದು ನಾನು ಹೇಳ್ತಾ ಇದ್ದೇನೆ. ನಮಗೆ ಜನರಲ್ಲಿ ಬರುವಂಥ ದುಡ್ಡು ಎಷ್ಟು 8 ಲಕ್ಷ ಏನು. ಒಂದು ನಿಮಿಷ, ಅವರು ಪಂಚಾಯತಿಗೆ ಕೇಳ್ತಾ ಇಲ್ಲ, ಅವ್ರು ನನ್ನ ಹತ್ರ ಕೇಳ್ತಾರೆ. ನಿಮ್ಮಲ್ಲಿ ಕೇಳಿದ್ರು ಸರಿ, ನಾವು ಪಂಚಾಯತಿಂದ ಅವ್ರು ಹೇಳ್ತಾ ಇದ್ದಾರೆ ಈಗ ಪಂಚಾಯತಿಗೆ ಇಷ್ಟು ಬಾರಿ ರಿಕ್ವೆಸ್ಟ್ ಮಾಡಿ ಆಗಿಲ್ಲ ಅಂತ. ಅಂದರೆ ಜನರಲ್ಲಿ ಬರುವಂಥ ದುಡ್ಡು ಇಷ್ಟ ಅಂತ ಇದೆ, 30 ಲಕ್ಷದಲ್ಲಿ ಹೋಗಿದೆ. ನೀವು ಅದನ್ನು ಒಂದು ಮನವಿ ಬರೆದು ನನಗೆ ಕೊಡಿ. ನೆಕ್ಸ್ಟ್ ಯಾವ್ದ್ರಲ್ಲಿ ಬರ್ತದೆ ಅದನ್ನು ಆದ್ಯತೆಯಲ್ಲಿ ಇಡ್ತೇನೆ, ಆಯ್ತಾ? ಥ್ಯಾಂಕ್ ಯು ಸರ್. ನಾವು ಅರಣ್ಯ ಇಲಾಖೆ ಸಂಬಂಧಪಟ್ಟ ಒಂದು ವಿಚಾರವನ್ನು ಹೇಳಲಿಕ್ಕೆ ನಮ್ಮಲ್ಲಿ ಈಗ ಕಾಯಂ ಫಾರೆಸ್ಟ್ ಇಲ್ಲ ಸರ್. ಒಂದು 2 ಸಲ ಮುಂಚೆ ಚಾರ್ಜಿಗೆ ಬಂದರು, ಈಗ ಒಬ್ಬರು ಚಾರ್ಜಿಗೆ ಇದ್ದಾರೆ. ನಮ್ಮದು ನೋಡಿ ಅರಣ್ಯ ಅಂತ ಹೇಳಿದರೆ ನಿಮ್ಮ ಈ ಕೊಕ್ಕಡ ಭಾಗ ಗೋಲ್ತೋಡಿ ಹೀಗೆಲ್ಲ ನಮ್ಮದು ಇದು ಫಾರೆಸ್ಟ್ ದೊಡ್ಡ ಫಾರೆಸ್ಟ್. ಯಾಕಂದ್ರೆ ಆಚೆ ಹಾಸನ ಚಿಕ್ಕಮಗಳೂರಿಗೆ ತಾಗಿಳ್ಳೋರಿಂದ ಫಾರೆಸ್ಟ್. ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಆನೆಗಳು ಈ ಹಿಂದಿನ ಕಾಲದಲ್ಲೂ ಹಿರಿಯರ ಕಾಲದಲ್ಲೂ ಆನೆಗಳು ಕೆಳಗಡೆ ಬರ್ತಾ ಇದ್ದವು. ಈಗ ಏನು ಅಂತ ಹೇಳಿದ್ರೆ ಈಗಿನ ಆನೆಗಳಿಗೂ ನಮಗೂ ಸಂಘರ್ಷ ಪದೇ ಪದೇ ನಡೀತದೆ. ಅದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ನಿಮಗೆ ಕೊಕ್ಕಡೆಗೆ ಆನೆಗಳು ಬರುವಾಗ ನೀವು ಅದನ್ನು ಬೆನ್ನಟ್ಟಿದ್ದೀರಿ. ನಮ್ಮ ಕಾಲ ಹಿಂದಿನಲ್ಲಿ ಈ ಕಡೆ ಬರ್ತಿದ್ದ, ಇಲ್ಲಿ ಬಂಡೇರಿ, ಖುರ್ದ, ಪರಾರಿ, ಸಿಬರಾಜಿ ಈ ಕಡೆಗಳೆಲ್ಲ ಬಂದು ಅದರಷ್ಟು ಏನಾದರೂ ಸ್ವಲ್ಪ ಇದು ಮಾಡಿಕೊಂಡು ವ್ಯತ್ಯಾಸ ಮಾಡಿಕೊಂಡು ಹೋಗ್ತಿದ್ದ. ಈಗ ಹಾಗೆ ಆಗೋದಿಲ್ಲ. ಈಗ ಬಂದರೆ ಅದು ನಮ್ಮನ್ನು ನೋಡುವಾಗಲೂ ನಮ್ಮ ಮೇಲೆ ಸ್ವಲ್ಪ ರೇಗುವಂಥ ಪರಿಸ್ಥಿತಿಯಲ್ಲಿ ಇರ್ತವೆ. ಮುಂಚೆ ಹಾಗೆ ರೇಗ್ತಿರ್ಲಿಲ್ಲ. ಬಂದರೆ ಈಗ ಸೈಡಲ್ಲಿ ಹೋದರೆ ಅದು ತನ್ನಷ್ಟೇ ಹೋಗ್ತಿದ್ದ, ಈಚೆ ಟಾಪಿಂಗ್ ಮಾಡಿಕೊಂಡಿರ್ತಿದ್ದ, ತೋಟದಲ್ಲಿ ಕೆಲಸ ಮಾಡೋರು ಮಾಡಿಕೊಂಡಿರ್ತಿದ್ದ. ಈಗ ಹಾಗೆ ಅಲ್ಲ, ಅದು ಬೆನ್ನಟ್ಟುವಂಥ ಪರಿಸ್ಥಿತಿಯಲ್ಲಿ ಆನೆಗಳು ಇದ್ದಾವೆ. ಯಾಕೆಂದರೆ ನಮ್ಮ ರೈತರು ರಾತ್ರಿ ಟಾಪಿಂಗ್ ಮಾಡುವಾಗ ಈ ಮೈದು ಅಂತ ಹೇಳುವಂಥ ಹಿಮ ಇರ್ತದೆ, ಇಷ್ಟು ಹತ್ತಿರ ಬಂದ್ರೇನು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಹೇಳೋದು ಅಂತ ಹೇಳಿದರೆ, ನಮ್ಮ ಈಗ ಹಿಂದಿನ ಪ್ರಶಾಂತ್ ಅಂತ ಇದ್ದರು, ಒಳ್ಳೆ ವರ್ಕರೇ, ಒಂದು 7-8 ವರ್ಷ ಇಲ್ಲಿ ಕೆಲಸ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅದೇ ರೀತಿ ಇನ್ನೂ ಸಹ ನಮಗೆ ಪ್ರಭಾರಿಂದ ಇದು ಬೇಡ, ನಮಗೆ ಪರ್ಮನೆಂಟ್ ಆಗಿ ಇಲ್ಲಿ ಇರುವಂಥ 2 ಗಾರ್ಡ್ರು ಮತ್ತು 1 ಫಾರೆಸ್ಟನ್ನು ಕೊಡಬೇಕು. ಯಾಕೆಂತಂದರೆ ಈ ಫಾರೆಸ್ಟಲ್ಲಿ ಅವರು ತಿರುಗಾಡ್ತಾ ಇದ್ದರೆ ಎಲ್ಲಿಯಾದರೂ ಈಗ ಸ್ವಲ್ಪ ವ್ಯತ್ಯಾಸಗಳಾದ್ರೇನು ರೈತರಿಗೆ ಅನುಕೂಲ ಆಗ್ತದೆ, ಧೈರ್ಯ ಆಗ್ತದೆ. ಈಗ ಯಾರತ್ತೂ ಇಲ್ಲ. ಈಗ ಅವರು ಸಚಿನ್ ಒಬ್ಬರು ತಿರುಗಿರ್ತಾರೆ, ಒಬ್ಬರಿಗೆ ಮಲ್ಲಿಗೆ ಅವರಿಂದನೂ ಸಾಧ್ಯ ಆಗೋದಿಲ್ಲ ಗಾರ್ಡ್. ಹಾಗಾಗಿ ನಮಗೆ ಇದನ್ನು ಆದಷ್ಟು ಬೇಗ ಮಾನ್ಯ ಶಾಸಕರಲ್ಲಿ ಕೂಡ ಅವರು ಹರ್ಷ ಮೇಡಮ್ SF ಎಲ್ಲ ಚಾರ್ಜಲ್ಲಿ ಇದ್ದಾರೆ ಅಂತ ಕಾಣ್ತದೆ, ಅವರಲ್ಲಿ ಕೂಡ ನಿಮ್ಮಲ್ಲಿ ಆರೋಪಲ್ಲಿದ್ದ ನಾನು ವಿನಂತಿ ಮಾಡಿಕೊಳ್ಳುವುದು. ಸ್ಟಾಫ್ ಶಾರ್ಟೇಜ್ ಇದೆ. ಇದು ಪ್ರಶಾಂತ್ ಅಂತ ಯಾರು ಚಾರ್ಜಲ್ಲಿರೋ ಸ್ಟಾಫ್ ಯಾರು ಇಲ್ಲ ಸರ್. ಮತ್ತು ಈಗ ಪಿ ಸೇವಸ್ ಅಂತ ಬಂದಿದೆ ಸರ್, ರೆಗ್ಯುಲರ್ ವೆಹಿಕಲ್ ಒಳ್ಳೆ ಸ್ಪೆಷಲ್ ಕೋಚಿಂಗ್ ಚೇಂಜ್ ಆಗ್ತಾ ಇದೆ. ಹಾಗೆ ಲಾಂಗ್ ಟರ್ಮಲ್ಲಿ ಪ್ರಾದೇಶಿಕವಾಗಿ ಹೋಗ್ತಾ ಎಲ್ಲರೂ ಇವಾಗ ಸ್ಪೆಷಲ್ ಕೋಚ್ಗಳಿಗೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ 1 ವರ್ಷ 2 ವರ್ಷಗಳ ಮಟ್ಟಿಗೆ ಸಮಸ್ಯೆ ಇದೆ. ಬಟ್ ಇಲ್ಲಿರ್ತಕ್ಕಂಥ ಸಮಸ್ಯೆ ನಮಗೂ ಕೂಡ ಸಮಸ್ಯೆ ಇದೆ ಸರ್. ನಮಗೂ ಸ್ಟಾಫ್ ಇಂದ ಸುಮಾರು ಸಮಸ್ಯೆಗಳಾಗಿದೆ. ನಿರಂತರವಾಗಿ ನಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಇರ್ತಾ ಇದೆ ಸರ್. ಸಾಧ್ಯವಾದ ಟೈಮಲ್ಲೆಲ್ಲ ನಮಗೆ ಸ್ಟಾಫ್ಗಳನ್ನು ಕೊಡ್ತಾ ಇದ್ದಾರೆ. ಇದ್ದಿದ್ದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನನಗೆ ನೀವು ನಿಮ್ಮ ರೇಂಜ್ ವಾಸ್ತವರೇ, ನಿಮ್ಮದು ಬೆಳ್ತಂಗಡಿ, ಉಪ್ಪಿನಂಗಡಿ ಮತ್ತು ಬೇಡೂರು ರೇಂಜಲ್ಲಿ ಎಲ್ಲಿ ಫಾರೆಸ್ಟ್ಗಳದ್ದು ಅಪಾಯಿಂಟ್ಮೆಂಟ್ ಆಗಿಲ್ಲ ಅದು ಲೀಸ್ಟ್ ಕೊಡಿ. ಸಚಿವರಿಗೂ ನಾನು ಇಲ್ಲ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೇನೆ. ಅದರಲ್ಲೂ ವಿಶೇಷವಾಗಿ ಆನೆ ಹಾವಳಿ ಇರತಕ್ಕಂಥ ಪ್ರದೇಶಗಳಿಗೆ ಒಂದು ಇಮಿಡಿಯೇಟ್ ವ್ಯವಸ್ಥೆ ಮಾಡಬೇಕೆನ್ನುವಂಥ ಮನವಿಯನ್ನು ನಿಮ್ಮೆಲ್ಲರ ಪರವಾಗಿ, ಊರಿನವರ ಪರವಾಗಿ ಸರ್ಕಾರಕ್ಕೆ ಮಾಡ್ತೇನೆ. ಹಲೋ, ಶಾಸಕರಿಗೆ ಫಸ್ಟ್ ಆಫ್ ಆಲ್ ನಾನು ಅಭಿನಂದನೆ ಒಂದು ಹೇಳ್ತೇನೆ. ಏನಂತ ಹೇಳಿದರೆ, ನಾನು ಮಂಜುನಾಥ ಗೋಲಾಡಿ ಅಂತೇಳಿ ನಮ್ಮ ಏರಿಯಾಕ್ಕೆ ಯಾವುದೇ ಅನುದಾನದಲ್ಲಿ ರಸ್ತೆ ಕಾಂಕ್ರೀಟೀಕರಣಕ್ಕೆ ಯಾವುದೇ ಹಣ ಬಂದಿರಲಿಲ್ಲ. ಹಾಗೆ ಕಳೆದ ವರ್ಷದಿಂದ ಬಂದಿದೆ, ನಿಮ್ಮ ಅತಿ ಮುತುವರ್ಜಿಯಿಂದ ನಮಗೆ ಕಾಂಕ್ರೀಟೀಕರಣ ಆಗಿದೆ. ಅದಕ್ಕೋಸ್ಕರ ಈ ಸೂಕ್ತ ವೇದಿಕೆ ಅಂತೇಳಿ ನಿಮಗೆ ಅಭಿನಂದನೆ ಹೇಳ್ತೇನೆ. ಇನ್ನೊಂದು ಏನು ಅಂತ ಹೇಳಿದರೆ, ಈಗ 9/11 ಒಂದು ಪ್ರಾಬ್ಲಮ್ ಇದೆ. 9/11 ಅದು ಮೂಡಕ್ಕಾಗಿದ್ದಾರೆ, ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಇದು ಅಂತ ಹೇಳಿ. ಅದು ನಮಗೀಗ ಮೂಡುಬಿದ್ರಿಯಿಂದ ಒಬ್ಬರು ಬರ್ತಾರೆ, ಅದು ವಾರಕ್ಕೆ 1 ದಿವಸ ಇರುವುದು. ಅದಲ್ಲದೆ ಎವ್ರಿ ಟೈಮ್ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಿರುತ್ತೆ. ಅದು ರೋಡಿದಾಗಲಿ ಅದರದ್ದು ಲೇಔಟ್ ಆಗಲಿ ಆಗ್ತಿದೆ. ಅದರಿಂದ ಅದನ್ನು ಅವರು ಇಲ್ಲಿ ಇರುವಾಗೆ, ಇಲ್ಲಂದರೆ ವಾರಕ್ಕೆ 3 ದಿವಸ ಸಿಗುವಾಗೆ ಏನಾದರೂ ಮಾಡಿದರೆ ತಾಲೂಕಲ್ಲಿ ನಮಗೆ ಒಳ್ಳೆಯ ಉಪಕಾರ ಆಗುತ್ತೆ. 9/11ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಕೊಡ್ತೇನೆ.
ಹಿಂದೆ 2023 ಮುಂಚೆ ಇದ್ದ ಸರ್ಕಾರ ಪಂಚಾಯತಿಗಳಲ್ಲಿ ಅಲ್ಲಿವರೆಗೆ ಪಂಚಾಯತಲ್ಲಿ 911 ಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದರಿಂದಾಗಿ ನಮ್ಮ ಮನೆ ಕಟ್ಟುವವರಿಗೆ ಇಮಿಡಿಯೇಟ್ 911 ಪಂಚಾಯತ್ನಲ್ಲೇ PDOಗಳು ಕೊಡ್ತಾ ಇದ್ರು. ಅಥವಾ ಯಾವುದೋ ಒಂದು ಲೋನ್ ಆಗಬೇಕು 911 ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ 911 ಸಿಗ್ತಾ ಇತ್ತು. ಆ ನಂತರ ಬಂದ ಸರ್ಕಾರದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು RDPR ಮಿನಿಸ್ಟ್ರು ಮತ್ತು ಕಂದಾಯ ಸಚಿವರು ಸೇರಿಕೊಂಡು ಈಗ 911 ಅನ್ನು ಯೋಜನಾ ಪ್ರಾಧಿಕಾರಕ್ಕೆ ಹೋಗಬೇಕು ಎನ್ನುವಂಥ ಆದೇಶವನ್ನು ಮಾಡಿದರು. ಇದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಎಲ್ಲ MLAಗಳು ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಯಾಕಂದರೆ ಈ ಸಮಸ್ಯೆಯಿಂದಾಗಿ ಯಾರಿಗೆ ತೊಂದರೆ ಅಂದರೆ ಈ ಮಲೆನಾಡಿನಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ತೊಂದರೆ ಆಗುವಂಥದ್ದು. ನಾವೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರನ್ನು ಮತ್ತು ಕೃಷ್ಣಬೈರೇಗೌಡರು ಮತ್ತು ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರನ್ನು ಕರೆಸಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿಸಿದ್ವಿ. ತುಂಬ ರಿಕ್ವೆಸ್ಟ್ ಮಾಡಿದ್ವಿ. ನೋಡಿ, ಬಯಲು ಸೀಮೆಯಲ್ಲಿ ಒಂದೇ ಕಡೆಯಲ್ಲಿ ಮನೆ ಇರ್ತದೆ, ಅಲ್ಲಿ 911 ಕೊಡಲಿಕ್ಕೆ ನಿಮಗೆ ಸಮಸ್ಯೆ ಆಗುವುದಿಲ್ಲ. ನಮ್ಮದು ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ಮನೆ ಇರುವುದು, ಅದರಿಂದಾಗಿ ನಮಗೆ 911 ತಗೊಳ್ಳಿಕ್ಕೆ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಹೋಗುವ ದಾರಿಯು 911 ಕೊಡಬೇಕಾದ್ರೆ ಆ ದಾರಿಯನ್ನು ಸಹ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ಸಹ 12 ಫೀಟ್ ದಾರಿ ಇರಬೇಕು. ಇದೆಲ್ಲವೂ ಮಾಡಿರೋದ್ರಿಂದ ನಮಗೆ 911 ಈ ರೀತಿಯಲ್ಲಿ ಪಡೆಯಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಹಿಂದಿನ ಸಿಸ್ಟಮಲ್ಲಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅವರು ಕಿವಿ ಕೊಡಲಿಲ್ಲ. ನಮ್ಮದು ಹಿಂದೆ ಮೂಡ ಇತ್ತು, ನಾವೇನು ಪ್ರೆಷರ್ ಮಾಡಿದ್ದಕ್ಕೆ ನಮ್ಮನ್ನು ಮೂಡುಬಿದ್ರೆ ನಗರ ಯೋಜನಾ ಪ್ರಾಧಿಕಾರದ ಜೊತೆ ಲಿಂಕ್ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಒಂದೊಂದು ಪಂಚಾಯತ್ನಲ್ಲಿ 50, 100 ಹಾಗೆ ಸುಮಾರು 2,000 ಅರ್ಜಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಇದೆ. ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಆಯಿತು ಅಲ್ಲಿ ಆದರೂ ನೀವು ಇಮಿಡಿಯೇಟ್ ಮಾಡಿಕೊಡಿ ಅಂತ ಹೇಳಿದ್ರೆ, ಮುಲ್ಕಿ ಮೂಡುಬಿದ್ರೆಗೆ ಮತ್ತು ಬೆಳ್ತಂಗಡಿ ಸೇರಿ ಯೋಜನಾ ಪ್ರಾಧಿಕಾರದಲ್ಲಿ ಅಧಿಕಾರಿ ಎಷ್ಟು ಇರುವುದಂದ್ರೆ ಆ ಒಬ್ಬ ಬೆಳ್ತಂಗಡಿ ತಾಲೂಕಿನ ಒಂದು 2,000, ಅಲ್ಲಿ ಒಂದು 2,000, 4,000 ಅರ್ಜಿಗಳನ್ನು ಒಬ್ಬ ಏನು ಮಾಡುವುದು ಅಂತ ನೀವೇ ಯೋಚನೆ ಮಾಡಿ. ಇದನ್ನು ಸಹ ನಾವು ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಹೇಳಿದಾಗ ಅವರು ಅದಕ್ಕೆ ಇನ್ನೂ ಸ್ಪಂದನೆಯನ್ನು ಕೊಡಲಿಲ್ಲ. ಇವತ್ತಿಗೂ ನಾವು ಎಲ್ಲ ಜಿಲ್ಲೆಯ MLAಗಳು ಪ್ರಯತ್ನ ಮಾಡ್ತಾ ಇದ್ದೇವೆ ಏನಂತ ಹೇಳಿದ್ರೆ, ದಯವಿಟ್ಟು ಇದು ನಮ್ಮ ಜಿಲ್ಲೆಯ ಸಮಸ್ಯೆ ಇದೆ, ಇದನ್ನು ದಯವಿಟ್ಟು ನೀವು ಮತ್ತೆ ಪಂಚಾಯತಿಗೆ ಕೊಡಬೇಕೆನ್ನುವಂಥ ಮನವಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಆದರೆ ಅದಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ. ಈಗ ಕನಿಷ್ಠ ನಾವು ಅಟ್ಲೀಸ್ಟ್ ಒಂದು 4-5 ಜನ ಸಿಬ್ಬಂದಿಯನ್ನಾದರೂ ಕೊಡಿ, ಆಗ ಒಂದು ಸ್ವಲ್ಪ ಆದರೂ ಬೇಗ ಇತ್ಯರ್ಥ ಆಗ್ತದೆ ಅನ್ನುವಂಥದ್ದನ್ನು ನಾವು ಬೇಡಿಕೆ ಇಟ್ಟಿದ್ದೇವೆ. ಆದರೆ ಇವತ್ತಿಗೂ ಸ್ಪಂದನೆ ಸಿಗಲಿಲ್ಲ. ನಿಮ್ಮ ಈ ಸಮಸ್ಯೆಯನ್ನು ಆಲ್ರೆಡಿ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಇದು ಮಾಹಿತಿ ನಿಮಗೆ ಇರಲಿ, ಯಾಕಂತ ಹೇಳಿದ್ರೆ ಇಲ್ಲದ್ರೆ ಸುಮ್ಮನೆ ಪಂಚಾಯತ್ ಮೆಂಬರಿಗ ಅಥವಾ PDOಗೆ ಬೈಬೇಡಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಸಮಸ್ಯೆ ಅಲ್ಲ, ಸರ್ಕಾರ ಮಾಡಿರ್ತಕ್ಕಂಥ ನಿಯಮಾವಳಿಯಿಂದಾಗಿ ಇವತ್ತು ಸಚಿವರು ಕೃಷ್ಣಬೈರೇಗೌಡರು ಮತ್ತು ಪ್ರಿಯಾಂಕ್ ಖರ್ಗೆ ಮಾಡಿರ್ತಕ್ಕಂಥ ಈ ಒಂದು ಆದೇಶದಿಂದಾಗಿ ನಮಗೆಲ್ಲ ಇದು ಸಮಸ್ಯೆ ಆಗಿರೋದು. ಅದು ಈಗ ಒಂದು ಹೊಸತು ಮತ್ತೆ ಪುನಃ ಆದೇಶ ಮಾಡಿದ್ದಾರೆ. ಕಟ್ಟಡ ಪರ್ಮಿಷನ್ಗೂ ಯೋಜನಾ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತ ಮಾಡಿದ್ದಾರೆ. ಅದರಿಂದಾಗಿ ಬಡವರು ಮನೆ ಕಟ್ಟುವ ಪರಿಸ್ಥಿತಿ ಇಲ್ಲ ಇನ್ನು ಮುಂದೆ. ಯಾಕಂತ ಹೇಳಿದ್ರೆ 911ಗೂ ಓಡಾಡಬೇಕು, ಕಟ್ಟಡ ಕಟ್ಟಬೇಕಾದ್ರೂ ಮೂಡಕ್ಕೆ ಹೋಗಬೇಕು ಅನ್ನೋಂಥ ಯೋಜನಾ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹಿಂದೆ 2 ಫ್ಲೋರು ಏನಾದರೂ ಇದು ವಾಣಿಜ್ಯ ಕಟ್ಟಡ ಕಟ್ಟಬೇಕಿದ್ರೆ ಪಂಚಾಯತ್ನವರು ಪರ್ಮಿಷನ್ ಕೊಡ್ಬೋದಿತ್ತು, ಇಲ್ಲ ತಾಲೂಕು ಪಂಚಾಯತ್ ಪರ್ಮಿಷನ್ ಕೊಡಬೇಕಿತ್ತು. ಈಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋದಿದ್ರು ರೇರಕ್ಕೆ ಹೋಗಬೇಕು ಅಂತ ಮಾಡಿದ್ದಾರೆ. ಮೂಡಕ್ಕೆ ಹೋಗಬೇಕು ಅಂತ ಮಾಡಿದ್ದಾರೆ. ಸೊ ಅದರಿಂದಾಗಿ ಇದನ್ನು ಸಹ ನಾನು ಇದು ಮೊನ್ನೆ ಆದೇಶ ಬಂದಿರೋದು. ಇದನ್ನು ಸಹ ನಿಮ್ಮೆಲ್ಲರ ಪರವಾಗಿ ನಾನು ಇಡೀ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತೊಮ್ಮೆ ಸಚಿವರ ಗಮನಕ್ಕೆ ತಂದು ಇದರಿಂದ ಒಂದು ವಿನಾಯಿತಿ ಕೊಡಬೇಕೆನ್ನುವಂಥ ರಿಕ್ವೆಸ್ಟ್ ಅನ್ನು ಸಹ ನಾವು ಮಾಡ್ತೇವೆ. ಒಂದು ಕಳಂಜ ಗ್ರಾಮದಲ್ಲಿ ಭಾರಿ ದೊಡ್ಡ ಸಮಸ್ಯೆ. ನಮಗೆ ಒಂದು ಪಶುಸಂಗೋಪನಾ ಆಸ್ಪತ್ರೆ ಇದೆ, ಗೋರ್ಮೆಂಟ್ ಆಸ್ಪತ್ರೆ ಇದೆ. ಮೊದಲು ಪರ್ಮನೆಂಟ್ ಆಗಿ ಡಾಕ್ಟರ್ ಇತ್ತು. ಇವತ್ತು ಈ ಸಮಯದಲ್ಲಿ ಕಳೆದ 2 ವರ್ಷದಿಂದ ನಮಗೆ ಪರ್ಮನೆಂಟ್ ಆಗಿ ಡಾಕ್ಟರ್ ಇಲ್ಲ. ಅಂದರೆ ಇಲ್ಲಿ 2 ಪಶುಸಂಗೋಪನೆ ಬರಲಿಲ್ಲ. ಬನ್ನಿ, ಏನಾಗಿದೆ? ಡಾಕ್ಟರ್ ಇಲ್ವಾ? ಯಾವ್ದಾದ್ರು ಅಂತ ಮೊದಲಿದ್ರು, ಅವರು ಕಂಪಲ್ಸರಿ ಇತ್ತು. ಈಗ ಯಾರು ಇಲ್ಲ. 2 ವರ್ಷ ಡಾಕ್ಟ್ರೇ ಇಲ್ಲ. ಪರ್ಮನೆಂಟ್ ಆಗಿ ಯಾವುದೋ ಸರ್ ಇದೆ ಸರ್, ಅವರು ರಿಟೈರ್ಡ್ ಆಗ್ಬೋದು ಅಂದರೆ ಅಲ್ಲಿ ಖಾಲಿ ಆಗಿರುತ್ತೆ. ನನಗೆ ರೆಗ್ಯುಲರ್ ಇರೋದು ನಾನು ಚಾರ್ಜ್ ಮಾಡಿದ್ದೀನಿ. ನನಗೀಗ ಇಲ್ಲಿ ರೆಪ್ಯುಟೇಷನ್ ಹಾಕಿದ್ದಾರೆ. ಎಷ್ಟು ದಿನ ಇಲ್ಲಿ?
ಈ ವಾರದಲ್ಲಿ 2 ದಿವಸ ಮಾತ್ರ. ಯಾವ ದಿನ? ಶುಕ್ರವಾರ ಮತ್ತೆ ಮಂಗಳವಾರ. ಮತ್ತೆ ಅದ್ರ ಜೊತೆಯಲ್ಲಿ ಅರಿಶಿನ ಮಕ್ಕಿ ಅಲ್ಲಿ ಕೂಡ ನನಗೆ ಚಾರ್ಜ್ ಕೊಡ್ತಾರೆ. ಈ ಸಮಸ್ಯೆ ಏನಾಗಿದೆ ಅಂದ್ರೆ ಸ್ಟಾಫ್ ಇಲ್ಲ ಸರ್. ಇದ್ದ 5 ಜನ ಕೂಡ ಪಶುಸಂಗೋಪನಾ ಇಲಾಖೆಯಲ್ಲಿ ಸ್ಟಾಫಿನ ಕೊರತೆ ಇದೆ. ಸರ್ಕಾರ ಹೊಸ ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಮೊನ್ನೆ ಅವ್ರದ್ದು ಕೌನ್ಸಿಲಿಂಗ್ ಅಲ್ಲಿ ಒಂದಷ್ಟು ಜನ ಟ್ರಾನ್ಸ್ಫರ್ ಆಗಿ ಹೋದ್ರು. ಬೆಳ್ತಂಗಡಿಯಲ್ಲೂ ತುಂಬಾ ಪಶುಸಂಗೋಪನಾ ಇಲಾಖೆಯಲ್ಲಿ ತುಂಬಾ ವೇಕೆನ್ಸಿಗಳು ಬಂದಿದೆ. ಇದ್ದವರನ್ನು ಡೆಪ್ಯುಟೇಷನ್ ಅಲ್ಲಿ 2 ದಿನ ಅಂತ ಹಾಕಿದ್ದಾರೆ. ಈ ತಾಲೂಕಿಗೆ ಬರೀ ಕೇವಲ 10 ಜನ ಇರೋದು. ಅದರಿಂದಾಗಿ ಇವರು ಮಂಗಳವಾರ ಮತ್ತು ಶುಕ್ರವಾರ ಕಳಿಂಜದಲ್ಲಿ ನಿಮ್ಮ ವೈದ್ಯಾಧಿಕಾರಿ ಪಶುಸಂಗೋಪನಾ ಅಧಿಕಾರಿಗಳು ಇರ್ತಾರೆ. ಸಮಸ್ಯೆ ಇಲ್ಲ, ಇದ್ರೆ ಸಮಸ್ಯೆ ಇಲ್ಲ. ಇಲ್ಲದ್ರೆ ಬೇಕಾದ್ರೆ ಉಪಾಧ್ಯಕ್ಷರೇ ಮಾತಾಡ್ಬೇಕು. ಗೃಹಲಕ್ಷ್ಮಿ ಯಾರು ನೋಡುದು? ಬಂದಿಲ್ವಮ್ಮ? ಒಂದು ದಿನ ಸಹ ಬರ್ಲಿಲ್ವಾ? 1 ತಿಂಗಳು ಬಂದು ಕಟ್ಟಾಗಿದೆ. ಈಗ ಇವರೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ. ನೀವು ಸಭೆ ಮುಗಿದ ನಂತರ ಇವರ ಹತ್ರ ಬನ್ನಿ. ಅದು ಏನಾಗಿದೆ ಅಂತ ನಿಮ್ಮ ಅಲ್ಲ, ಒಂದು ಅಕ್ಕ ನಿಮ್ಮದು ಇಬ್ಬರು ಈ ಸಭೆ ಅಕ್ಕ ಏನು ಸಭೆ ಮುಖ ಬೇರೆ ಇಲ್ಲೇ ಆನೆ ತೂದು ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗೆ ಅವರ ಫೋನ್ ನಂಬರ್ ತಗೊಂಡು ಅವ್ರದ್ದು ಏನಾಗಿದೆ ಅಂತ ಹೇಳಿ ನನಗೆ ರಿಪೋರ್ಟ್ ಮಾಡಬೇಕು. ರೇಷನ್ ಕಾರ್ಡ್ ಉಂಟಮ್ಮ? ಇಲ್ಲ ಪ್ರಥಮ ಇದ್ದಾರ? ಉಂಟಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಸಿಡಿಯವರೇ, ನಮ್ಮ ತಾಲೂಕಿನಲ್ಲಿ ನನಗೊಂದು ರಿಪೋರ್ಟ್ ಕೊಡಬೇಕು. ನಮ್ಮ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿವರೆಗೆ ಎಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಬಂದಿದೆ, ಎಷ್ಟೆಷ್ಟು ತಿಂಗಳು ಬಂದಿದೆ ಅಂತ ಹೇಳಿ. ಯಾಕೆ ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ತಿಂಗಳು ಬಂದಿದೆ, ಎಷ್ಟೆಷ್ಟು ತಿಂಗಳು ಬಂದಿದೆ ಅಂತ. ಯಾಕಂದ್ರೆ ಹೇಳಿದ್ರೆ ಕೆಲವು ಕಡೆಯಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಕೆಲವರಿಗೆ ಮಹಿಳೆಯರಿಗೆ 1 ತಿಂಗಳು ಬಂದಿದೆ, ಕೆಲವರಿಗೆ 2 ತಿಂಗಳು ಬಂದಿದೆ, ಕೆಲವರಿಗೆ 4 ತಿಂಗಳು ಬಂದಿದೆ, ಕೆಲವರಿಗೆ ಪೂರ್ತಿ ಬಂದವರು ಎಷ್ಟು, ಯೋಜನೆ ಪ್ರಾರಂಭ ಆಗಿ ಇಲ್ಲಿವರೆಗೆ ಪೂರ್ತಿ ಗೃಹಲಕ್ಷ್ಮಿ ಬಂದ ಮಹಿಳೆಯರ ಸಂಖ್ಯೆ ಎಷ್ಟು ಮಹಿಳೆಯರಿಗೆ ಎಷ್ಟು ತಿಂಗಳ ಬಾಕಿ ಇದೆ ಅಂತ ನನಗೆ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ. ಅದ್ಯಾರು ನೋಡಿ ನನಗೆ ರಿಪೋರ್ಟ್ ಕೊಡಿ. ಶಾಸಕರೊಂದು ಪ್ರಶ್ನೆ. ನೀವು ಹೇಳಿದ್ರೆ ಈಗ ಪಶುಸಂಗೋಪನಾ ಇಲಾಖೆಯಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳಿದ್ರು. ನಾನು ಹೇಳುವಂಥದ್ದು, ನಮ್ಮ ಕಲಂಜ ಗ್ರಾಮದಲ್ಲಿ ಹೆಚ್ಚು ನನ್ನ ಇದೆ ನೋಡಿ. ನಾವು ಇವತ್ತು ಆಳಿನ ಡಿಪೋದಲ್ಲಿ ಸಭೆ ಸ್ಪಂದನ ಸಭೆಯನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿ ನಾವು ಹೋರಾಟ ಕಲಿಸ್ತಾ ಇದ್ದೇವೆ. ನಮ್ಮ ದನಗಳಿಗೆ ಶುಕ್ರವಾರ ಮತ್ತು ಮಂಗಳವಾರ ಅಂತ ಕಾಯಿಲೆ ಬರುವುದಿಲ್ಲ. ಕಾಯಿಲೆ ಯಾವ ಬೇಕಾದ್ರೆ ಬರ್ತದೆ. ನೀವು ಶುಕ್ರವಾರ ಮತ್ತು ಮಂಗಳವಾರ ಡಾಕ್ಟರ್ ಬಂದರೆ ಬಾಕಿ ದಿವಸ ನಾವು ಎಲ್ಲಿ ಹೋಗ್ಬೇಕಾದ್ರೆ. ನಾನು ಹೇಳುವಂಥ ಶಾಸಕರೇ, ನೀವು ವಿಧಾನಸಭೆಯಲ್ಲಿ ತುಂಬ ವಿಚಾರಗಳ ಬಗ್ಗೆ ನೀವು ಇದು ಚರ್ಚೆ ಮಾಡ್ತೀರಿ. ನಾವು ಗ್ರಾಮ ಪಂಚಾಯತಿಗೆ ಹೋದರೆ ಸ್ಟಾಪ್ ಇಲ್ಲ, ಪಶುಸಂಗೋಪನಾ ಇಲಾಖೆ ಹೋದರೆ ಸ್ಟಾಪ್ ಇಲ್ಲ, ವಿ ಹತ್ರ ಹೋದರೆ ಸ್ಟಾಪ್ ಇಲ್ಲ, ತಾಲೂಕು ಆಫೀಸ್ಗೆ ಹೋದರೆ ಸ್ಟಾಪ್ ಇಲ್ಲ, ಜಿಲ್ಲಾ ಪಂಚಾಯತ್ಗೆ ಹೋದರೆ ಸ್ಟಾಪ್ ಇಲ್ಲ, ತಾಲೂಕು ಪಂಚಾಯತಿಯಲ್ಲಿ ಸ್ಟಾಪ್ ಇಲ್ಲ. ನಮ್ಮ ಪರಿಸ್ಥಿತಿ ಏನಾಗುತ್ತೆ? ನಾವು ಇದನ್ನು ಸರ್ಕಾರದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಮತ್ತೆ ನಿಮ್ಮ ಪರವಾಗಿ ನಾನು ಮುಂದಿನ ಅಧಿವೇಶನ ನಾಡ್ದು ಆಗಸ್ಟಲ್ಲಿ ಅಧಿವೇಶನ ನಡೀತದೆ. ಅಧಿವೇಶನದಲ್ಲಿ ಖಂಡಿತವಾಗಿ ಈ ಪ್ರಶ್ನೆಯನ್ನು ಕೇಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದರ ಪ್ರಶ್ನೆ ನಮಗೆ ಮಾತಾಡಲಿಕ್ಕೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮತ್ತೊಂದು 309 ಜಾಗದ್ದು ತುಂಬ ಸಮಸ್ಯೆ ಇರುವುದು ನಮ್ಮ ಕಲಂಜ ಗ್ರಾಮದಲ್ಲಿ. ಈಗ ನೀವೊಂದು ಉದಾಹರಣೆ ಕೊಟ್ಟಿದ್ದೀರಿ, ನಮ್ಮ ರಕ್ಕೆದಲ್ಲಿ ಮಾಡಿದ್ರಿ ಅಂತ. ನಾನೊಂದು ವಿಷಯ ಹೇಳುವಂಥದ್ದು, ಮುಂದಿನ ಬಾರಿ ನಿಮಗೆ ಅವಕಾಶ ಸಿಕ್ಕರೆ ನೀವು MLA ಆಗ್ತೀರಿ ಅಂತ ಭರವಸೆ ಇದೆ ನಮಗೆ. ಮುಂದಿನ ಬಾರಿ MLA ಆದರೆ ನೀವು ಅರಣ್ಯ ಮಂತ್ರಿ ಆಗಿ ಇದನ್ನೆಲ್ಲ ಸಮಸ್ಯೆಯನ್ನು ಸರಿ ಮಾಡುವಂತಹ ಕೃಪೆಯನ್ನು ನಾವು ದೇವರು ನೀಡಬೇಕಂತ ನಮಗೆ ವಿನಂತಿ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿ ನಮ್ಮ ಸ್ವಯಂಚಾಲಿತ ಪ್ರೌಢಶಾಲೆ ಹೊರಕಡದಲ್ಲಿರುವಂಥದ್ದು ಬೀಳುವ ಹಂತದಲ್ಲಿದೆ. 3 ಕೊಠಡಿಗಳ ತರಗತಿ ಕೊಠಡಿಗಳು ಬೀಳುವ ಹಂತದಲ್ಲಿದೆ. ಹಂಚಿನ ಕಟ್ಟಡ ಈಗ ಹೇಳಿದ್ರೆ ಸರ್, ಇನ್ನು ಮುಗಿಸುವ ಸಾಮೂಹಿಕ ಆದಿಲ್ಲ, ಇನ್ನು ವೈಯಕ್ತಿಕವಾಗಿದ್ದವರು ಬರ್ಬೋದು. ಒಂದು ಸರ್
ಸರ್ ನೀವೇ ಶಿಲಾನ್ಯಾಸ ಮಾಡಿ ನೀವು ಉದ್ಘಾಟನೆ ಮಾಡಿದ ಪಂಚಾಯತ್ ಕಟ್ಟಡ, ಬ್ಯಾಂಕ್ ಕಟ್ಟಡ ಎಲ್ಲ ನಮ್ಮ ಪಂಚಾಯತಿನ ಹತ್ರ ಇದೆ ಸರ್. ಅದೇ ಸರ್ವೆ ನಂಬರಲ್ಲಿ ನಮ್ಮ ಬ್ಯಾಂಕಿನ ಕಟ್ಟಡ ಇದೆ. ಅದಕ್ಕೆ ಈವರೆಗೂ ಜಮೀನಿಗೆ ಆತಿಸಿ ಆಗಿಲ್ಲ. ನಾವು ಧನಂಜಯ 364 ಸರ್. ಅದು ಆ ಸರ್ವೆ ನಂಬರ್ಗೆ ತೀವ್ರ ನಿಗದಿ ಆದರೆ ಸರ್ ಸರ್ ಆ ಸರ್ವೆ ನಂಬರ್ಗೆ ತೀವ್ರ ನಿಗದಿಪಡಿಸಬೇಕಂತ ಅರ್ಜಿಯಲ್ಲಿದೆ ಅಧ್ಯಕ್ಷರು. ಸೊಸೈಟಿ ಯಾವ ಸೊಸೈಟಿ ಸರ್? ಸೇವಾ ಸಹಕಾರಿ ನಮ್ಮ ಧನಂಜಯ ಅಧ್ಯಕ್ಷರಾಗಿರುವ. ಅಲ್ಲ, ಎಲ್ಲಿದೆ ನಿಮಗೆ? ಸರ್ಕಾರಕ್ಕೆ ನಾವು ಸೈನ್ ಮಾಡಿ ಕಳಿಸಿದ್ವಿ, ಅದನ್ನು ಇದು ಮಾಡಿಕೊಂಡಿರ್ಬೋದು. ಅದು ಬಫರ್ ಫಾರೆಸ್ಟ್ ಆದ್ರಿಂದಾಗಿ ಸ್ವಲ್ಪ ನಮಗೆ ಸಮಸ್ಯೆ ಉಂಟು ಅಂತ ಲೆಟರ್ ಬಂದಿದೆ ಸರ್. ನೀವೇ ಮುಂದೆ ನಿಂತು ಅದಕ್ಕೆ ಮಂಜೂರು. ನನ್ನ ತಹಶೀಲ್ದಾರ್ ಗಮನ ಇತ್ತು. ತಹಶೀಲ್ದಾರ್ ಫೈಲನ್ನು ಒಂದ್ಸಲ ಅಧ್ಯಕ್ಷ ನೀವು ಮೀಟ್ ಮಾಡಿ ಸ್ವಲ್ಪ ಇಮಿಡಿಯೇಟ್ ಅದನ್ನು ಪ್ರೋಸೆಸ್ ಮಾಡಿ. ಥ್ಯಾಂಕ್ ಯು ಸರ್. ತಹಶೀಲ್ದಾರ್ ಮಾಡಿಕೊಡ್ತಾರೆ. ಹಲೋ ಸರ್. ಸರ್, ಈಗ ಲಾಸ್ಟ್ ಇದಾಗಿ ಒಂದು ಹೇಳ್ತಾ ಇರೋದು ನಮಗೆ ಅಂದರೆ ನೀರು ಟ್ಯಾಂಕಿ ಎಲ್ಲ ಇದು ಅಲೋಟ್ ಆಗಿದೆ ಎಲ್ಲ ಕಡೆ. 2 ವರ್ಷ ಆಯಿತು ವರ್ಕ್ ಸ್ಟಾರ್ಟ್ ಮಾಡಿ, ಇನ್ನು ಫೈನಲ್ ಆಗಿ ಮುಗ್ದಿಲ್ಲ. ಒಂದು ಅಂದರೆ ಅಲ್ಲಿ ಕೆಲಸ ಆಗಿದೆ. ಈಗ ಆಲ್ರೆಡಿ ಕೆಲವು ಅದರಲ್ಲಿ ಕಳಪೆ ಕಾಮಗಾರಿಯಿಂದ ಕೆಲವು ಇದೆಲ್ಲಾಗಿದೆ. ಒಂದು ಅದು JJM ಇದು ಏನಾಗಿದೆ? ಯಾರು ಕಾಂಟ್ರಾಕ್ಟರ್? ಬನ್ನಿ ಅಲ್ಲಿ ಬನ್ನಿ. AWR ಮೈಕ್ ಕೊಡಿ ಅವರಿಗೆ. ಇಲ್ಲಿ ಬನ್ನಿ ಶರತ್, ಇಲ್ಲಿ ಬನ್ನಿ. ಅದರಲ್ಲಿ ಸರ್ JJM ಅಲ್ಲಿ ಕಂಪ್ಲೀಟ್ ಆಗಿತ್ತು. ಮೆಸ್ಕಾಂ ಸಂಬಂಧಿತ ಕಾಮಗಾರಿ ಸ್ವಲ್ಪ ಡಿಲೇ ಆದ ಕಾರಣ ಕನೆಕ್ಷನ್ ಸಿಗುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಎಲ್ಲ ಪೆಂಡಿಂಗ್ ಉಳಿದಿತ್ತು. ಈಗ ಮಳೆಗೆ ಸ್ವಲ್ಪ ನಮಗೆ ಟೆಸ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ನೀರು ಬಿಟ್ಟು ನೋಡಿದ್ರೆ ಕಾಂಟ್ರಾಕ್ಟರ್ ಯಾರು? ರಜಾಕ್ ಅಂತ ಹೇಳಿ. ಈಗ ಅದು ಟ್ಯಾಂಕ್ ಏನೋ ಕಳಪೆ ಆಗಿದೆ ಅಂತ ಹೇಳಿದ್ರು. ಇಲ್ಲ, ಟ್ಯಾಂಕ್ ನಮ್ಮ ಕಾಲೋನಿಯಲ್ಲಿ ಒಂದು ಟ್ಯಾಂಕ್ ಇದೆ, ST ಕಾಲೋನಿ. ಆ ಟ್ಯಾಂಕ್ ಲಾಸ್ಟ್ ಫೈನಲ್ ವರ್ಕ್ ನೋಡಿದ್ರೆ ನೀವು ಅಲ್ಲಿ ಬಂದು ನೋಡಿದರೆ ಇನ್ಸ್ಪೆಕ್ಷನ್ ಮಾಡಿ ಆ ಥರದ್ದು ಏನಾಗಿದೆ ಅದನ್ನು ಸರಿ ಮಾಡಿಸಿ ಅದಕ್ಕೆ ಬ್ಲ್ಯಾಕ್ ಲಿಸ್ಟ್ಗೆ ಅದು ಚೆಕ್ ಮಾಡ್ತೀನಿ ಸರ್. ಮತ್ತೊಂದು ರಿಕ್ವೆಸ್ಟ್, ನಮಗೆ ಗ್ರಾಮ ಸಭೆ ಆಗ್ತದೆ ಪ್ರತಿ ವರ್ಷಕ್ಕೆ 2 ಬಾರಿ. ಈ ಗ್ರಾಮ ಸಭೆಗೆ ಇವತ್ತು ನೋಡಿ ನೀವು ಒಂದು 29 ಅಧಿಕಾರಿಗಳಿಗೆ ಹಾಜರಾಗಬೇಕು ಅಂತ ಹೇಳಿದರೆ, ಇದೇ ರೀತಿ ಗ್ರಾಮ ಸಭೆಯಲ್ಲಿ ಒಂದು 10-15 ಅಧಿಕಾರಿಗಳು ಹೇಳಿರ್ತಾರೆ ಯಾರು ಇಂಪಾರ್ಟೆಂಟ್ ನಮಗೆ ಅಲ್ಲಿ ಬರಬೇಕು. PW ಆಗಲಿ, KSRTC ಆಗಲಿ ಅಂತ ನಮಗೆ ಇಂಪಾರ್ಟೆಂಟ್ ಬೇಕು ಊರಿಗೆ. ಯಾರು ಅಂಥ ಅಧಿಕಾರಿಗಳು ಹಾಜರಾಗುವುದೇ ಇಲ್ಲ. ಅಂಥವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ನೋಡಿ, ಈಗಲೇ ಡಿಸ್ಕಷನ್ ಆಯಿತು ಎಲ್ಲ ಇಲಾಖೆಗಳಲ್ಲಿ ಮ್ಯಾನ್ ಪವರ್ ಇಲ್ಲ ಅಂತ ಅಲ್ವಾ? ಒಬ್ಬರು ಇಬ್ಬರು ಹೋಬಳಿಯಲ್ಲಿ ತಾಲೂಕಲ್ಲಿ ಇರೋದು. ಆದ್ದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತವೆ. ನಾವು ಏನು ಗ್ರಾಮ ಪಂಚಾಯತಿಂದ ಬರ್ತದೆ ಅದನ್ನು ಮತ್ತೆ ನಾವು COಗೆಲ್ಲ ಕಳಿಸ್ಕೊಡ್ತೀವಿ, ಇವರು ಹೋಗಿಲ್ಲ ಬಂದಿಲ್ಲ. ನಮಗೆ ನೋಡಲ್ ವರ್ಷದಲ್ಲಿ 2 ಬಾರಿ ಗ್ರಾಮ ಸಭೆ ಆಗುವಾಗ ಎಲ್ಲ ಕಡೆ ಸ್ಟಾಫ್ ಬರೋದು. ಅದಕ್ಕೋಸ್ಕರ ಇಲಾಖಾ ಅಧಿಕಾರಿಗಳು ಇಲ್ಲಿದ್ದೀರಿ, ನಿಮ್ಮ ಹೋಬಳಿ ಹಂತದ ಅಥವಾ ಗ್ರಾಮ ಹಂತದ ಯಾರು ಅಧಿಕಾರಿಗಳು ಅವರನ್ನಾದ್ರೂ ಕಳಿಸ್ಕೊಡ್ಬೇಕು ಅಲ್ವಾ? ಮತ್ತೊಂದು ವಿದ್ಯುತ್ ಪ್ರಾಬ್ಲಮ್ ಇದೆ. ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳಿಗೆ ಎಲ್ಲ ಇಲಾಖೆ ಅಧಿಕಾರಿಗಳು, ಹೋಬಳಿ ಮಟ್ಟದ ಅಧಿಕಾರಿಗಳು ಯಾರಿರ್ತಾರೆ ಕಂಪಲ್ಸರಿಯಾಗಿ ಭಾಗವಹಿಸಬೇಕು. ಯಾಕಂದ್ರೆ ತುಂಬಾ ಜನರ ಸಮಸ್ಯೆಗಳಿಗೆ ಆ ಸಂದರ್ಭ ಈ ಥರದ್ದು ಎಲ್ಲ ಸಂದರ್ಭಗಳಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳಿಗೆ ಅಧಿಕಾರಿಗಳು ಹೆಚ್ಚಿನ ಭಾಗವಹಿಸುವಿಕೆ ಇದ್ರೆ ಆಗ ಜನರ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಲಿಕ್ಕೆ ಆಗ್ತದೆ. ಒಂದಷ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸಬೇಕು. ಮತ್ತೊಂದು ವಿದ್ಯುತ್ ಸಮಸ್ಯೆ ಇದೆ, ಯಾರು ಹೇಳಲಿಲ್ಲ. ಒಂದು ನಿಮಿಷ, ಈಗ ಅದನ್ನೇ ಮಾತಾಡ್ತೇನೆ. ಆ ಸಬ್ಸ್ಟೇಷನ್ ಇದು ಏನಾಯ್ತು ಅದು KSRTC ಏನು ಸಮಸ್ಯೆ ಇಲ್ಲಲ್ಲ? ಹಲೋ, ಮತ್ತೆ ಯಾರು ಹೇಳಿಲ್ಲ. ಪ್ರಸ್ತುತ ನಮಗೆ ಈ ಕಡೆ ಈ ಭಾಗಕ್ಕೆ ಧರ್ಮಸ್ಥಳ ಸ್ಟೇಷನ್ ವಿದ್ಯುತ್ ಸಂಪರ್ಕವಾಗ್ತದೆ. ಈಗ ನಾವು ಗಿನ್ನಿಕಲ್ಲಲ್ಲಿ ಹೊಸ ಸಬ್ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಧರ್ಮಸ್ಥಳದ ಲೋಡ್ ಸ್ವಲ್ಪ ಕಡಿಮೆ ಆಗ್ತದೆ, ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಇಲ್ಲಿ ಲೋಡ್ ಶೆಡ್ಡಿಂಗ್ ಕಡಿಮೆ ಆಗ್ತದೆ.
ಮುಂದುವರೆದು ಇಲ್ಲಿ ಕಲಂಗದಲ್ಲಿ ಒಂದು ಜಾಗ ಮಂಜೂರಾಗಿದೆ 50 ಸರ್. ಅದು ಪೇಮೆಂಟಿಗೆ ಕೊಟ್ಟಿದ್ದಾರೆ. ನಾವು ಕಾಪ್ಟ್ ಆಫೀಸಿಗೆ ಕಳಿಸುವಾಗ ಅದರಲ್ಲಿ 4 ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಿದ್ದಾರೆ. ಈಗ ಇನ್ನೊಂದು ಬೆಂಗಳೂರಿನ R&D ಅವರು ಬಂದು ರೆಸಿಡೆನ್ಸ್ ಟೆಸ್ಟ್ ಮಾಡಲಿಕ್ಕಿದೆ. ಅದು ಹೋದ್ಮೇಲೆ ಅದು ಜಾಗಕ್ಕೆ ಪೇಮೆಂಟ್ ನಮ್ಮ ಅವ್ರದ್ದು ಮಾಡ್ತಾರೆ. ಸರ್ KSRTC ಹೇಳಿ ಸರ್. ನಾನು ಗಂಗಾಧರ ಗೌಡ ಅಂತ. ಮೊದಲು ನಮಗೆ 5 ವರ್ಷಕ್ಕೆ ಮೊದಲು ಸರ್ ಧರ್ಮಸ್ಥಳ ಟು ಕಾಯತರ್ಕ ಶಿವರಾಜ ಶಿಶುಲಕ್ಕೆ ಬಸ್ ಇತ್ತು ಸರ್, ಬೆಳಿಗ್ಗೆ ಮತ್ತು ಸಾಯಂಕಾಲ. ಈಗ ಒಂದು ಕೊರೋನಾ ನಂತರ ಬಸ್ಸನ್ನು ನಿಲ್ಲಿಸಿದ್ದಾರೆ, ಈಗ ಬಸ್ ಇಲ್ಲ. ಹಾಗಾಗಿ ನಮಗೇನು ಪುನಃ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ. ಅಗತ್ಯ ಇದೆಯಾ? ಅಗತ್ಯ ತುಂಬ ಅಗತ್ಯ ಇದೆ ಸರ್. ಎಲ್ಲಿಂದ ಬರುವುದು? ಅದನ್ನು ಸಾಯಂಕಾಲ 6:30 ಗಂಟೆಗೆ ಧರ್ಮಸ್ಥಳದಿಂದ ಬಿಟ್ಟಿದ್ರು ಸರ್. ಶಿಶಿಲಾ, ಹಲಸಿನಮಕ್ಕಿ, ಶಿವರಾಜ ಕಾಯತರ್ಕ ಧರ್ಮಸ್ಥಳ ಹೌದು. ಸಂಜೆ 6:30 ಗಂಟೆಗೆ ಧರ್ಮಸ್ಥಳದಿಂದ ಬಿಡ್ತಿದ್ರು, ಬೆಳಿಗ್ಗೆ 8 ಗಂಟೆಗೆ ಶಿಶುಲದಿಂದ ಬಿಡ್ತಿದ್ರು. ನಮಗೆ ಪೇಟೆಗೆ ಹೋಗುವ ಜನರಿಗೆಲ್ಲ ತುಂಬ ಅಗತ್ಯ ಇತ್ತು. ಮತ್ತು ಮಂಗಳೂರು ಬೆಳ್ತಂಗಡಿ ತಾಲೂಕು ಕಚೇರಿಗಳಿಗೆ ಹೋಗುವವರಿಗೆ ಅಲ್ಲಿ ಕೆಲಸ ಏನಾಗಿದೆ ಈಗ ತುಂಬಾ ಅಗತ್ಯ ಇದೆ ಸರ್. ಅದು ನಮಗೆ ಇಲ್ಲಿ ಕಳಿಂಜ ಗ್ರಾಮಕ್ಕೆ ಮಾತ್ರ ಅಲ್ಲ ಸರ್, ಶಿಶುಲ, ಶಿವಾಜಿ, ಹಲಸಿನಮಕ್ಕಿ, ಕಳಿಂಜ ಎಲ್ಲ ಅಗತ್ಯ ಇದೆ, ತುಂಬಾ ಅಗತ್ಯ ಇದೆ. ಕರೋನಾಗಿಂತ ಮೊದಲಿಂದ ರೂಟ್ ಸರ್. ಈಗ ಆಲ್ರೆಡಿ ಡಿಮಾಂಡ್ ಸುಮಾರು ಬಂದಿದೆ. ನಾನು ಈ ವಾರದಲ್ಲಿ ನಾನು ರೂಟ್ ಸರ್ ಹೋಗ್ತೇನೆ ಅಂತ, ಅದೇ ಶಿಶಿಲ ಅಂತ ಪ್ರೇಮ ಮೇಡಮ್ ಕೂಡ ಹೇಳಿ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಹೌದು, ಈ ವಾರದಲ್ಲಿ ನಾವು ರೂಟ್ ಸರ್ವೆ ಬರ್ತೇವೆ. ಆದಷ್ಟು ಸ್ಟಾರ್ಟ್ ಒಂದು ಕೆಲಸ ಮಾಡಿ, ಅದನ್ನು ರೂಟ್ ಸರ್ವೆ ಮಾಡಿ ಇಮಿಡಿಯೇಟ್ ಆದಷ್ಟು ಬೇಗ ನೆಕ್ಸ್ಟ್ ವೀಕಿಗೆ ಅದನ್ನು ಪ್ರಾರಂಭ ಮಾಡಿ. ಈ ವಾರ ಶನಿವಾರ ಆಮೇಲೆ ಇದೇ ಜಿಲ್ಲಾ ಪಂಚಾಯತ್ ರಸ್ತೆ ಇದೇ ರಸ್ತೆ ಇಲ್ಲ ಸರ್, ಬಸವರ ನಾಯಕ ಕೇಳಿದ ರಸ್ತೆ. ಅಲ್ಲಿ ಒಂದು 8 ಮೀಟರ್ ಉದ್ದಕ್ಕೆ ತುಂಬ ಉಂಟ ಬಿದ್ದಿದೆ. ನಾನು ಹೋಗಿ ಸಂಚಾರಕ್ಕೆ ತುಂಬ ಕಷ್ಟ, ಬೈಕಿನವರಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ರಿಕ್ಷಾ ಬೈಕ್ಗಳಿಗೆ. ಅಪ್ಪು ಮತ್ತೆ ಕಂಡಮ್ ಆಗಿದೆ, ಮುಖ್ಯ ಒಂದು ಎಸ್ಟಿಮೇಟ್ ಮಾಡಿ. ಆದಿತ್ಯವಾರ ಬಸ್ ಇರುವುದಿಲ್ಲ ಅಂತ KSRTC. ಆದಿತ್ಯವಾರ ಇಲ್ಲಿ ಹೋಗುವಂಥ ಬಸ್ಸುಗಳು ಯಾವುದು ಟ್ರಿಪ್ ಕಟ್ಟಿಲ್ಲ. ಬೆಳಿಗ್ಗಿಂದು ಸ್ಕೂಲ್ ಟ್ರಿಪ್ಪಿಗೆ ಹೋಗುವಂಥದ್ದು ಜನರು ಇಲ್ಲದ ಕಾರಣ, ಶಾಲೆ ಮಕ್ಕಳು ಇಲ್ಲದ ಕಾರಣ ಖಾಲಿ ಟ್ರಿಪ್ ಮಾಡಬೇಕಂತೇಳಿ ಅದೊಂದು ರದ್ದತಿ ಮಾಡ್ತಿದ್ದೇವೆ. ಸಂಡೇ ಆದಿತ್ಯವಾರ ನಿಮಗೆ ಈಗ ಸಂಡೇ ಕೂಡ ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ. ಸೊ ಸಂಡೇ ಕೂಡ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಈ ಓಕೆ, ನಿಮಗೆ ಎಷ್ಟು ಬಸ್ ಇದೆ? ಈ ಲೈನಲ್ಲಿ 3 ಬಸ್ ಇದೆ. ಒಂದು ಬಸ್ ಅನ್ನು ಓಡಿಸಿ. ಸರಿ ಸರ್, ಅದು ಯಾವ ಟೈಮಿಗೆ ನಿಮಗೆ ಒಂದು ಬಸ್ ಬೇಕಂತ ಹೇಳಿ ಸಮಯ ಮುಗ್ದ ತಕ್ಷಣ ನನಗೆ ಒಂದು ಹೇಳಿ. ಯಾವ ಟೈಮಿಗೆ ಬೇಕು ಅಂತ ಹೇಳಿ, ಯಾಕಂದ್ರೆ ಎಲ್ಲ ಬಸ್ಸನ್ನು ಸುಮ್ಮನೆ ಓಡಿಸಿ ಏನು ಪ್ರಯೋಜನ ಇಲ್ಲ. ಯಾವ ಟೈಮಿಗೆ ಬೇಕು ಅಂತ ಹೇಳಿ ಆ ಟೈಮಿಗೆ ಓಡಿಸಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರಬೋದ್ ಕೆ ನಾಯರ್ ಅಂತೇಳಿ, ಮಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿನಿಂದ ಮತ್ತು ನಮ್ಮ ತಾಲೂಕು ಕಚೇರಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ MLA ಅವರ ಮುಖಾಂತರ ಬಸ್ ಡಿಪೋಗೆ ಅನೇಕ ಮನವಿಗಳನ್ನು ಕೊಟ್ಟಿದ್ದೇನೆ. ಅದನ್ನು ಕಳುಹಿಸಿ ಪುತ್ತೂರು ನಿಮ್ಮ ಮೇನ್ ಡಿಪೋಗೆ ಕೂಡ ಕಳಿಸ್ತೇವೆ. ಅಲ್ಲಿ ಕೂಡ ನಾವು ಹೋಗಿ ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ಪುನಃ ಮನವಿ ತಂದಿದ್ದೇನೆ. ನಿಮ್ಮ ಜನಸಂಧಾನ ಸಭೆಯಲ್ಲಿ ಯಾವ್ದು ಹೇಳಿ, ಅದೇ ಬಸ್ಸಿನ ಬಗ್ಗೆ ರೂಟ್ ಯಾವುದು? ರೂಟ್ ನಮಗೆ ನಾವು ರನ್ನಿಂಗ್ ಬಸ್ ಬೇಕು ಅಂತೇಳಿ. ಯಾವುದು ಅಂತ ಹೇಳಿದ್ರೆ ಬೆಳ್ತಂಗಡಿಯಿಂದ ಕಕ್ಕಿಂಜೆ ಮಾರ್ಗವಾಗಿ ಕಾಯತರ್ಕಕ್ಕೆ ಹೋಗಬೇಕು, ಅದೇ ಕಾಯತರ್ಕವಾಗಿ ಬೆಳ್ತಂಗಡಿಗೆ ಹೋಗಬೇಕು, ಬೆಳ್ತಂಗಡಿಯಿಂದ ಈ ಭಾಗದಲ್ಲಿ ಬರಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ನೆರಿಯ, ಕಕ್ಕಿಂಜೆ ಮತ್ತು ಬುದುವೆಟ್ಟು, ಕಾಯತರ್ಕದಲ್ಲಿ ಒಳಗಡೆ ಇರ್ತಕ್ಕಂಥ ಜನರಿಗೆ ಸಂಚಾರಕ್ಕೆ ಬಹಳ ಅನಾನುಕೂಲವಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ, ನಮ್ಮ ಮರಕಡ ಹೈಸ್ಕೂಲ್ಗೆ ಅಲ್ಲಿ ಪಿಲಿಕಳ ಅಂತ ಹೇಳುವಂಥ ಜಾಗದಿಂದ ಮಕ್ಕಳು ಬರ್ತಾರೆ. ಅವರು 4 ಗಂಟೆಗೆ ಶಾಲೆ ಬಿಟ್ಟರೆ ಇಲ್ಲಿ ಬಸ್ ಬರುವಾಗ 6 ಗಂಟೆ ಆಗ್ತದೆ. 2 ಗಂಟೆ ಅವರು ಬಸ್ ಸ್ಟ್ಯಾಂಡ್ ಮತ್ತು ಇದರಲ್ಲಿ ಯಾವುದರಲ್ಲಿ ರಸ್ತೆಯಲ್ಲಿ ನಿಂತು ಕಾಲ ಕಳೀತಾ ಇದ್ದಾರೆ. ಯಾಕಂದರೆ ಹೋಗಲಿಕ್ಕೆ ಬಸ್ ಇಲ್ಲ. ಆ ಬಸ್ಸು ರನ್ನಿಂಗ್ ಬಸ್ ಮಾಡಿದರೆ ಈ 4 ಗಂಟೆಗೆ ಮಕ್ಕಳಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಮಾಡಿದರೆ ಅಲ್ಲಿಂದ ಬರ್ತಕ್ಕಂಥ ಮುಂದುವರಿಸಿ ಇಲ್ಲಿ 2 ಬಸ್ಸುಗಳನ್ನ ಎಕ್ಸ್ಟ್ರಾ ಹಾಕಿ ಕಂಟಿನ್ಯೂ ಮಾಡಿಕೊಟ್ರೆ ಎಲ್ಲರಿಗೂ ಉಪಕಾರ ಆಗ್ತದೆ, ಸಾರ್ವಜನಿಕರಿಗೂ ಉಪಕಾರ ಆಗ್ತದೆ ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಈ ಸಭೆಯಲ್ಲಿ ಎಲ್ಲರ ಪರವಾಗಿ ಒತ್ತಡವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿಯಿಂದ ಉಜಿರೆ, ಕಕ್ಕಿಂಜ, ನೆರಿಯ ಆಗಿ, ಕಾಯತರ್ಕ ಆಗಿ, ಧರ್ಮಸ್ಥಳ ಆಗಿ ಬೆಳ್ತಂಗಡಿ ಹೋಗೋದು, ರನ್ನಿಂಗ್ ಆಗಿ ಹೋಗುವಂಥದ್ದು. ಅದೇ ಥರ ಹಿಂದೆ ಕೊಡಬಹುದು. ಒಂದು ರೌಂಡ್ ಅದನ್ನು ಪ್ರಪೋಸಲ್ ರೆಡಿ ಮಾಡಿ. ಆಲ್ರೆಡಿ ಈಗ ಪಿಲಿಕಲವರೆಗೆ ಒಂದು ಗಾಡಿ ನಾವು ಅದನ್ನು ಸರ್ವೆ ಮಾಡಿದ್ದೇವೆ. 62 ಕಿಲೋಮೀಟರ್ ಆಗ್ತದೆ, ಪ್ರತಿ 2 ಗಂಟೆಗೆ ಬಸ್ ಬರಲಿಕ್ಕೆ ಆಗ್ತದೆ. ಇದನ್ನೆಲ್ಲ ಸರ್ವೆ ಮಾಡಿ ನಕ್ಷೆ ಮಾಡಿ ನಿಮ್ಮ ಕಂದಾಯದ ಇದರಲ್ಲಿ ಕೂಡ ನಾವು ಮನೆಯಲ್ಲಿ ಈಗ ಒಂದು ಅವಕಾಶ ಇದೆ. ಈಗಾದ್ರೆ ಹೆಚ್ಚುವರಿಯಾಗಿ 79 ಡ್ರೈವರ್ ಕಂಡಕ್ಟರ್ಗಳು ಸಹ ಬಂದಿದ್ದಾರೆ ಅವರಿಗೆ ನಮ್ಮ ಧರ್ಮಸ್ಥಳ ಡಿಪೋಗೆ. ಅದರಿಂದಾಗಿ ಹೆಚ್ಚುವರಿಯಾಗಿ ಬಸ್ಸನ್ನು ಈಗ ಮೊನ್ನೆ ಒಂದು 4 ಬಸ್ಸನ್ನು ನಾವು ಹೆಚ್ಚುವರಿಯಾಗಿ
ಬಿಟ್ಟಿದ್ದೇವೆ. ಇನ್ನು ಮಂಗಳೂರಿಗೆ ಒಂದು ಹೆಚ್ಚುವರಿಯಾಗಿ 4-5 ಬಸ್ಸನ್ನು ಬಿಡ್ಲಿಕ್ಕಿದ್ದೇವೆ ಬರುವ ವಾರಕ್ಕೆ. ಸೊ ಅದರಲ್ಲಿ ಇನ್ನೊಂದು ಬಸ್ಸನ್ನು ಹೆಚ್ಚುವರಿ ಸೇರಿಸಿ ನಾಳೆ ಉದ್ಘಾಟನೆ ಮಾಡುವಾಗ ಇದನ್ನು ಸಹ ಸೇರಿಸಿ ಉದ್ಘಾಟನೆ ಮಾಡುವಾಗ ಮಾಡುವ. ಅದನ್ನು ಬೆಳ್ತಂಗಡಿಗೆ ಮಾಡೋದಿದ್ರೆ ಅದನ್ನು ಮಂಗಳೂರು ಅಂತ ಮಾಡಿದ್ರೆ ನಾವು ಧರ್ಮಸ್ಥಳದಿಂದ ಹೊರಟು ಡೈರೆಕ್ಟ್ ಹೀಗೆ ಬುದ್ಧಿಬೆಟ್ಟಾಗಿ ಕಕ್ಕಿಂಜಾಗಿ ಉಜಿರೆಯಾಗಿ ಬೆಳ್ತಂಗಡಿಯಾಗಿ ಡೈರೆಕ್ಟ್ ಮಂಗಳೂರು ಅಂತ ಬಿಟ್ಟರೆ ಸರ್ ವಾಪಸ್ ಮಂಗಳೂರಿಂದ ಬಂದು ಹೀಗೆ ಬರುವಾಗ ಮಾಡಿದ್ರೆ ಆ ಟೈಮಿಂಗ್ ಇದು ರಿಕ್ವೆಸ್ಟ್ ಕೊಡಿ, ನಾಡಿಗೆ ಅದನ್ನು ವ್ಯವಸ್ಥೆ ಮಾಡಿ. ಖಂಡಿತ ರಿಕ್ವೆಸ್ಟ್ ಕೊಡಿ ಸಭೆ ಮುಕ್ತ ತಕ್ಷಣ. ಆಯ್ತು ಸರ್, ಖಂಡಿತ ಆಯ್ತು. ಇನ್ನು ಸರ್ ಇನ್ನೊಂದು ಪ್ರಶ್ನೆ. ನಿಮ್ಮ ಮುತುವರ್ಜಿಯಲ್ಲಿ ಈಗಾಗಲೇ ನಮ್ಮ ಕಾರ್ಯತಂತ್ರ ಮುಖ್ಯ ರಸ್ತೆ ಪ್ರಗತಿ ಹಂತದಲ್ಲಿ ಸಾಗ್ತಾ ಉಂಟು. ನಾವು ತಿಳಿದ ಮಟ್ಟಿಗೆ ಅದು 3.5 ಕಿಲೋಮೀಟರ್ ಏನೋ ಫಸ್ಟಿಗೆ ಅದನ್ನು ಹೇಳಿದ್ದಾರೆ 1 ಕಿಲೋಮೀಟರ್ ಬಾಕಿ ಉಂಟು. ಹೌದು, ಅದನ್ನ ಇಲಾಖೆ ಸಚಿವರಿಗೆ ನಾನು ಮನವಿ ಕೊಟ್ಟಿದ್ದೇನೆ. ಈ ವರ್ಕ್ ಮುಗಿಯೋದ್ರೊಳಗೆ ಅವರಿಗೆ ಅದನ್ನು ಟೆಂಡರ್ ಮಾಡಿ ಕೊಡಿಸಿ ಅದನ್ನು ಮುಗಿಸುವ ಹಾಗೆ ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ. 100ಕ್ಕೆ 100 ಕೊಡ್ತಾರೆ ಅಂತ ಭರವಸೆ ಇದೆ. ಖಂಡಿತ ಸರ್. ಅದರ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮದು ಟವರ್ ಇದೆ ನೋಡಿ, ರಸ್ತೆ ಬದಿಯಲ್ಲಿ ಟವರ್ಗಳಿದ್ದಾವೆ. ಆ ಟವರ್ಗಳು ಇರುವುದರಿಂದ ಟರ್ನ್ ಆಗಿ ಉಳಿತಾ ಇದೆ. ದಯವಿಟ್ಟು ಅದನ್ನು ಒಂದಕ್ಕೆ ಟೆಂಡರ್ ಮಾಡುವಾಗ ಅದನ್ನು ತೆರವು ಮಾಡ್ತಕ್ಕಂಥ ಪ್ರಗತಿಯನ್ನು ಮಾಡಬೇಕು. ಇಲ್ಲದಿದ್ರೆ ಟವರ್ ಅನ್ನ ಬಿಟ್ಟು ಆ ಕಡೆಯಿಂದ ಕಣಿಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅಗಲಾದರೂ ಇದ್ರೆ ನಮ್ಮ ಅಣ್ಣ ಈ ಸರ್ಕಾರದಲ್ಲಿ ಇಷ್ಟು ಕೊಟ್ಟದ್ದೇ ಪುಣ್ಯ. ಅದನ್ನು ಟವರ್ ತೆಗಿಲಿಕ್ಕೆ ಬರೋದಿಲ್ಲ. ಈಗ ಇದ್ದದ್ರಲ್ಲಿ ರೋಡ್ ಮಾಡುವ, ಇದ್ದಲ್ಲ ಟವರ್ ಹಾಕಿ ಮಣ್ಣಾದ್ರೂ ತೆಗಿಲಿ ಸರ್. ತೆಗಿಲಿಕ್ಕೆ 10 ವರ್ಷ ಆದ್ರೂ ಮಾಡಲಿ. ಅರ್ಥ ವರ್ಕ್ ಮಾಡಿಸಿ ತನ್ನ ಟವರ್ ತೆಗಿಬೇಕಾದ್ರೆ ಮತ್ತೆ ಎಸ್ಟಿಮೇಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಇದ್ದದ್ದು ನೀವು ಈಗ ಅಲ್ಲಿ 1 ಕಿಲೋಮೀಟರ್ ಉಳಿದಿದ್ದಲ್ಲ, ಟವರ್ ಎಲ್ಲ ತೆಗಿಸಿದ್ರೆ ಮತ್ತೆ 2 ಕಿಲೋಮೀಟರ್ ಬರುದು ಮತ್ತೆ ಬರುದು ಬೇಡ. ಮಣ್ಣಾದ್ರೂ ರಸ್ತೆಯಲ್ಲಿ ಕಾಣ್ತದಲ್ಲ ಬೇರೆ ಗಾಡಿ ಬರುವಾಗ, ಅದು ತೆಗಿಸ್ಲಿಕ್ಕೆ ಖಂಡಿತ. ಅದು ಎಸ್ಟಿಮೇಟ್ ಅಲ್ಲಿ ಇದೆಯಾ ಅದೊಮ್ಮೆ ನೋಡಿ. ನಾವು ವೈಯಕ್ತಿಕವಾಗಿರುವವರು ಇಲ್ಲಿ ಬನ್ನಿ, ಇಲ್ಲಿ ಬಂದು ಮೇಡಮ್ ಅಲ್ಲಿ ಇದ್ದಾರೆ, ಇಲ್ಲಿ ಈ ಕಡೆಯಿಂದ ಬನ್ನಿ, ಇಲ್ಲಿ ಬಂದ ನಂತರ ಅಲ್ಲಿ ಮೇಡಮ್ ಕೂತಿದ್ದಾರೆ, ಅವರ ಹತ್ರ ಅದನ್ನು ಕೊಡಿ, ಅವ್ರು ಬರೀತಾರೆ. ಅದನ್ನು ನಾವು ಮತ್ತೆ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ಲಿಕ್ಕಿದೆ. ವೈಯಕ್ತಿಕವಾಗಿ ಇರುವಂತಹ ಸಮಸ್ಯೆಗಳಿದ್ದರೆ ಇಲ್ಲಿ ಬನ್ನಿ. ಕೊನೆಯ ಪ್ರಶ್ನೆ ಮತ್ತೆ ಕೇಳುವುದಿಲ್ಲ, ನೀವಲ್ಲ ಬೇರೆ ಯಾರು ಕೇಳ್ಬಾರ್ದು. ನಾನು ಪ್ರಾಮಾಣಿಕವಾಗಿ ಒಂದು ವಿಷಯ ಹೇಳ್ತೇನೆ ನಿಮಗೆ ಸರ್. ನಾನು ಚುನಾವಣೆ ಸಂದರ್ಭದಲ್ಲಿ ಪೇಪರ್ ನೋಡಿದ್ದೇನೆ, ತುಂಬಾ ಅವರಿಗೆ ಸ್ಯಾಲರಿ ಜಾಸ್ತಿ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಅಂತೆಲ್ಲ ಘೋಷಣೆ ಬಂದಿದೆ. ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಗಳಿಗೆ ನೀವು ಸಂಬಳವನ್ನು ಜಾಸ್ತಿ ಮಾಡುವಂತಹದ್ದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಸಂಸ್ಥೆ ಇದ್ರೆ ಅದು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸ್ಗಳು. ಯಾಕಂತ ಹೇಳಿದ್ರೆ ಪ್ರತಿ ದಿವಸ ಮೀಟಿಂಗ್ ಅದು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಂಬಳ ಜಾಸ್ತಿ ಮಾಡುವುದನ್ನು ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು. ನಾವು ಯಾವತ್ತೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ಜೊತೆ ಇದ್ದೇವೆ. ನಾನು ಯಾವತ್ತೂ ಅವ್ರು ಕೇಳಿ ಅಮ್ಮನವ್ರ ಹತ್ರ ಅವರ ಜೊತೆ ನಾನು ಯಾವಾಗಲೂ ಇದ್ದೇನೆ, ಅಧಿವೇಶನದಲ್ಲೂ ಮಾತಾಡ್ತೇನೆ. 100% ಅದಕ್ಕೆ ಅವರಿಗೆ ಪೂರಕವಾಗಿ ನಾನು ಅವರ ಜೊತೆ ಹೋರಾಟ ಮಾಡ್ತೇನೆ. ಸರ್ ಇನ್ನೊಂದು ಪ್ರಶ್ನೆ ನಮ್ದು ಇಲ್ಲ ಸರ್, ನಮ್ದು ಕಾರ್ಯತಂತ್ರ ಸರ್ಕಾರಿ ಶಾಲೆ 100 ವರ್ಷ ನೀವು ಈಗಾಗಲೇ ಶಿಲಾನ್ಯಾಸವನ್ನು ಮಾಡಿದಿರಿ. ಮುಂದಿನ ದಿನಗಳಲ್ಲಿ 100 ವರ್ಷವನ್ನು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವು ಅಷ್ಟು ಗ್ರಾಮಸ್ಥರು ಒಂದು ವಾರದಲ್ಲಿ ಒಂದು ದಿವಸ ನಾವು ಈಗಾಗಲೇ ಮನೆಗಳಿಗೆ ಭೇಟಿ ಕೊಡಿ ಜನವನ್ನು ಅರಿವು ಮಾಡುವ ಮುಖಾಂತರ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ನಾವು ಈಗಾಗಲೇ ವಿದ್ಯಾರ್ಥಿ ಸಂಘ ಮತ್ತು ಊರವರು ಸೇರಿ ಮಾಡ್ತಾ ಇದ್ದೇವೆ. ನಾವು ಶಿಕ್ಷಣ ಇಲಾಖೆಯವರ ಹತ್ರ ಒಂದು ಪ್ರಶ್ನೆ ನಮ್ಮಲ್ಲಿ ಪ್ರಶ್ನೆಯನ್ನು ಹೊರತಾಗಿದೆ. ಏನಂತ ಹೇಳಿದ್ರೆ, ಶಾಲೆಯನ್ನು ನಾವು ಊರವರು ಸೇರಿ ಅಭಿವೃದ್ಧಿ ಮಾಡ್ತೇವೆ, ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಕಳಿಸ್ತೇವೆ, ಇದು ಬಡವರ ಪರವಾಗಿರುವಂಥ ಶಾಲೆ. ನಾಳೆ ನಿಮ್ಮ ಕಾನೂನು ಬಂದುಬಿಟ್ಟು ನಮಗೆ ಶಾಲೆಗೆ ಹೋಗುವಂಥದ್ದು ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ಅಲ್ಲಿ ಅವಕಾಶ ಸಿಗದಿದ್ದರೆ ನಾವು ಅಲ್ಲಿ ಅಭಿವೃದ್ಧಿಯನ್ನು ಮಾಡಿ ಏನು ಪ್ರಯೋಜನ ಅಂತ ಹೇಳುವಂಥ ಒಂದು ಪ್ರಶ್ನೆ ಎಲ್ಲರಲ್ಲಿ ಮನೆ ಮಾಡಿದೆ. ದಯವಿಟ್ಟು ಇದಕ್ಕೊಂದು ಉತ್ತರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕೂಡ ಆ ಶಾಲೆಯಿಂದ ಉಪಯೋಗವಾಗುವಂಥ ರೀತಿಯಲ್ಲಿ ಸಾರ್ವಜನಿಕ ಒಂದು ಯಾವುದಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಅನುವನ್ನು ಮಾಡಿಕೊಡಬೇಕು. ಅದೇ ರೀತಿ ಇಲಾಖೆಯಿಂದ ಆ ನಮ್ಮ ಕಾಯತಂತ್ರ ಶಾಲೆಗೆ ಆದಷ್ಟು ಅನುದಾನವನ್ನು ಕೂಡ ಒದಗಿಸಿಕೊಡಬೇಕು. ಈಗಾಗಲೇ ಅಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾರೆ. ಸರ್ಕಾರದ ಆದೇಶದ ಪ್ರಕಾರ ಶಾಲಾ ವಠಾರವನ್ನು ಅಥವಾ ಶಾಲಾ ಮೈದಾನವನ್ನು ಅಥವಾ ಶಾಲಾ ಕೊಠಡಿಗಳನ್ನು ಶಾಲಾ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ ಎಂಬ ಆದೇಶ ಆಗಿರುವುದರಿಂದ ಮುಖ್ಯ ಶಿಕ್ಷಕರಿಗೆ ಖಂಡಿತವಾಗಿ ಅದನ್ನು ಶೈಕ್ಷಣಿಕ ಹೊರತುಪಡಿಸಿದ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಅದು ಸರ್ಕಾರದ ಹಂತದಲ್ಲೇ ಆಗಬೇಕು ವಿನಃ ನಮ್ಮ ಹಂತದಲ್ಲಿ ಅವಕಾಶ ಇಲ್ಲ. ಸರ್ಕಾರದ ನಿಯಮಾವಳಿ ಪ್ರಕಾರ ಸರ್ಕಾರದ ನಿಯಮಾವಳಿ ಪ್ರಕಾರ BO ಅವರಿಗೆ ಅಥವಾ HM ಗೆ ಅದು ಅವಕಾಶ ಇಲ್ಲ.
ಅದರಿಂದಾಗಿ ನೀವು ಈ ಪ್ರಶ್ನೆಯನ್ನು ಕೇಳಿದ್ರಿ. ಇದನ್ನು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ ಮತ್ತು ಸರ್ಕಾರ ಅದಕ್ಕೆ ನಿರ್ಣಯ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ಊರಿನಲ್ಲಿ ನೀವು ಊರಿನವರು ಚೆನ್ನಾಗಿರ್ಬೋದು, ನೀವು ಒಳ್ಳೆಯ ಸಹಕಾರವನ್ನು ಕೊಡಬಹುದು. ಆದರೆ ಕೆಲವರು ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಮಿಸ್ಯೂಸ್ ಆದ ಕಾರಣಕ್ಕೋಸ್ಕರ ಇದನ್ನು ಕಾನೂನನ್ನು ಸರ್ಕಾರ ರೂಪಿಸಿರುವಂಥದ್ದು. ಅದರಿಂದಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡೋ ಮತ್ತೆ ಇಲಾಖೆಯಲ್ಲಿ ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವುಗಳು ಬರುವ ಅಧಿವೇಶನದಲ್ಲಿ ಮಾತಾಡಬೇಕು. ಯಾಕಂತ ಹೇಳಿದ್ರೆ ನಾನು SDFC ಅಧ್ಯಕ್ಷನಾಗಿದ್ದೇನೆ ನಮ್ಮ ಕಾಯಕ ಶಾಲೆ. ಅಂದರೆ ನಮಗೆ ಸಾರ್ವಜನಿಕರಿಂದಲೇ ಗ್ರಾಮದ ಸಾರ್ವಜನಿಕರಿಂದೇ ಸಾಲ ಜಾಸ್ತಿ ಬೆಳೆಯುವುದು. ಸಾರ್ವಜನಿಕರನ್ನು ಬಿಟ್ಟರೆ ನಮಗೆ ಸಾಲನ್ನು ಉಳಿಸಿಕೊಳ್ಳಲಿಕ್ಕೆ ಭಾರಿ ಕಷ್ಟ. ಆದ ಕಾರಣ ನಮಗೆ ಸಾರ್ವಜನಿಕರಿಗೆ ಎಲ್ಲ ವಿಷಯಗಳಿಗೂ ಅನುವು ಮಾಡಿಕೊಡಬೇಕು ಅಂತ ತಾವುಗಳು ಅಧಿವೇಶನದಲ್ಲಿ ಇದು ಮಾಡ್ತಾರೆ. ಮದುವೆ ಗಿದುವೆ ಅದೆಲ್ಲ ಬೇಡ, ಯಾವುದು ಬೇಡ. ಇನ್ನು ಧನ್ಯವಾದ. ಇನ್ನು ವೈಯಕ್ತಿಕ ಇದ್ದವರು ಈ ಭಾಗದಿಂದ ಬನ್ನಿ. ಮೇಡಮ್ ಕೂತಿದ್ದಾರೆ, ಒಂದಿದೆ ನಂದು ಹೋಗುವ ರಸ್ತೆಯಲ್ಲಿ ಫುಲ್ ರೋಡ್ ಹದಗೆಟ್ಟಿದೆ. ಅದಕ್ಕೆ ಡಸ್ಟ್ 2 ಲೋಡ್ ತಗೊಂಡು ಹಾಕಿದ್ದಾರೆ. ಅದು ಎಲ್ಲಿಯೂ ಸಾಕಾಗೋದಿಲ್ಲ, ನಡ್ಕೊಂಡು ಹೋಗೋ ಪರಿಸ್ಥಿತಿ ಆಗಿದೆ. ಗಾಡಿ ಯಾವುದು ಹೋಗ್ತಾ ಇಲ್ಲ. ಅದಕ್ಕೆ ಇನ್ನಷ್ಟು ಒಂದು 3-4 ಲೋಡ್ ಹಾಕಿದರೆ ನಮಗೆ ವಾಹನ ಹೋಗುವಾಗ ಆಗುತ್ತೆ. ಪಂಚಾಯತ್ನಿಂದ PDO ಅವರಿಗೆ ಅಲ್ಲಿ ಡಸ್ಟ್ ಹಾಕ್ಬೇಕಂತೆ ಆ ರಸ್ತೆ ಇಮಿಡಿಯೇಟ್ ಮುಂಚೆನ ರಸ್ತೆ. ಆಯ್ತು, ಬನ್ನಿ ಬನ್ನಿ.